ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಭಗವದ್ಗೀತೆ 18ನೇ ದಿನಗಳ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ನಾವು ದಿನನಿತ್ಯದಂತೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ, ನೀವು ಕೂಡ ಅಲ್ಲಿ ಕೈ ಮುಗಿಕೊಂಡು ನನ್ನ ಜೊತೆಗೆ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಯನ್ನ ಕೇಳಿಸ್ಕೊಳ್ಳಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಭಗವತೆ ವಾಸುದೇವಾಯ. ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಶ್ರೀ ಕೃಷ್ಣ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ನಮಃ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿನ್ಯತೆ ನಾಮಿನಿ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯ ಪತಾಕ ಸ್ವಾಮಿನ್ಯತೆ ನಾಮಿನೆ. ನಮ ಆಚಾರ್ಯ ಪಾದಾಯ ನಿತಾಯ ಕೃಪಾ ಪ್ರದಾಯಿನೆ ಗೌರಕಥಾ ದಾಮದಯ ನಗರ ಗ್ರಾಮ ತಾರಿಣೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಂ ಮಾಧವಂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರ್ ನಿತಾಯ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ ಕಿ ಜೈ. ನನ್ನ ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಎಲ್ಲ ನನ್ನ ದೀಕ್ಷಾ ಗುರುಗಳಿಗೂ ಜೈ, ಅಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರು ಬೆಷ್ಟ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ ಕಿ ಜೈ. ಹರೇ ಕೃಷ್ಣ. ನಮ್ಮ ಈ ಒಂದು ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀಮದ್ ಎ ಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಅವರಿಗೆ, ಅವರ ಒಂದು ಚರಣ ಕಮಲಗಳಿಗೆ ವಂದಿಸುತ್ತಾ, ಈ ಒಂದು ದೇವಸ್ಥಾನದ ಮುಖ್ಯಸ್ಥರಾದಂತಹ ನಾಮನಿಷ್ಠದಾಸ್ ಪ್ರಭುಜಿ ಅವರಿಗೆ ಅವರ ಒಂದು ಅನುಗ್ರಹವನ್ನ ಬೇಡುತ್ತಾ, ಜೊತೆಗೆ ರಾಧಾಕೃಷ್ಣರ ಒಂದು ಅನುಗ್ರಹ ಮತ್ತೆ ಇಲ್ಲಿ ನೆರೆದಿರುವಂತಹ ಎಲ್ಲರ ಅನುಗ್ರಹವನ್ನ ನಾನು ಕೇಳ್ತಾ ಇವತ್ತಿನ ತರಗತಿಯನ್ನ ನಾನು ಪ್ರಾರಂಭ ಮಾಡ್ತೇನೆ. ಶ್ರೀ ರಾಧಾ ಗೋವಿಂದ ಕಿ ಜೈ. ನಿನ್ನೆಯ ತರಗತಿಯಲ್ಲಿ ಮತ್ತೆ ಮೊನ್ನೆಯ ತರಗತಿಯಲ್ಲಿ ನಾವು ನೋಡಿದಾಗ ಅಧ್ಯಾಯ 1ರಲ್ಲಿ ಅರ್ಜುನ ತನ್ನ 5 ಗೊಂದಲಗಳನ್ನ ವ್ಯಕ್ತಪಡಿಸಿದ. ಸಹಾನುಭೂತಿ, ನನಗೆ ಸಂತೋಷ ಆಗ್ತಾ ಇಲ್ಲ ಈ ಒಂದು ಯುದ್ಧ ಮಾಡಿದ್ರೆ, ಪಾಪದ ಚಟುವಟಿಕೆಗಳ ಭಯ ಆಗತ್ತೆ ನನಗೆ, ಆಮೇಲೆ ಈ ಒಂದು ಯುದ್ಧ ಮಾಡಿದ್ರೆ ಕುಟುಂಬ ಸಂಪ್ರದಾಯ ನಾಶ ಆಗತ್ತೆ, ಮತ್ತೆ ಇದರಲ್ಲಿ ನನ್ಗೆ ಯುದ್ಧ ಮಾಡ್ಬೇಕು ಬೇಡವಾ ಅನ್ನುವಂಥ ನಿರ್ಣಯ ನನಗೆ ತಗೊಳ್ಳಿಕ್ ಆಗ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದಾಗ ಅದಕ್ಕೆ ಪ್ರತಿಯುತ್ತರವಾಗಿ ಭಗವಂತ 2ನೇ ಅಧ್ಯಾಯದಲ್ಲಿ ಅದಕ್ಕೆ ಉತ್ತರವನ್ನ ಕೊಡ್ತಾನೆ. ಪೂರ್ಣ 1 ಅಧ್ಯಾಯವರೆಗೂ ಕೂಡ ಭಗವಂತ ಸುಮ್ಮನೆ ಇದ್ದು 2ನೇ ಅಧ್ಯಾಯದಲ್ಲಿ ಉತ್ತರವನ್ನ ಕೊಡ್ತಾನೆ. ಅಲ್ಲಿ ತಾನು ಗುರುವಾಗಿ ಭಗವಂತ ನಿಂತಾಗ, ಶಿಷ್ಯನಾಗಿ ಅರ್ಜುನನಿದ್ದಾಗ, ಆ ಗುರು ಶಿಷ್ಯರ ಒಂದು ಮಧ್ಯೆ ಇರುವಂತಹ ಸಂವಾದ ಹೇಗಿರುತ್ತೆ, ಮತ್ತೆ ಅವರಲ್ಲಿ ಇರುವಂತಹ ಒಂದು ನಡವಳಿಕೆಗಳು ಹೇಗಿರುತ್ತೆ, ಅವರ ಭಾವಗಳು ಹೇಗಿರುತ್ತೆ ಅನ್ನೋದು ನಮ್ಗೆ ಅಲ್ಲಿ ಪೂರ್ಣ ರೀತಿಯಾಗಿ ವ್ಯಕ್ತ ಆಗುತ್ತೆ. ಶಿಷ್ಯಸ್ಥೆಹಂ ಶಾದಿಮಾಂ ತ್ವಾಂ ಪ್ರಪನ್ನಂ, ನಾನು ಶಿಷ್ಯನಾಗಿ ಶರಣಾಗಿದ್ದೇನೆ ಅಂತ ಹೇಳಿದಾಗ ಆವಾಗ ಗುರುವಾದಂತಹ ಕೃಷ್ಣ ಬಾಯಿಯನ್ನ ಬಿಡ್ತಾನೆ. ಆವಾಗ ಆ ಪ್ರತಿಯೊಂದು ಪ್ರಶ್ನೆಗಳಿಗೆ ಅವನು ಉತ್ತರವನ್ನ ಕೊಡ್ತಾ ಹೋಗ್ತಾನೆ. ಸಹಾನುಭೂತಿ ಇಲ್ಲ ಅಂತ ಹೇಳಿದಾಗ, ಯಾಕೆ ನಿನಗೆ ಸಹಾನುಭೂತಿ ಪರಾನುಭೂತಿ ಬೇಕಾಗಿದೆ? ನೀನು ಸಹಾನುಭೂತಿ ಇರ್ಬೇಕಾಗಿರೋದು ಆತ್ಮಕ್ಕೆ, ದೇಹಕ್ಕಲ್ಲ. ಯಾಕೆಂದ್ರೆ ದೇಹ ಅನ್ನುವಂಥದ್ದು ಈ ಒಂದು ಜನ್ಮದಲ್ಲಿ ನಶಿಸಿ ಹೋಗುವಂಥದ್ದು, ಆತ್ಮ ಅನ್ನುವಂಥದ್ದು ಅದು ಒಂದು ಬಟ್ಟೆ ಬದಲಾಯಿಸುವ ಹಾಗೆ ಮುಂದಿನ ದೇಹಕ್ಕೆ ಹೋಗುವಂಥದ್ದು ಅಂತ ಉತ್ತರ ಕೊಡ್ತಾನೆ. ನನಗೆ ಸಂತೋಷ ಆಗ್ತಾ ಇಲ್ಲ. ಯಾಕೆ ನಿನ್ಗೆ ಸಂತೋಷ ಆಗ್ಬೇಕು? ಯಾಕಂದ್ರೆ ನೀನು ಯುದ್ಧವನ್ನ ಗೆದ್ರೆ ನೀನು ರಾಜ್ಯವನ್ನ ಪಡಿತೀಯ, ಅಲ್ಲಿ ನಿನ್ಗೆ ಸುಖ ಸಿಗುತ್ತೆ. ಮತ್ತೆ ಒಂದ್ ವೇಳೆ ನೀನ್ ಸೋತ್ರೆ ಸ್ವರ್ಗ ಹೋಗ್ತೀಯ. ಸೊ ಯಾಕೆ ಮತ್ತೆ ನಿನ್ಗೆ ಸಂತೋಷ ಇಲ್ಲ ಅಂತ ನೀ ಹೇಳ್ತಾ ಇದೀಯ? ಇಲ್ಲ ಇಲ್ಲ ಕೃಷ್ಣ, ನನಗೆ ಪಾಪದ ಚಟುವಟಿಕೆಗಳ ಭಯ. ಅವಾಗ ಕೃಷ್ಣ ಹೇಳ್ತಾನೆ, ಯಾಕೆ ಪಾಪದ ಚಟುವಟಿಕೆಗಳ ಭಯ ಬೇಕು? ಯಾಕೆಂದ್ರೆ ಇಲ್ಲಿ ಎಲ್ಲರೂ
ಯುದ್ಧದಲ್ಲಿ ನೆರೆದಿರುವಂತವ್ರು ಕೌರವರು ಆಗಿರ್ಬಹುದು, ಪಾಂಡವರ ಪಕ್ಷದಲ್ಲಾಗಿರ್ಬಹುದು, ಅವರ ಒಂದು ಕರ್ಮದ ಪ್ರಕಾರ ಎಷ್ಟೋ ಪಾಪಗಳನ್ನ ಅವ್ರು ಮಾಡಿದ್ದಾರೆ, ಹಿಂದಿನ ಜನ್ಮದಲ್ಲಾಗಿರ್ಬಹುದು, ಈ ಜನ್ಮದಲ್ಲಾಗಿರ್ಬಹುದು. ಆ ಒಂದು ಈ ಧರ್ಮ ಕ್ಷೇತ್ರವಾದಂತಹ ಈ ಕುರುಕ್ಷೇತ್ರದಲ್ಲಿ ಅವ್ರು ಏನಾದ್ರೂ ಮಾಡಿದ್ರೆ ಅವರು ಕೂಡ ಒಂದು ಉನ್ನತ ಲೋಕಕ್ಕೇನೆ ಹೋಗುವಂಥದ್ದು. ಅವರೆಲ್ಲ ಪಾಪಗಳು ಏನಿದೆಯೋ ಇಲ್ಲಿವರೆಗೂ ಕೂಡ ಅವು ನಶಿಸುವಂಥದ್ದು. ಹಾಗೆ ಪಾಪದ ಚಟುವಟಿಕೆಗಳ ಭಯ ಬೇಡ ನಿನಗೆ ಅಂತ ಹೇಳಿ. ಹಾಗಾಗಿ ಭಕ್ತಿಯ ಚಟುವಟಿಕೆಯನ್ನ ಮಾಡುವಂತವ್ರು, ಭಗವಂತನಿಗಾಗಿ ಕೆಲಸವನ್ನ ಮಾಡುವಂತವ್ರು ಯಾರು ಪಾಪಕ್ಕೆ ಒಳಗಾಗೋದಿಲ್ಲ ಅನ್ನೋದನ್ನ ಉತ್ತರ ಕೊಡ್ತಾನೆ. ಆಮೇಲೆ ಕುಟುಂಬ ಸಂಪ್ರದಾಯಗಳ ನಾಶ ಆಗತ್ತೆ ಕೃಷ್ಣ ಅಂತ ಅರ್ಜುನ ಕೇಳಿದಾಗ, ಕುಟುಂಬ ಸಂಪ್ರದಾಯಗಳ ನಾಶ ಯಾವಾಗ ಆಗತ್ತೆ? ಯಾವಾಗ ಪಾಪಿಗಳು ರಾಜ್ಯವನ್ನ ಆಳ್ತಾರೆ, ಆವಾಗ ವರ್ಣ ಸಂಕರ ಉಂಟಾಗತ್ತೆ. ಅಂದ್ರೆ ಈ ಒಂದು ಸಂತಾನ, ಬೇಡವಾದ ಸಂತಾನಗಳು ಹುಟ್ಟುತ್ತೆ ಅಂತ ಹೇಳ್ತಾರೆ. ಬೇಡವಾದ ಸಂತಾನಗಳು ಅಂತಂದ್ರೆ ಅವು ತುಂಬಾನೇ ಸಮಾಜಕ್ಕೆ ಹಾನಿಯನ್ನ ಉಂಟು ಮಾಡುವಂತಹ ಒಂದು ಸಂತಾನಗಳು ಅಂತ ನಾವು ಹೇಳ್ತೇವೆ. ಸೊ ಅಂತ ಉಂಟಾಗತ್ತೆ. ಒಂದ್ ವೇಳೆ ನೀವೇನಾದ್ರೂ ರಾಜ್ಯವನ್ನ ಪಡೆದ್ರೆ ಈ ಒಂದು ರಾಜ್ಯ ರಾಮರಾಜ್ಯವಾಗತ್ತೆ, ಅಲ್ಲಿ ಎಲ್ಲಿ ವರ್ಣಸಂಕರ ಇರುತ್ತೆ. ಹಾಗಾಗಿ ಕುಟುಂಬ ಸಂಪ್ರದಾಯಗಳ ನಾಶ. ನೀವು ಗೆದ್ರೆ ಒಂದು ಸಂಪ್ರದಾಯ ಉಳ್ಕೊಳ್ಳುತ್ತೆ, ಅವ್ರ ನಾಶ ಆದ್ರೂ ಕೂಡ ಸಂಪ್ರದಾಯ ಉಳ್ಕೊಳ್ಳುತ್ತೆ ಅನ್ನುವಂಥ ಮಾತನ್ನ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಕೊನೆಗೆ ಅಣಿರ್ಣಯ ಅಂತ ಹೇಳಿದಾಗ, ನನಗೆ ನಿರ್ಣಯ ತಗೊಳ್ಳಿಕ್ ಆಗ್ತಾ ಇಲ್ಲ ಅಂತ ಹೇಳಿದಾಗ, ದೃಢ ನಿಶ್ಚಯದಿಂದ ನೀನು ಭಗವಂತನಿಗೆ ಶರಣಾಗು. ಯಾಕೆ ನಮ್ಗೆ ಕೂಡ ಡಿಸಿಷನ್ ತಗೊಳ್ಳಿಕ್ ಆಗಲ್ಲ. ಅವಾಗ ತಗೊಳ್ದೇ ಇದ್ದಾಗ ನಾವ್ ಏನ್ ಮಾಡ್ಬೇಕು? ಭಗವಂತನಿಗೇನೆ ನಾವು ಶರಣಾದ್ರೆ ಭಗವಂತ ನಮ್ಗೆ ಆ ನಿರ್ಣಯವನ್ನ ಕೊಟ್ಟೇ ಕೊಡ್ತಾನೆ. ಆ ಒಂದು ಭಕ್ತಿ ಸೇವೆಯಲ್ಲಿ ನಾವು ನಿರ್ಣಯವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹಾಗೆ ನೀನು ನನಗೆ ಎಲ್ಲ ಒಪ್ಪಿಸಿ ನೀನು ಯುದ್ಧಕ್ಕೆ ಸಿದ್ಧನಾಗು ಅನ್ನುವಂಥ ಮಾತನ್ನ ಹೇಳ್ತಾನೆ. ಸೊ ಇವತ್ತಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತಾ ಇರುವಂತದ್ದು ಕರ್ಮಯೋಗ. ನೋಡಿ, ಹಿಂದಿನ ಒಂದು ಅಧ್ಯಾಯ ಏನಿತ್ತು? ಸಾಂಖ್ಯ ಯೋಗ ಇತ್ತು. ಅಲ್ಲಿ ನಾವು ಏನ್ ನೋಡ್ತೇವೆ? ಸಾಂಖ್ಯ ಯೋಗದಲ್ಲಿ ಒಂದು ತತ್ವ ಶಾಸ್ತ್ರವನ್ನಾಗಿರ್ಬಹುದು. ಓಕೆ, ಸಾಂಖ್ಯ ಯೋಗದಲ್ಲಿ ನಾವು ಏನ್ ನೋಡ್ತೇವೆ? ತತ್ವಜ್ಞಾನದ ಮಾರ್ಗವನ್ನ ನೋಡ್ತೇವೆ. ಮತ್ತೆ ಆಸಕ್ತಿ ಇಲ್ಲದನೂ ಕೂಡ ಸನ್ಯಾಸಿಗಳು ಏನ್ ಮಾಡ್ಬೋದು? ಯೋಗವನ್ನ ಕಲ್ಪಿಸಬಹುದು ಭಗವಂತನೊಂದಿಗೆ ಅಂತ ಹೇಳಿ. ಅದು ಕೇವಲ ಸನ್ಯಾಸಿಗಳಿಗೆ ಸೂಕ್ತವಾದಂಥದ್ದು ಜ್ಞಾನ ಯೋಗ. ಆಮೇಲೆ ಇವತ್ತಿನ ಒಂದು ಅಧ್ಯಾಯದಲ್ಲಿ ನಾವು ಕರ್ಮಯೋಗದ ಕುರಿತಾಗಿ ತಿಳ್ಕೊಳ್ತಾ ಇದ್ದೇವೆ. ಇಲ್ಲಿ ಮತ್ತೆ ಅರ್ಜುನನಿಗೆ ಒಂದು ಗೊಂದಲ ಪ್ರಾರಂಭ ಆಗುತ್ತೆ. ಈ ಒಂದು ಕರ್ಮಯೋಗದಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ಏನು? ನಾವು ಕರ್ಮದ ಜೊತೆಗೆ ಭಗವಂತನ ಜೊತೆಗೆ ಸಂಪರ್ಕವನ್ನ ಕಲ್ಪಿಸಿಕೊಳ್ಳುವಂಥದ್ದು. ಯೋಗ ಅಂದ್ರೆ ಭಗವಂತನ ಜೊತೆಗೆ ನಾವು ಕನೆಕ್ಟ್ ಆಗುವಂಥದಕ್ಕೆ ಯೋಗ ಅಂತ ಕರೀತಾರೆ. ಈಗ ಭಗವಂತನ ಜೊತೆಗೆ ಕನೆಕ್ಟ್ ಆಗೋದು ಹೇಗೆ? ನಮ್ಗೆ ಪ್ರಶ್ನೆ ಬರುತ್ತೆ. ಅದು ಕರ್ಮದ ಮೂಲಕ. ಹಾಗಾದ್ರೆ ಕರ್ಮ ಹೇಗಿರ್ಬೇಕು? ಅದನ್ನ ನಮ್ಗೆ ಈ ಅಧ್ಯಾಯ ತಿಳಿಸುವಂಥದ್ದು ಅಲ್ಲ. ನಾವೆಲ್ಲರೂ ಕೂಡ ಕರ್ತವ್ಯಗಳನ್ನ ಮಾಡ್ತೇವೆ, ಕರ್ಮಗಳನ್ನ ಮಾಡ್ತೇವೆ. ಆದ್ರೆ ಅವು ಯಾವುದು ಕೂಡ ಭಗವಂತನ ಜೊತೆಗೆ ಸಂಪರ್ಕ ಕಲ್ಪಿಸಿಕೊಳ್ಳುವಂತಹ ಕರ್ಮಗಳಾಗಿರೋದಿಲ್ಲ. ಹಾಗಾಗಿ ಅವು ಯಾವ ತರದ ಕರ್ಮಗಳಿರ್ಬೇಕು ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿಸ್ತಾರೆ. ಈಗ ನೋಡಿ, ಅರ್ಜುನನ ಗೊಂದಲ ಮತ್ತೆ ಏನು ಪ್ರಾರಂಭ ಆಯ್ತು ಅಂತಂದ್ರೆ, ಈಗ ಅರ್ಜುನ ಕೃಷ್ಣ ನೀನ್ ಹೇಳ್ದೆ, ಜ್ಞಾನದಿಂದ ನೀನು ಯುದ್ಧವನ್ನ ಮಾಡು ಅಂತ ಹೇಳಿ. ಜ್ಞಾನದಿಂದ ಕೆಲಸವನ್ನ ನೀನು ಮಾಡು ಅಂತ ಹೇಳ್ದೆ. ಇಂದಿನ ಒಂದು ಇದರಲ್ಲಿ ನೀನು ಕೃಷ್ಣ ನಿಜವಾದ ಬುದ್ಧಿವಂತಿಕೆ ಅಂದ್ರೆ ಏನು ಅಂತ ಕೇಳಿದಾಗ, ನೀನು ನನಗೆ ಶರಣಾಗು ಅಂತ ಹೇಳಿ. ಅವನಿಗೆ ಶರಣಾಗುವುದು, ಭಗವಂತನಿಗೆ ಶರಣಾಗುವುದು, ಸ್ಥಿತ ಪ್ರಜ್ಞ ಅಂತ ಹೇಳಿ. ಅಂದ್ರೆ ಜ್ಞಾನಿ ಆದವನ ಲಕ್ಷಣಗಳನ್ನ ಅಲ್ಲಿ ವಿವರಿಸ್ತಾನೆ. ನಿನ್ನೆ ಸ್ವಲ್ಪ ನಮ್ಗೆ ಅದನ್ನ ಪೂರ್ಣ ರೀತಿಯಾಗಿ ವಿವರಿಸ್ಲಿಕ್ಕೆ ಸಮಯದ ಅಭಾವದಿಂದ ಆಗ್ಲಿಲ್ಲ. ಸ್ಥಿತ ಪ್ರಜ್ಞನ ಲಕ್ಷಣಗಳನ್ನ ನೀನು ವಿವರಿಸಿ ಹೇಗೆ ಶರಣಾಗ್ಬೇಕು ಅನ್ನೋದರ ಕುರಿತಾಗಿ ನೀನು ಹೇಳ್ದಿ. ಹಾಗೆ ಇಲ್ಲಿ ಅರ್ಜುನ ಏನು ಗೊಂದಲ ವ್ಯಕ್ತಪಡಿಸ್ತಾ ಇದ್ದಾನೆ ಅಂದ್ರೆ, ಅವನು ಕೃಷ್ಣನಿಗೆ ಹೀಗೆ ಅಂತಾನೆ, ಕೃಷ್ಣ ಜ್ಞಾನ ಕರ್ಮಕ್ಕಿಂತ ಶ್ರೇಷ್ಠ ಎಂದು ನೀನು ಹೇಳ್ತೀಯ. ಜ್ಞಾನ ಕರ್ಮಕ್ಕಿಂತ ಶ್ರೇಷ್ಠ ಅಂದ್ರೆ ನೀನ್ ಕೆಲಸ ಮಾಡೋದಕ್ಕಿಂತ ಶ್ರೇಷ್ಠ ಅದು ಅಂತ ಜ್ಞಾನ ಅಂತ ಹೇಳ್ತೀಯ. ಮತ್ತೆ ನನ್ನನ್ನ ಈ ಒಂದು ಭಯಾನಕವಾದಂತಹ ಯುದ್ಧದಲ್ಲಿ ಯಾಕೆ ತೊಡಗಿಸ್ತಾ ಇದ್ದೀಯ? ಮತ್ತೆ ನೀನು ನನಗೆ ಯಾಕೆ ಈ ವಿರೋಧವಾದಂತಹ ಮಾತುಗಳನ್ನ ಹೇಳ್ತಾ ಇದ್ದೀಯಾ? ಅಂದ್ರೆ ಜ್ಞಾನವು ಕರ್ಮಕ್ಕಿಂತ ಶ್ರೇಷ್ಠ ಅಂತ ಅನ್ನೋದಾದ್ರೆ ಯಾಕೆ ಕರ್ಮ ಮಾಡ್ಲಿಕ್ಕೆ ನನಗೆ ಹೇಳ್ತಾ ಇದ್ದೀಯಾ? ಇದು ಒಂದ್ ಕೆಲ್ಸ ಅಲ್ಲ, ಯುದ್ಧ ಮಾಡೋದು ಕೆಲ್ಸ ಅಲ್ಲ. ಮತ್ತೆ ನಾನು ಜ್ಞಾನ ಮಾಡ್ತೇನೆ. ಜ್ಞಾನ ಅಂದ್ರೆ ಏನು? ಎಲ್ಲೋ ನಾನು ಹೋಗ್ಬಿಟ್ಟು ಎಲ್ಲವನ್ನ ತ್ಯಾಗ ಮಾಡ್ಬಿಟ್ಟು ನಾನು ಸನ್ಯಾಸಿ ಆಗ್ತೇನೆ. ಆ ತರದ ಒಂದು ಗೊಂದಲವನ್ನ ವ್ಯಕ್ತಪಡಿಸ್ತಾನೆ. ಯಾಕಂದ್ರೆ ಇಲ್ಲಿ ತಪ್ಪಾಗಿ ತಿಳ್ಕೊಳ್ತಾನೆ. ಈ ಒಂದು ನಿಶ್ಚಿತ ಮಾರ್ಗ ಏಕಂ ವದಂ, ನನ್ಗೆ ನಿಶ್ಚಿತ ಮಾರ್ಗ ತಿಳಿಸು.
ನನ್ನ ಬುದ್ಧಿ ಗೊಂದಲದಲ್ಲಿದೆ. ಏನು ಜ್ಞಾನವು ಕರ್ಮಕ್ಕಿಂತ ಶ್ರೇಷ್ಠ ಅನ್ನೋದಾದ್ರೆ ನಾನು ಕರ್ಮ ಯಾಕೆ ಮಾಡ್ಬೇಕು, ನಾನು ಯುದ್ಧ ಯಾಕೆ ಮಾಡ್ಬೇಕು ಅಂತ ಹೇಳ್ತಾನೆ. ಇಲ್ಲಿ ಏನ್ ತಪ್ಪನಾಗಿ ತಿಳ್ಕೊಂಡಿರುವಂತದ್ದು, ಮೂಲ ಸಮಸ್ಯೆ ಏನು ಅರ್ಜುನನದ್ದು ಅಂತಂದ್ರೆ, ಅರ್ಜುನ ಕೃಷ್ಣನ ಬೋಧನೆಯನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾನೆ. ಹೇಗೆ ನಾವು ಕೂಡ ನೋಡಿ, ಗುರುಗಳ ಕೆಲವೊಮ್ಮೆ ಹೇಳಿದಾಗ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾನೆ. ಅದೇಕೆ ಅನ್ನುವಂಥದ್ದು ದಿಗ್ಭ್ರಮೆಗೊಳಗಾಗಿದ್ದಾನೆ ಅರ್ಜುನ ಅಂತ ಹೇಳಿ. ಜ್ಞಾನ ಶ್ರೇಷ್ಠ ಎಂದು ಕೇಳಿದ ತಕ್ಷಣ ಅವನು ಯುದ್ಧ ನಾನ್ ಮಾಡೋದೇ ಇಲ್ಲ, ಹಾಗಾದ್ರೆ ಧ್ಯಾನವನ್ನ ನಾನು ಮಾಡ್ಬೇಕು ಅಂತ ಅನ್ಕೊಳ್ತಾನೆ. ಈಗ ನಿಮ್ಗೆ ಉದಾಹರಣೆ ಹೇಳೋದಾದ್ರೆ, ಈ ಒಂದು ಗುರು ಮತ್ತೆ ಶಿಷ್ಯರ ಒಂದು ಉದಾಹರಣೆಯನ್ನ ನಾವು ತಗೊಳ್ಬಹುದು. ಯಾವಾಗ್ಲೂ ಗುರುಗಳು ಏನ್ ಹೇಳ್ತಾರೆ ಮಕ್ಕಳಿಗೆ, ಆಟಕ್ಕಿಂತ ಪಾಠ ಮುಖ್ಯ, ನೀನು ಓದುವುದ ಕಡೆಗೆ ಗಮನ ಕೊಡು ಅಂತ ಹೇಳ್ತಾರೆ. ಸೊ ಅದೇ ಸಮಯದಲ್ಲಿ ಏನ್ ಹೇಳ್ತಾರೆ ಅವರು, ನಾಳೆ ಕ್ರಿಕೆಟ್ ಮ್ಯಾಚ್ ಇದೆ, ನೀನ್ ಚೆನ್ನಾಗ್ ಆಡ್ಬೇಕು ಅಂತ ಹೇಳ್ತಾರೆ. ಈಗ ಆ ಶಿಷ್ಯನಿಗೆ ಗೊಂದಲ ಪ್ರಾರಂಭ ಆಯ್ತು. ಏನ್ ಗೊಂದಲ? ಆಟಕ್ಕಿಂತ ಪಾಠ ಮುಖ್ಯ ಅಂತ ಗುರುಗಳು ನಿನ್ನೆ ತಾನೇ ಹೇಳಿದ್ರು. ಇವತ್ತು ಹೇಳ್ತಾರೆ ಮ್ಯಾಚ್ ಇದೆ, ಇವತ್ತು ಚೆನ್ನಾಗ್ ಆಡು ಅಂತ ಹೇಳ್ತಾ ಇದ್ದಾರೆ, ಸರಿಯಾಗಿ ಸಿದ್ಧತೆ ಮಾಡ್ಕೊ ಅಂತ ಹೇಳ್ತಾರೆ. ಅವಾಗ ಅವನ್ಗೇನ್ ಗೊಂದಲ ಆಗುತ್ತೆ ಶಿಷ್ಯನಿಗೆ? ಓದೋದ್ ಮುಖ್ಯನಾ, ಆಟ ಮುಖ್ಯನಾ? ಹಾಗೇನೆ ಇಲ್ಲಿನೂ ಕೂಡ ಜ್ಞಾನ ಮುಖ್ಯನಾ, ಕರ್ಮ ಮುಖ್ಯನಾ ಅಂತ ಅರ್ಜುನಿಗೆ ಆಗ್ತಾ ಇರುವಂತದ್ದು. ಅವಾಗ ಗುರುಗಳು ಹೇಳ್ತಾರೆ ಆ ಹುಡುಗನಿಗೆ, ನೀನು ಪಾಠ ಮುಖ್ಯ, ಆದ್ರೆ ಆಟವನ್ನ ಸರಿಯಾದ ಮನೋಭಾವದಿಂದ ನೀನು ಆಡ್ಬೇಕು ಅಂತ ಹೇಳಿ. ಅಂದ್ರೆ ಒಂದು ಕ್ರಮಬದ್ಧವಾಗಿ ಆಡ್ಬೇಕು, ಒಂದು ಶಿಸ್ತಿನಿಂದ ನೀನು ಆಡ್ಬೇಕು ಅನ್ನುವಂತ ಗುರಿ ನಿನ್ನಲ್ಲಿ ಇರ್ಬೇಕು. ಹಾಗೆ ಜ್ಞಾನ ಅನ್ನೋದು ನನ್ನ ಹತ್ರ ಇರ್ಬೇಕು, ಆದ್ರೆ ಆ ಒಂದು ಮಾಡುವಂತ ಕರ್ಮ ಸರಿಯಾದ ಮನೋಭಾವದಿಂದ ಇರ್ಬೇಕು, ಒಂದು ಶಿಸ್ತಾಗಿರ್ಬೇಕು, ಒಂದು ಕ್ರಮಬದ್ಧವಾಗಿರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಕೃಷ್ಣನಿಗೆ ಅರ್ಜುನ ಜ್ಞಾನಿಯಾಗಬೇಕು, ಆದ್ರೆ ಜೊತೆಗೆ ನಿನ್ನ ಕರ್ತವ್ಯವಾದಂತಹ ಯುದ್ಧವನ್ನು ನೀನು ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗೆ ನೀನು ಓದಬೇಕು, ಜೊತೆಗೆ ಕ್ರಮಬದ್ಧವಾಗಿ ಶಿಸ್ತಿನ ಆಟವನ್ನು ಕೂಡ ಆಡ್ಬೇಕು. ಅದೇ ಒಂದು ಆಟನೇ ನಿನ್ನ ಒಂದು ಜೀವನ ಆಗಬಾರದು ಅನ್ನುವಂಥದ್ದು ದೃಷ್ಟಿಯಿಂದ ಅಲ್ಲಿ ಅವರು ಹೇಳಿರುವಂಥದ್ದು. ಈ ಒಂದು ಇದರಿಂದ ನಾವು ತಿಳ್ಕೋಬಹುದು. ಈಗ ಹಿಂದಿನ ಒಂದು ಅಧ್ಯಾಯ ಈ ಅಧ್ಯಾಯವನ್ನ ಕಂಪೇರ್ ಮಾಡಿದ್ರೆ, ಹೋಲಿಕೆ ಮಾಡಿದ್ರೆ, ಸಾಂಖ್ಯ ಯೋಗ ಮತ್ತೆ ಇದು ಕರ್ಮಯೋಗ ಅಂತ ಕರಿತೇವೆ. ಅಂದ್ರೆ ಹಿಂದಿನ ಒಂದು ಜ್ಞಾನ ಯೋಗ, ಇದು ಕರ್ಮಯೋಗ. ಯಾಕೆ ಜ್ಞಾನ ಆದ್ಮೇಲೆ ಕರ್ಮಯೋಗ? ಇವೆಲ್ಲವೂ ಕೂಡ ಈ ಒಂದು ಕರ್ಮಯೋಗನೆ. ಮೊದಲು ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿದೆ. ಆ 18 ಅಧ್ಯಾಯಗಳನ್ನ 3 ಭಾಗವಾಗಿ ವಿಂಗಡಿಸಲಾಗಿದೆ. ಮೊದಲನೇ 6 ಏನು ಅಧ್ಯಾಯಗಳಿದೆಯೋ ಅವುಗಳಿಗೆ ಕರ್ಮಯೋಗ ಅಂತ ಹೇಳಿ ಕರೆಯುವಂಥದ್ದು. ಈ ಒಂದು ಅಧ್ಯಾಯವನ್ನ ಮುಖ್ಯವಾಗಿ ಕರ್ಮಯೋಗದ ಕುರಿತಾಗಿ ಹೇಳ್ತಾರೆ. ಕರ್ಮಯೋಗದಲ್ಲಿ ಭಕ್ತಿಯಿಂದ ಕೆಲಸವನ್ನ ಮಾಡುವ ಮಾರ್ಗ ಅಂತ ಹೇಳ್ತಾರೆ. ಆಮೇಲೆ ಕರ್ಮಯೋಗದಲ್ಲಿ ಈ ಒಂದು ಕರ್ಮ ಯಾರಿಗೆ ಇರುವಂತದ್ದು? ಅರ್ಜುನನಂತವರಿಗೆ ಇದು ಸೂಕ್ತವಾಗಿರುವಂತದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಕರ್ಮದಿಂದ ತಪ್ಪಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಈ ಪ್ರಕೃತಿಯ ಗುಣಗಳ ಪ್ರಕಾರ ಪ್ರತಿಯೊಬ್ನು ಕೂಡ ಒಂದಿಲ್ಲ ಒಂದ್ ಕೆಲಸ ಮಾಡ್ತಾನೆ. ಈಗ ನಾನು ಹೋಗಿ ಸನ್ಯಾಸಿಯಾಗಿ ಎಲ್ಲೋ ಕಾಡ್ನಲ್ಲಿ ಇರ್ತೀನಿ ಅಂದ್ರೂ ಕೂಡ ನಾನು ಒಂದಿಲ್ಲ ಒಂದ್ ರೀತಿಯ ಕೆಲಸ ಮಾಡ್ತಾ ಇರ್ತಾನೆ. ಹೇಗೆ? ಉಸಿರಾಟೋದು, ಆಲೋಚನೆ ಮಾಡೋದು, ನನ್ನ ಒಂದು ಹೃದಯ ಬಡಿತಾ ಇದೆ. ಸೊ ಇವೆಲ್ಲ ಕರ್ಮ ತಾನೇ ನಮ್ಮದು. ಆ ಕರ್ಮ ಅಂದ್ರೆ ಕೇವಲ ನಮ್ಮ ಅವಯವಗಳ ಮೂಲಕ ನಾನು ತೋರಿಸುವ ಹಾಗೆ ಅವು ಅಲ್ಲ. ನಾನೇನ್ ಸುಮ್ನಾಗಿ ಕೂತಿದ್ರು ಕೂಡ ನನ್ನ ಅವಯವಗಳು ಕೆಲಸವನ್ನ ಮಾಡತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ಈ ನೈಜತೆಯ ನಡುವಿನ ವ್ಯತ್ಯಾಸ ಏನು? ಹೇಗೆ ಇರ್ಬೇಕು? ಕರ್ಮ ತ್ಯಜಿಸೋದು ಸೂಕ್ತಾನ ಅಥವಾ ಕರ್ಮ ಮಾಡೋದು ಸೂಕ್ತಾನ ಅನ್ನೋದು ಇಲ್ಲಿ ನಮ್ಗೆ ಪ್ರಶ್ನೆ ಬರುತ್ತೆ. ನೋಡಿ, ನಾವು ಯಾವುದೇ ಬಗೆಯ ಕರ್ಮವನ್ನ ಮಾಡ್ಬೇಕು ಅಂತಂದ್ರೆ 3 ಬಗೆಯ ಕರ್ಮವನ್ನ ನಾವು ಮಾಡ್ತೇವೆ. 3 ಬಗೆಯ ಕರ್ಮಗಳು ಯಾವ್ಯಾವ್ದಿರುತ್ತೆ? 3 ಬಗೆಯ ಕರ್ಮ. ಒಂದು ಕರ್ಮ, ವಿಕರ್ಮ. ಈ ಅಕರ್ಮದ ಕುರಿತಾಗಿ ನಾವು ಮುಂದೆ ಮತ್ತೆ ತಿಳ್ಕೊಳ್ತೇವೆ. ಹಾಗಾದ್ರೆ ಅದು ಗೊತ್ತಿರ್ಲಿ ಅಕರ್ಮ ಅಂತ ಹೇಳಿ. ಈಗ ಕರ್ಮ ಅನ್ನೋದನ್ನ ಏನ್ ನಾವು ತಿಳ್ಕೊಳ್ಳೋಣ. ಕರ್ಮ ಅಂದ್ರೆ ನಾವು ಯಾವ್ದನ್ನ ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ನಾವು ಮಾಡ್ತೀವೋ, ನಮ್ಮ ಒಂದು ಸೆಲ್ಫ್ ಸೆಂಟರ್ಡ್ ಅಂತ ಹೇಳ್ತೇವೆ, ನಮ್ಮನ್ನ ಕೇಂದ್ರೀಕೃತವಾಗಿ ನಾವು ಕಾರ್ಯಗಳನ್ನ ಮಾಡ್ತೀವೋ ಅದು ಕರ್ಮವಾಗಿ ಪರಿವರ್ತನೆ ಆಗತ್ತೆ. ಅಂದ್ರೆ ಇದರಲ್ಲಿ ಕ್ರಿಯೆಗಳಿರುತ್ತೆ, ಪಾಪ ಮತ್ತೆ ಪುಣ್ಯ ಅನ್ನುವಂತ ಕ್ರಿಯೆಗಳನ್ನ ಇವು ಪ್ರತಿಕ್ರಿಯೆಗಳಾಗಿ ಬರುತ್ತೆ. ಅಂದ್ರೆ ಕೇವಲ ಆನಂದ ಪ್ರವೃತ್ತಿ ಇಲ್ಲಿ ಇರುತ್ತೆ. ಹಾಗಾದ್ರೆ ಈ ಒಂದು ಕರ್ಮದಲ್ಲಿ ಸಕಾಮ ಕರ್ಮ, ನಿಷ್ಕಾಮ ಕರ್ಮ. ಸಕಾಮ ಕರ್ಮ ಅನ್ನುವಂಥದ್ದೇನು? ಸಕಾಮ ಕರ್ಮದಲ್ಲಿ ವಸ್ತು ಒಂದು ಜೀವನ ಒಂದು ನಿರರ್ಥಕವಾಗಿರುತ್ತೆ. ಇಲ್ಲಿ ಪರಮಾತ್ಮ ನಾವನ್ನ ಸ್ವೀಕಾರ ಮಾಡ್ತಾನೆ, ಆಧ್ಯಾತ್ಮಿಕವನ್ನು ಕೂಡ ಸ್ವೀಕಾರ ಮಾಡ್ತಾನೆ. ಆದ್ರೆ ಅವನು ತನ್ನ ಗಳಿಕೆಯ ಒಂದು ಭಾಗವನ್ನ ಮಾತ್ರ ಭಗವಂತನಿಗೆ ಅರ್ಪಿಸ್ತಾನೆ. ಅಂದ್ರೆ ನಾನು ಕರ್ಮ ಮಾಡ್ತೇನೆ, ನನಗೂ ಸ್ವಲ್ಪ ಇರ್ಲಿ, ಭಗವಂತನಿಗೂ ಸ್ವಲ್ಪ ಇರ್ಲಿ ಅನ್ನುವಂಥ ಒಂದು ಕರ್ಮವನ್ನ ಸಕಾಮ ಕರ್ಮ ಅಂತ ಹೇಳಿ ಕರೀತಾರೆ. ಆದ್ರೆ ಇಲ್ಲಿ
ಸ್ವಲ್ಪ ಸ್ವಾರ್ಥ ಉದ್ದೇಶವನ್ನ ನಾವು ಕಾಣ್ತೇವೆ. ನನಗೂ ಇರ್ಲಿ ಅನ್ನುವಂಥದ್ದು ಸ್ವಾರ್ಥ ಉದ್ದೇಶ ನಾವು ಕಾಣ್ತೇವೆ. ಹಾಗಾದ್ರೆ ಎಲ್ಲನೂ ಕೊಟ್ಬಿಡ್ಬೇಕಾ? ಅಂದ್ರೆ ಭಗವಂತ ಯಾವ ಭಾವದಿಂದ ನೀವು ಕೊಡ್ತೀಯ ಅದು ಮುಖ್ಯವಾಗಿದೆ ಅನ್ನುವಂಥದ್ದು ಭಗವಂತನ ಒಂದು ಇಲ್ಲಿ ಉಪದೇಶ. ಹಾಗಾಗಿ ಇಲ್ಲಿ ನಿಷ್ಕಾಮ ಅಂತ ಕರೀತೇವೆ. ನಿಷ್ಕಾಮ ಅಂದ್ರೆ ಕಾಮ ಇಲ್ಲದೆ ಇರುವಂತ ಒಂದು ಕರ್ಮ. ಕಾಮ ಅಂದ್ರೆ ಏನರ್ಥ? ಕಾಮ ಅಂತಂದ್ರೆ ಕೇವಲ ನಾವು ಲಸ್ಟ್ ಅಂತ ಹೇಳೋದಿಲ್ಲ. ಕಾಮ ಅಂತಂದ್ರೆ ಇಲ್ಲಿ ನಾವು ಬಯಸುವಂತ ಇತರ ಬಯಕೆಗಳು, ಇಚ್ಛೆಗಳಿಗೂ ಕೂಡ ಕಾಮ ಅಂತ ಕರೀತೇವೆ. ಆ ಕಾಮಗಳು ಶೂನ್ಯವಾಗಿರುವಂತದ್ದು ಅಂತ. ಕಾಮ ಅಂದಾಗ ಅದಕ್ಕೊಂದು ಪ್ರತಿಫಲ ಇರುತ್ತೆ, ಅಪೇಕ್ಷೆ ಇರುತ್ತೆ. ನಾನೇನೋ ಒಂದು ಅಡಿಗೆ ಮಾಡಿದೆ, ನನಗೆ ಜನ ಹೊಗಳ್ಬೇಕು. ನಾನೇನೋ ಒಂದು ಕಾರ್ಯ ಮಾಡಿದೆ, ನನಗೆ ಅವರು ಒಳ್ಳೇದ್ ಮಾಡಿದೀರಾ ಅಂತ ಹೇಳಿ ಅಪ್ರಿಸಿಯೇಟ್ ಮಾಡ್ಬೇಕು. ಸೊ ಈ ತರದೆಲ್ಲ. ನಾನು ಜಾಬ್ ಮಾಡಿದ್ರೆ ನನಗೆ ಸ್ಯಾಲ್ರಿ ಸಿಗ್ಬೇಕು, ಆದ್ರೆ ಸಿಗ್ಬೇಕು, ಅದೆಲ್ಲ ಒಪ್ಕೊಳ್ತೇನೆ, ಯಾಕಂದ್ರೆ ನಾವು ಮಾಡ್ತಾ ಇರುವಂತ ಕರ್ಮ ಅದಕ್ಕೆ. ಆದ್ರೆ ಇಲ್ಲಿ ನಿಷ್ಕಾಮ ಅಂದ್ರೆ ಕಾಮ ಇಲ್ಲದಂತ ಕರ್ಮ, ಪ್ರತಿಫಲ ಇಲ್ಲದಂತೆ ಕರ್ಮ. ನೀ ಎಲ್ಲ ಕಾರ್ಯಗಳನ್ನ ಮಾಡು, ಆದ್ರೆ ಪ್ರತಿಫಲದ ಅಪೇಕ್ಷೆ ಮಾಡ್ಬೇಡ. ಏನೋ ಒಂದು ತಲೆಯಲ್ಲಿ ಅಪೇಕ್ಷೆ ಇಟ್ಕೊಂಡು ನೀ ಕೆಲಸವನ್ನ ಮಾಡ್ಬೇಡ. ಹಾಗಾಗಿ ಇಲ್ಲಿ ಕೃಷ್ಣನ್ಗೆ ನೋಡಿ, ನಿಷ್ಕಾಮ ಕರ್ಮ ಯೋಗಿ ಏನ್ ಮಾಡ್ತಾ ಇದ್ದಾನೆ, ತಾನ್ ಏನೆಲ್ಲ ಗಳಿಸಿದಾನೋ, ತಾನೇನೆಲ್ಲ ಮಾಡ್ತಾ ಇದ್ದಾನೋ ಅದನ್ನ ಕೃಷ್ಣನಿಗೆ ಅರ್ಪಿಸ್ತಾ ಇದ್ದಾನೆ. ಅರ್ಪಿಸಿ ಅವನು ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಹೀಗೆ ಒಬ್ಬ ವ್ಯಕ್ತಿ ಹೇಗೆ ಯಾವ ತರದ ಕರ್ಮವನ್ನ ಮಾಡ್ತಾನೆ? ಯಾಕಂದ್ರೆ ಪ್ರತಿಯೊಬ್ನು ಒಂದಿಲ್ಲ ಒಂದು ಕರ್ಮ ಮಾಡ್ಲೇಬೇಕು ಅಂತ ಹೇಳಿದ್ದಾನೆ. ನ ಹಿ ಕಶ್ಚಿ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್ ಕಾರ್ಯತೆ ಹಿ ಅವಶ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಹಿ. ಅನುವಾದ: ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನೂ ಮಾಡಲೇಬೇಕಾಗುತ್ತದೆ. ಆದುದರಿಂದ ಯಾರು ಒಂದು ಕ್ಷಣವಾದರೂ ಏನನ್ನು ಮಾಡದೇ ಇರಲು ಸಾಧ್ಯ ಇಲ್ಲ. ಹಾಗಾಗ್ಲೇ ನಾ ಹೇಳಿರುವಂತದ್ದು ಉಸಿರಾಟ, ಆಲೋಚನೆ, ಹಾಗಾಗಿ ಏನೇ ಅವನು ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮತ್ತೆ ಅವನ ಗೊಂದಲ ಏನ್ ಪ್ರಾರಂಭ ಆಗುತ್ತೆ? ಒಂದು ಕರ್ಮ ಮಾಡುವಂಥವನು, ಕೆಲವೊಬ್ರು ಮಿಥ್ಯಾಚಾರಿಗಳಿರ್ತಾರೆ, ಕೆಲವೊಬ್ರು ಸತ್ಯಾಚಾರಿಗಳಿರ್ತಾರೆ ಕರ್ಮ ಮಾಡುವುದ್ರಲ್ಲಿ. ಅದಕ್ಕೆ ಭಗವಂತ ಇಲ್ಲಿ ಉತ್ತರ ಕೊಡ್ತಾನೆ. ಕರ್ಮ ಅಂತಂದ್ರೆ ಮಿಥ್ಯಾಚಾರಿಯ ಕರ್ಮ ನಿಮ್ಮಲ್ಲಿ ಇರಬಾರ್ದು ಅನ್ನೋದನ್ನ ತಿಳಿಸ್ತಾರೆ. ಮಿಥ್ಯಾಚಾರಿಯ ಕರ್ಮ ಹೇಗಾಗಿರುತ್ತೆ? ಅದು ಬೂಟಾಟಿಕೆಯದಾಗಿರುತ್ತೆ ಅಂತ ಹೇಳಿ. ಕೇವಲ ಮೇಲ್ನೋಟಕ್ಕೆ ಮಾತ್ರ ಅವನು ಎಲ್ಲ ಕೆಲಸವನ್ನ, ಅಂದ್ರೆ ಈ ಕಾಮಕರ್ಮವನ್ನ ತ್ಯಜಿಸಿದಾನೆ. ಮತ್ತೆ ಹೊರಗಿನ ಜನರಿಗೆ ಮಾತ್ರ ತೋರುವಂಥದ್ದು, ಆದ್ರೆ ಒಳಗಡೆ ಅವನು ಆಲೋಚನೆ ಬಿಟ್ಟಿಲ್ಲ. ತನ್ನ ಒಂದು ಪ್ರತಿಫಲದ ಆಲೋಚನೆ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾನೆ, ಆದ್ರೆ ಅವನ್ ಏನ್ ಮಾಡ್ತಾ ಇದ್ದಾನೆ? ಹೊರಗಿನ ಒಂದು ಆಲೋಚನೆಗಳು ಅವನಲ್ಲಿ ಬರ್ತಾ ಇದೆ, ಕ್ರೋಧ ಅವನಲ್ಲಿದೆ, ಏನೋ ಒಂದು ವಿಷಯ ವಸ್ತುವನ್ನ ಕೇಳುವಂತಹ ಆಸೆ ಅವನಲ್ಲಿದೆ. ಸೊ ಒಂದಿಲ್ ಒಂದು ಆಲೋಚನೆಗಳು ಅವನ ತಲೆಯಲ್ಲಿ ಬರ್ತಾ ಇದೆ. ಯಾಕಂದ್ರೆ ಅದನ್ನ ನಾನು ತಿಳ್ಕೋಬೇಕು, ಮಾಡ್ಬೇಕು, ಕೇಳ್ಬೇಕು ಅನ್ನುವಂಥದ್ದು. ಆದ್ರೆ ಹೊರ ರೂಪದಲ್ಲಿ ಮಾತ್ರ ಅವನು ತ್ಯಜಿಸಿದ ಹಾಗೆ ಮಾತ್ರ ಕಾಣುತ್ತೆ. ಹಾಗಾಗಿ ಭಗವಂತ ಹೇಳ್ತಾ ಇರುವಂತದ್ದು, ನೀನು ಬೂಟಾಟಿಕೆಯ ಒಂದು ತ್ಯಾಗವನ್ನ ಮಾಡ್ಬೇಡ, ಮೇಲ್ನೋಟಕ್ಕೆ ತ್ಯಾಗ ಮಾಡ್ಬೇಡ, ಒಂದು ನೈಜ ಕರ್ಮವನ್ನ ಮಾಡು, ನೈಜ ಕರ್ಮ ಯೋಗಿ ಆಗು ಅಂತ ಹೇಳಿ. ನೈಜ ಕರ್ಮ ಯೋಗಿ ಆಗೋದು ಹೇಗೆ? ನಾವು ನಮ್ಮ ಒಂದು ಸ್ಥಾನದಲ್ಲಿ ಇದ್ಕೊಂಡು, ಈಗ ನೀವು ಎಲ್ಲಿದ್ದೀರೋ ಅದೇ ಜಾಗದಲ್ಲಿ ಇದ್ಕೊಂಡು ನಿಮ್ಮ ನಿಮ್ಮ ಯಾವ ನಿಗದಿತ ಕರ್ಮಗಳಿದೆಯೋ ಆ ಕರ್ಮಗಳನ್ನ ಮಾಡ್ತಾ ನೀನು ಯೋಗವನ್ನ ಮಾಡು ಅಂತ ಹೇಳಿ, ಮತ್ತೆ ಭಕ್ತಿಯನ್ನ ಮಾಡು ಅಂತ ಹೇಳ್ತಾ ಇರುವಂತ, ಕರ್ಮವನ್ನ ಮಾಡು ಅಂತ ಹೇಳ್ತಾ ಇರುವಂತದ್ದು ಭಗವಂತ. ಈಗ ಇಬ್ಬರು ಜನರನ್ನ ನೋಡ್ಬೋದು. ಒಬ್ಬ ಈ ಸನ್ಯಾಸಿ ಒಂದು ತಪಸ್ಸು ಮಾಡ್ತಾ ಕೂತಿದ್ದಾನೆ. ತಪಸ್ಸು ಮಾಡ್ತಾ ಕೂತಾಗ ಅಲ್ಲಿ ಒಂದು ಕೋತಿ ಬರುತ್ತೆ. ಕೋತಿ ಚೇಷ್ಟೆ ಮಾಡುವಂತ ಕೆಲ್ಸ. ಚೇಷ್ಟೆ ಮಾಡಿದಾಗ ಆ ಒಂದು ಸನ್ಯಾಸಿಗೆ ಒಂದ್ಸಲ ಸುಮ್ನಿರ್ತಾನೆ, 2 ಸಲ ಸುಮ್ನಿರ್ತಾನೆ, 3ನೇ ಸಲ ತುಂಬಾನೇ ರೇಗಿ ಸಿಟ್ಟು ಬಂದು ಆ ಕೋತಿನ ಹೋಗು ಅಂತ ಹೇಳಿ ಕಲ್ಲು ಹೊಡೆದು ಬಡ್ದು ಕಳಿಸ್ತಾನೆ. ಅಲ್ಲ, ಅಲ್ಲಿ ನೋಡಿ, ಅವನು ಧ್ಯಾನ ಮಾಡ್ತಾ ಇದ್ರೆ ಧ್ಯಾನದಲ್ಲಿ ಮಗ್ನನಾಗಿರ್ಬೇಕಲ್ಲ, ಅವನ್ ಯಾಕೆ ಬಾಹ್ಯವಾಗಿ ಆಲೋಚನೆ ಇತ್ತು? ಅಲ್ಲಿ ಒಬ್ಬ ವ್ಯಕ್ತಿ ಕೂತಿರ್ತಾನೆ, ಭಕ್ತ, ಅವನು ಜಪ ಮಾಡ್ತಾ ಕೂತಿರ್ತಾನೆ. ಆ ಕೋತಿ ಆ ಜಪ ಮಾಡುವಂತ ವ್ಯಕ್ತಿ ಕಡೆಗೆ ಹೋಗಿ ಮತ್ತೆ ಅದೇ ಚೇಷ್ಟೆಯನ್ನ ಮಾಡಿದಾಗ ಆ ಜಪ ಮಾಡುವಂಥವನು ಜಪದಲ್ಲಿ ತೊಡಗ್ತಾನೆ. ಆ ಒಂದು ಕೋತಿಗೆ ಬಾಳೆಹಣ್ಣನ್ನ ಕೊಟ್ಟು ಅದನ್ನ ಸಂತೈಸಿಸಿ ಕಳಿಸ್ತಾನೆ. ಅಂದ್ರೆ ಇಬ್ರುನು ಕೂಡ ತ್ಯಾಗ ಮಾಡಿದ್ದಾರೆ. ಅದ್ ಯಾವ ತರ ತ್ಯಾಗ ಮಾಡ್ತಾ ಇದ್ದಾನೆ? ಇವನು ಎಲ್ಲವನ್ನ ತ್ಯಾಗ ಮಾಡಿ ತಪಸ್ವಿ ತರ ಒಂದು ಮೇಲ್ನೋಟಕ್ಕೆ ಅವನು ಮಾಡ್ತಾ ಇರುವಂತದ್ದು. ಇಲ್ಲಿ ಇರುವಂತಹ ವ್ಯಕ್ತಿ ಅವನು ಕೂಡ ತ್ಯಾಗ ಮಾಡಿದ್ರೆ, ಆದ್ರೆ ಭಗವಂತನಿಗೋಸ್ಕರ ಅವನು ಯಾವುದೇ ಒಂದು ತನ್ನ ಸಂಸಾರದ, ತನ್ನ ಗೃಹಸ್ಥಾಶ್ರಮದ ತ್ಯಾಗವನ್ನ ಅವನು ಮಾಡಿಲ್ಲ ಅನ್ನೋದನ್ನ ನಾವು ನೋಡ್ತೇವೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಅಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನಿ ಮೂಢಾತ್ಮ ಮಿಥ್ಯಾಚಾರಸ ಉಚ್ಯತೆ. ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟು ಮನುಷ್ಯನನ್ನು ವಿಮೂಢ ಆತ್ಮನೆಂದು ಮಿಥ್ಯಾಚಾರಿ ಎಂದು ಕರೆಯುವರು ಅಂತ. ಯಾರು ನಾನು
ಇಂದ್ರಿಯ ನಿಗ್ರಹ ಮಾಡ್ತೀನಿ ಅಂತ ಹೇಳಿ ಒಂದು ಕಾಡಿಗೆ ಹೋಗಿ ಅವನು ಕೇವಲ ವಿಷಯ ವಸ್ತುಗಳ ಬಗ್ಗೆ ಆಲೋಚನೆ ಮಾಡ್ತಾನೆ. ಇಲ್ಲಿ ಒಂದು ನಿಮ್ಗೆ ಫೋಟೋ ಕಾಣ್ಬಹುದು. ಒಬ್ಬ ಸನ್ಯಾಸಿಯ ಕೈಯಲ್ಲಿ ಕಮಂಡಲ ಇದೆ, ಅವನ ಕೈಯಲ್ಲಿ ಸಿಗರೇಟ್ ಇದೆ, ಫೋನ್ ಇದೆ. ಇದೆಂತ ಒಂದು ತ್ಯಾಗ, ಇದೆಂತ ಒಂದು ಸನ್ಯಾಸ. ಅವನು ಹೋಗಿ ಮನೆಯಲ್ಲೇ ಮಾಡ್ಬೋದಲ್ಲ, ಯಾಕೆ ಅವನು ಸನ್ಯಾಸಿ ಅಂತ ಹೇಳಿ ಬೇರೆ ಕಡೆಗೆ ಹೋಗಿ ಮಾಡೋ ಅವಶ್ಯಕತೆ ಇದೆ? ಆದ್ರೆ ಇಲ್ಲಿ ಇನ್ನೊಂದು ನೀವು ಚಿತ್ರವನ್ನ ನೋಡ್ಬೋದು. ಇದು ಚಿತ್ರ ಜಡಭರತ ಮಹಾರಾಜರದು ಅಂತ ಹೇಳಿ. ಈ ಜಡಭರತ ಯಾರು ಅಂದಾಗ ಇವರು ವೃಷಭ ಮತ್ತೆ ಜಯಂತಿ ಅವರ ಮಗ. ಅವರ ಒಂದು ಹಿಂದಿನ ಜನ್ಮ ಭರತ ಮಹಾರಾಜ ಆಗಿತ್ತು. ಅವರೊಬ್ರು ರಾಜ, ಶ್ರೇಷ್ಠ ರಾಜ. ಎಲ್ಲ ರಾಜಭಾರವನ್ನ ಮಾಡಿ ಆ ರಾಜ್ಯವನ್ನ ತಮ್ಮ ಮುಂದಿನ ಪೀಳಿಗೆಗೆ ಕೊಟ್ಟು, ನಿನ್ನೆ ನಾನು ಒಬ್ರು ಪ್ರಶ್ನೆ ಕೇಳಿದಾಗ ಈ ಒಂದು ಕಥೆಯನ್ನ ನಾನು ಅವ್ರಿಗೆ ಹೇಳಿದ್ದೆ ಅನ್ಕೊಳ್ತೇನೆ. ರಾಜಭಾರವನ್ನ ಕೊಟ್ಟು ತನ್ನ ಒಂದು ಅಂತಿಮ ದಿನಗಳಲ್ಲಿ ಸಾಕ್ಷಾತ್ಕಾರವನ್ನ ಪಡ್ಕೊಳ್ಳಿಕ್ಕೆ ಕಾಡಿಗೆ ಹೋಗ್ತಾನೆ. ಕಾಡಿನಲ್ಲಿ ಅವನು ತುಂಬಾ ಭಕ್ತಿ ಮಾಡಿ, ಭಕ್ತಿಯಲ್ಲಿ ಇರುವಂತಹ ನವವಿಧ ಭಕ್ತಿಯ ಅಂತ ಹೇಳ್ತೇವೆ. ಭಕ್ತಿಯಲ್ಲಿ ಕೂಡ 9 ತರನಾದಂತಹ ಭಕ್ತಿಗಳಿದೆ. ಆ 9 ಭಕ್ತಿಯನ್ನು ಕೂಡ ಅವನು ಮಾಡ್ತಾನೆ. ಅದೇ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ಆಸಕ್ತಿ, ರುಚಿ, ಭಾವ, ಪ್ರೇಮ. ಸೊ ಇವು ಈ ಒಂದು ವಿಧಗಳು, 9 ವಿಧಗಳಂತ ನಾವು ನೋಡ್ತೇವೆ. ಇಲ್ಲಿ ಈ ಜಡಭರತ 8ನೇ ಹಂತದೊಳಗೂ ಕೂಡ ಬಂದಿದ್ದ. ಅವು ಏನು ಶ್ರದ್ಧಾ, ಸಾಧು ಸಂಘ ಏನು, ಅದು ವಿವರವಾಗಿ ನಿಮ್ಗೆ ಮುಂದೆ ತಿಳ್ಕೊಳ್ಳಿಕ್ ಸಿಗುತ್ತೆ. ಈಗ ಅಷ್ಟೇ ತಿಳ್ಕೊಳ್ಳಿ, ಇವೆಲ್ಲ ಭಕ್ತಿಯ ಒಂದು ವಿಧಗಳು. ಕೊನೆಯದಾಗಿರುವಂತದ್ದು ಪ್ರೇಮ ಭಾವ. ಅಲ್ಲಿ ಇವನು 8ನೇ ಹಂತವರೆಗೂ ತಲುಪಿದ್ನಂತೆ. ಯಾರು? ಇವರು ಭರತ ಮಹಾರಾಜ. ಜಡಭರತನಾಗೋಕ್ಕಿಂತ ಮುಂಚೆ ಭರತ ಮಹಾರಾಜ. ಆದ್ರೆ ಒಂದು ದಿನ ಅವನು ನದಿಯ ತೀರದಲ್ಲಿ ಹೋದಾಗ ಅಲ್ಲಿ ಒಂದು ಜಿಂಕೆಯನ್ನ ಅಟ್ಕೊಂಡು ಬೇಟೆಗಾರ ಬರುವಾಗ ಆ ಒಂದು ಜಿಂಕೆ ಗರ್ಭಿಣಿಯಾಗಿರುತ್ತೆ. ಆ ಗರ್ಭಿಣಿಯಾದಂತಹ ಜಿಂಕೆಯನ್ನ ನೋಡಿ ಇವನು ರಕ್ಷಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆವಾಗ ಆ ಜಿಂಕೆ ಗರ್ಭಿಣಿ ಆಗಿರೋದ್ರಿಂದ ಆ ಒಂದು ಜಿಂಕೆಯನ್ನ ಹೆತ್ಬಿಟ್ಟು ಅದು ಸಾವನ್ನಪ್ಪತ್ತೆ. ಅವಾಗ ಈ ಭರತ ಮಹಾರಾಜ ಆ ಜಿಂಕೆಯನ್ನ ನೋಡಿ, ತುಂಬಾನೇ ಸುಂದರವಾಗಿರುವಂತಹ ಜಿಂಕೆಯನ್ನ ನೋಡಿ ಮೋಹಿತನಾಗ್ತಾನೆ. ಅವನಿಗೆ ಈ ಜಿಂಕೆಯನ್ನ ಕರ್ಕೊಂಡು ಹೋಗುವಂತ, ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗುವಂತ ಒಂದು ಮನಸ್ಸು ಅವನಿಗೆ ಆಗತ್ತೆ. ಅದಕ್ಕಾಗಿ ಅವನು ಆ ಜಿಂಕೆಯನ್ನ ಕರೆದುಕೊಂಡು ಹೋಗ್ತಾನೆ ತನ್ನ ಒಂದು ಆಶ್ರಮಕ್ಕೆ. ಕರ್ಕೊಂಡು ಹೋಗಿ ಪ್ರತಿದಿನ ಅದ್ರ ಜೊತೆಗೆ ಆಟ ಆಡೋದು, ಅದ್ರ ಜೊತೆಗೆ ಊಟ ಮಾಡೋದು, ಅದಕ್ಕೂ ಕೂಡ ಊಟ ಕೊಡೋದು. ಸೊ ದಿನನಿತ್ಯದ ಒಂದು ಕಾರ್ಯದಲ್ಲಿ ಅವನು ತೊಡಗಿರ್ತಾನೆ. ಹೀಗೆ ದಿನಗಳು ಹೋದ್ಮೇಲೆ ಅದ್ರ ಅದೆಲ್ಲೋ ಒಂದು ಕಳೆದು ಹೋದ್ಮೇಲೆ ಅವನು ಹುಡುಕ್ತಾ ಬರ್ತಾನೆ. ಅವನು ಇನ್ನೇನು ಒಂದು ಸಾವಿನ ಸಮಯ ಬರುತ್ತೆ, ತುಂಬಾನೇ ದುರ್ಬಲ ಆಗ್ತಾನೆ ಅವನು. ಸಾವಿನ ಸಮಯ ಬರುತ್ತೆ. ಅವಾಗ ಆ ಜಿಂಕೆಯ ಒಂದು ಪ್ರಜ್ಞೆಯಲ್ಲೇನೆ ಅವನು ತನ್ನ ಜೀವವನ್ನ ಕಳ್ಕೊಳ್ತಾನೆ. ಯಂ ವಾಪೀಸ್ ಮರನ್ ಭಾವಂ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ ಮರಣ ಸಮಯದಲ್ಲಿ ಯಾವ ಭಾವನೆಯಲ್ಲಿ ಇರ್ತಾನೋ ಅದೇ ಒಂದು ದೇಹವನ್ನ ಅವನು ಪಡಿತಾನೆ. ಸೊ ಜಿಂಕೆಯ ಒಂದು ಭಾವದಲ್ಲಿ, ಜಿಂಕೆಯ ಒಂದು ಪ್ರಜ್ಞೆಯಲ್ಲಿ ಅವನು ಇರೋದ್ರಿಂದ ಮುಂದಿನ ಜನ್ಮದಲ್ಲಿ ಅವನು ಜಿಂಕೆಯಾಗಿ ಜನ್ಮವನ್ನ ಪಡಿತಾನೆ. ಅಂದ್ರೆ ಈ ಒಂದು ಜಿಂಕೆ ಆಗಿ ಅವನು ಜನ್ಮ ತಾಳಿದ್ಮೇಲೆ ಅವನು ಆ ಒಂದು ಜಿಂಕೆ ಆಶ್ರಮದಲ್ಲಿ ಇರುತ್ತೆ. ಅಂದ್ರೆ ಯಾಕಂದ್ರೆ ಹಿಂದಿನ ಒಂದು ಜನ್ಮದಲ್ಲಿ ಅವನಿಗೆ ತುಂಬಾನೇ ಭಕ್ತಿಯನ್ನ ಮಾಡಿದ್ದ, 8 ವಿಧಗಳವರೆಗೆ ಅವನು ಹೋಗಿದ್ದ. ಅದಕ್ಕೋಸ್ಕರ ಆ ಒಂದು ಭಾವ ಅನ್ನೋದು ಅವನಿಗೆ ಇತ್ತು. ಅದಕ್ಕೋಸ್ಕರ ಅವನು ಜಿಂಕೆ ಇದ್ದಾಗೂ ಕೂಡ ಅವನು ಆಶ್ರಮದಲ್ಲಿ ಆ ಒಂದು ತನ್ನ ದಿನಗಳನ್ನ ಕಳೆದು ಮತ್ತೆ ಮುಂದಿನ ಜನ್ಮದಲ್ಲಿ ಜಡಭರತನಾಗಿ ಬರ್ತಾನೆ. ಜಡ ಯಾಕೆ ಅಂತಾರೆ ಅಂದ್ರೆ, ಜಡ ಅಂದ್ರೆ ಅವನು ಸುಮ್ನೆ ಇರುವಂತದ್ದು. ಲೈಕ್ ಮ್ಯಾಡ್ ಪರ್ಸನ್, ಯಾರು ಹುಚ್ಚರುಗಳು ಹೇಗಿರ್ತಾರಲ್ಲ ತಮ್ಮ ಒಂದು ಜಗತ್ತಿನಲ್ಲಿ. ಸೊ ಆ ತರ ಒಂದು ಆ ಪ್ರಜ್ಞೆಯಲ್ಲಿ ಇರ್ತಿದ್ದ. ಯಾಕೆ ಇರ್ತಿದ್ದ ಅಂತಂದ್ರೆ, ಭೌತಿಕ ಜಗತ್ತಿನ ಆಕರ್ಷಣೆ ನನಗೆ ಆಗ್ಬಾರ್ದು ಅನ್ನೋಕೋಸ್ಕರ ಆ ಒಂದು ಪ್ರಜ್ಞೆಯಲ್ಲಿ ಅವನು ಇರ್ತಿದ್ದ. ಹಾಗಾಗಿ ಜಡಭರತ ಆ ಒಂದು ಜನ್ಮ ಒಂದು ಜಡಭರತನಾಗಿ ಹುಟ್ಟಿ ತನ್ನ ಒಂದು ಆತ್ಮವನ್ನ ಸಾಕ್ಷಾತ್ಕರಿಸಿಕೊಂಡ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಬಹುದು. ಯಾಕೆ ಈ ಒಂದು ಉದಾಹರಣೆ ನಿಮ್ಗೆ ಕೊಡ್ತಾ ಇದ್ದೀವಿ ಅಂತಂದ್ರೆ, ನೋಡಿ, ಆ ಭಾವದ ಹಂತದವರೆಗೂ ಹೋದಂತಹ ಭರತ ಮಹಾರಾಜನೇ ಜಿಂಕೆ ಆಗಿ ಹುಟ್ಟಿ ಮತ್ತೆ ಮರುಜನ್ಮದಲ್ಲಿ ಜಡಭರತನಾಗಿ ತನ್ನ ಭಕ್ತಿಯನ್ನ ಪೂರ್ಣಗೊಳಿಸ್ಕೊಂಡ್ರು. ಹಾಗಿದ್ರೆ ನಮ್ಮಂತವ್ರ ಕಥೆ ಏನಾಗ್ಬಾರ್ದು. ಹಾಗಾಗಿ ನಮ್ಮ ಪ್ರಜ್ಞೆಯು ಕೂಡ ಸಾವಿನ ಸಮಯದಲ್ಲಿ ಭಗವಂತ ಪ್ರಜ್ಞೆ ಬರ್ಬೇಕು ಅಂದ್ರೆ ಅದಕ್ಕೆ ಒಂದು ಅಭ್ಯಾಸ ಬೇಕು. ಆ ಅಭ್ಯಾಸ ಹೇಗೆ ಆಗತ್ತೆ? ನಮ್ಮ ಈ ಒಂದು ಕರ್ಮ ಯೋಗದಿಂದ ಆಗತ್ತೆ. ಹಾಗಾಗಿ ನಾವು ಯಾವ ಕರ್ಮವನ್ನ ಮಾಡಿದ್ರೆ ಸೂಕ್ತ ಅನ್ನೋದನ್ನು ಕೂಡ ಇಲ್ಲಿ ನಮ್ಗೆ ತಿಳಿಸ್ತೇನೆ. ಈಗ
ಕರ್ಮಗಳ ಕುರಿತಾಗಿ ನೀವು ನೋಡಿದ್ರಿ, ಸಕಾಮ ಕರ್ಮ, ನಿಷ್ಕಾಮ ಕರ್ಮ ಅನ್ನುವಂಥದ್ದು. ಸೊ ನಿಷ್ಕಾಮ ಕರ್ಮ ಮಾಡುವಂಥದ್ದು ಅಂತ. ಆ ನಿಷ್ಕಾಮ ಕರ್ಮಕ್ಕಿಂತನೂ ಮೇಲಾಗಿರುವಂಥದ್ದು ಒಂದು ಭಕ್ತಿ ಅಂತ ಹೇಳಿ. ಹಾಗಾದ್ರೆ ಈ ಭಕ್ತಿ ಅನ್ನುವಂಥದ್ದು ಯಾರಿಗೆ ತಿಳಿಸಿಕೊಟ್ಟಿರುವಂಥದ್ದು? ಭಕ್ತಿ ಅನ್ನುವಂಥದ್ದು ಆತ್ಮಕ್ಕೆ ಇರುವಂತಹ ಒಂದು ಆಹಾರ ಅಂತ ಹೇಳ್ತೇವೆ. ಭಕ್ತಿ ಅನ್ನುವಂಥದ್ದು ನಾವೆಲ್ಲ ಸಾಮಾನ್ಯವಾಗಿ ಹೊರಗಡೆ ತೋರುವಂತಹ ಪೂಜೆ ಪುರಸ್ಕಾರಗಳಲ್ಲ. ಭಕ್ತಿ ಅನ್ನುವಂಥದ್ದು ನಮಗೆ ಒಳಗಡೆ ಮನಸ್ಸಿನಲ್ಲಿ ಆತ್ಮಕ್ಕೆ ಇರುವಂತಹ ಒಂದು ಆಹಾರ. ಆ ಆತ್ಮ ಅನ್ನುವಂಥದ್ದು ಎಲ್ಲರಲ್ಲಿನೂ ಇದೆ, ಪ್ರಾಣಿಗಳಲ್ಲೂ ಇದೆ, ಮನುಷ್ಯರಲ್ಲಿಯೂ ಕೂಡ ಇದೆ ಅಲ್ಲ. ಎಲ್ಲರಲ್ಲೂ ಕೂಡ ನಾವು ಈ ಆತ್ಮವನ್ನ ಕಾಣ್ತೇವೆ. ಆದ್ರೆ ಯಾಕೆ ಭಕ್ತಿ ಅನ್ನುವಂಥ ವಿಷಯ ಮಾತ್ರ ನಾವು ಮಾತಾಡ್ತೇವೆ ಮನುಷ್ಯರು? ಹಾಗಾಗಿ ಮನುಷ್ಯ ಪ್ರಾಣಿ ನಡುವೆ ಇರುವಂತಹ ವ್ಯತ್ಯಾಸ ನೋಡಿ ಹೇಗಿದೆ. ನಾವಿಲ್ಲಿ ಒಂದು ಉದಾಹರಣೆ ತಗೊಳ್ತೇವೆ. ಆಹಾರ ನಿದ್ರಾ ಭಯ ಮೈಥುನಂ ಚ ಸಾಮಾನ್ಯ ಮೇತತ್ ಪಶುಭಿರ್ನರಾಣಾಂ ಧರ್ಮೋ ಹಿ ತೇಷೋ ಅಧಿಕೋ ವಿಶೇಷೋ ಧರ್ಮೇಣ ಹೀನ ಪಶುಭಿ ಸಮಾನ ಅಂತ ಹೇಳಿ ಕರೀತಾರೆ. ಅಂದ್ರೆ ಇಲ್ಲಿ ತರನಾದಂತಹ ಚಟುವಟಿಕೆಗಳನ್ನ ನಾವು ಕಾಣ್ತೇವೆ. ನಮಗೂ ಪ್ರಾಣಿಗೂ ಒಂದೇ ತರನಾಗಿದೆ. ಪ್ರಾಣಿನೂ ಕೂಡ ಅದನ್ನ ಮಾಡುತ್ತೆ, ನಾವು ಕೂಡ ಅದನ್ನ ಮಾಡ್ತೇವೆ. ಪ್ರಾಣಿನೂ ತಿನ್ನುತ್ತೆ, ನಾವು ತಿಂತೇವೆ. ನಾವು ನಿದ್ರೆ ಮಾಡ್ತೇವೆ, ಪ್ರಾಣಿನೂ ನಿದ್ರೆ ಮಾಡುತ್ತೆ. ಮ್ಯೂಟ್ ಮಾಡ್ಕೊಳ್ಳಿ. ಭಯ ಅದಕ್ಕೂ ಇದೆ, ನಮಗೂ ಕೂಡ ಭಯವನ್ನ ನಾವು ಕಾಣ್ತೇವೆ. ಮೈಥುನ ಅನ್ನುವಂಥದ್ದು ಅದಕ್ಕೂ ಆ ಪ್ರಾಣಿಗೂ ಕೂಡ ಇರುತ್ತೆ, ಮನುಷ್ಯರಿಗೂ ಕೂಡ ಆ ಒಂದು ಲೈಂಗಿಕತೆಯ ಒಂದು ತೃಪ್ತಿ ಅನ್ನೋದು ಬೇಕು ಅಂತ ಅವ್ರಿಗೆ ಇರುತ್ತೆ. ಸೊ ಈ ಅಭ್ಯಾಸಗಳು ಸ್ವಾಭಾವಿಕವಾಗಿ ಮನುಷ್ಯ ಮತ್ತೆ ಪ್ರಾಣಿಗಳ ನಡುವೆ ಇರುತ್ತೆ. ಆದ್ರೆ ಒಂದೇ ಒಂದು ವ್ಯತ್ಯಾಸ ಪ್ರಾಣಿಗಳಿಗೂ ಮತ್ತೆ ಈ ಒಂದು ಮನುಷ್ಯರಿಗೂ ಕೂಡ ಇರುವಂಥದ್ದು. ಅದ್ಯಾವುದು ಅಂದ್ರೆ ಧರ್ಮ ಅನ್ನುವಂಥದ್ದು. ಆ ಧರ್ಮನೇ ಇಬ್ಬರನ್ನ ವ್ಯತ್ಯಾಸ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಮನುಷ್ಯ ಜನ್ಮ ಅನ್ನುವಂಥದ್ದು ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಧರ್ಮದಲ್ಲಿ ಏನಿರುತ್ತೆ? ಬುದ್ಧಿ ಇಲ್ಲ. ಈ ಪ್ರಾಣಿಗೆ ಈ ಧರ್ಮ ಅನ್ವಯಿಸೋದಿಲ್ಲ. ಯಾಕೆಂದ್ರೆ ಆ ಒಂದು ಧರ್ಮ ತಿಳ್ಕೊಳ್ಳುವಷ್ಟು ಬುದ್ಧಿ ಅದಕ್ಕಿಲ್ಲ. ಆದ್ರೆ ಮನುಷ್ಯನಿಗೆ ಅಥತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳ್ತಾರೆ. ಅಂದ್ರೆ ನಾನು ಯಾರು, ಸೃಷ್ಟಿಕರ್ತ ಯಾರು ಅನ್ನೋದನ್ನ ತಿಳ್ಕೊಳ್ಳುವಂತ ಬುದ್ಧಿ ಮಟ್ಟ. ನಾನು ದೇಹ ಅಲ್ಲ, ನಾನು ಆತ್ಮ, ಅದರ ಮಧ್ಯೆ ವ್ಯತ್ಯಾಸ ತಿಳ್ಕೊಳ್ಳುವಂತ ಬುದ್ಧಿ. ಈ ಬುದ್ಧಿ ಆ ಪ್ರಾಣಿಗಳಿಗೆ ಇರೋದಿಲ್ಲ. ಯಾರಿಗಿರುತ್ತೆ? ಮನುಷ್ಯನಿಗೆ. ಬಟ್ ಯಾರು ಇದು ಕೇವಲ 4 ಮಾಡ್ತಾರೋ, ಈ 5ನೇ ಧರ್ಮ ಅನ್ನುವಂಥದ್ದನ್ನ, ಭಗವಂತನನ್ನ ಕುರಿತು ತಿಳ್ಕೊಳ್ಳುವಂತಹ ಒಂದು ಉದ್ದೇಶ ಅವರಿಗೆ ಇರೋದಿಲ್ವೋ, ಅವಾಗ ಅವನು ಪಶುಭಿ ಸಮಾನ ಅಂತ ಹೇಳಿ ಕರೀತಾರೆ. ಅಂದ್ರೆ ಅವನು ಧರ್ಮೇಣಹೀನ ಪಶುಭಿ ಸಮಾನ. ಅವನು ಧರ್ಮವಿಲ್ಲದವನು, ಪ್ರಾಣಿಯಂತೆ ಜೀವನವನ್ನ ನಡೆಸುವಂತವನು. ಅಂದ್ರೆ ನೋಡಿ, ಅಂತವ್ರು ಯಾರಿದ್ದಾರೋ ಅವ್ರು ಪ್ರಾಣಿಗಳಿಗೆ ಸಮಾನ. ಕೇವಲ ಆಹಾರ, ನಿದ್ರಾ, ಭಯ, ಮೈಥುನ ಇವು 4 ಬಿಟ್ಟು ಅವ್ರು ಏನು ಮಾಡೋದಿಲ್ಲ. ಧರ್ಮ ಅನ್ನೋದು ಅವ್ರ ಹತ್ರ ಇರೋದಿಲ್ಲ. ಸೊ ನೀವೆಲ್ಲ ಇಲ್ಲಿ ನೆರೆದಿರುವವರು ಎಲ್ರು ಕೂಡ ನಿಮ್ಮ ಬುದ್ಧಿಯಿಂದ ಧರ್ಮ ಏನು ಅಂತ ತಿಳ್ಕೊಳ್ಳಿಕ್ಕೆ ನೀವು ಬಂದಿರುವಂತವ್ರು. ಹಾಗಾಗಿ ನೀವು 4ಕ್ಕೆ ಪ್ರೋತ್ಸಾಹ ಕೊಡ್ತಾ ಇಲ್ಲ, ನೀವು ಧರ್ಮಕ್ಕೂ ಕೂಡ ಪ್ರೋತ್ಸಾಹ ಇಲ್ಲಿ ಕೊಡ್ತಾ ಇದ್ದೀರಾ. ಹೀಗೆ ಜಿಜ್ಞಾಸೆ ಇಲ್ಲದಂತಹ ಮಾನವ ಪ್ರಾಣಿಗಳಿಗೆ ಸಮಾನ ಅನ್ನೋದನ್ನ ನಾವಿಲ್ಲಿ ನೋಡ್ತೇವೆ. ಹೀಗೆ ಪ್ರಜ್ಞೆ, ಈ ಒಂದು ಧರ್ಮ ಅಂದ್ರೆ ಏನು? ಒಂದು ನಮ್ಗೆ ಪ್ರಜ್ಞೆ ಜಾಗೃತ ಆಗುವಂಥದ್ದು. ಈ ಪ್ರಜ್ಞೆಯಿಂದ ಧರ್ಮದಿಂದ ಪ್ರಜ್ಞೆ ಜಾಗೃತ ಆಗಿರುವಂಥದ್ದು. ಮತ್ತೆ ಪ್ರಜ್ಞೆ ಅನ್ನುವಂಥದ್ದು ಧರ್ಮದ ಒಂದು ಮೆಟ್ಟಿಲು ಅಂತ ಕರೀತೇವೆ. ಮತ್ತೆ ಇದು ಯೋಗಗಳು ಅಂತಂದ್ರೆ ಯಾವ್ಯಾವ್ದು? ಪ್ರತಿಯೊಂದು ವ್ಯಕ್ತಿ ತನ್ನ ಪ್ರಜ್ಞೆಯ ಆಧಾರದ ಮೇಲೆ ಮೇಲಕ್ಕೆ ಎತ್ತಾ ಹೋಗ್ತಾನೆ ಅಂತ ಹೇಳಿ. ಈಗ ಮೊದ್ಲೇದು ನೋಡಿ, ನಾವೀಗಾಗ್ಲೇ ಕರ್ಮಿಗಳು, ಸಕಾಮ ಕರ್ಮಿ, ನಿಷ್ಕಾಮ ಕರ್ಮಿ ಕುರಿತಾಗಿ ನಾವು ತಿಳ್ಕೊಂಡ್ವಿ. ಇಲ್ಲಿ ಇನ್ನೊಂದು ಕರ್ಮಿಗಳು ಹೇಗಿರ್ತಾರೆ. ಯಾಕಂದ್ರೆ ಇದರಲ್ಲಿ ವೇದಗಳಲ್ಲಿ ನಾವು ನೋಡಿದಾಗ ವೇದಗಳನ್ನ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಕರ್ಮಕಾಂಡ, ಜ್ಞಾನಕಾಂಡ ಮತ್ತೆ ಉಪಾಸನಾ ಕಾಂಡ ಅಂತ ಹೇಳಿ. ಈ ಕರ್ಮಕಾಂಡ ಅಂತ ಅನ್ನುವಂಥದ್ರಲ್ಲಿ ಏನಿದೆ ಅಂತಂದ್ರೆ, ವೇದಗಳಲ್ಲಿ ಹೇಳೋ ಹಾಗೆ ಈ ಏನು ಯಜ್ಞ, ಹೋಮ, ಹವನ, ಪೂಜಾ, ವ್ರತ, ಸಂಸ್ಕಾರಗಳು ಇವೆಲ್ಲ ಏನಿದೆವಲ್ಲ, ಇವೆಲ್ಲವನ್ನೂ ಕೂಡ ಒಂದು ಭೌತಿಕ ಫಲಗಳ ಇಚ್ಛೆಯಿಂದ ಮಾಡುವಂಥದ್ದು ಕರ್ಮಕಾಂಡ. ಅದು ಕೂಡ ವೇದ ತಿಳಿಸುತ್ತೆ. ಹಾಗಾಗಿ ನೋಡಿ, ನಮ್ಗೆ ಐಶ್ವರ್ಯ ಬೇಕು, ಆರೋಗ್ಯ ಬೇಕು, ಸಂತಾನ ಬೇಕು, ಮಳೆ ಬೇಕು, ಸ್ವರ್ಗ ಲೋಕ ಬೇಕು ಅನ್ನುವಂತ ಫಲಗಳನ್ನ ನಾವು ಪಡೆಯುವ ಉದ್ದೇಶದಿಂದ ವೇದಗಳನ್ನ ನಾವು ಅನುಸರಿಸ್ತೇವೆ. ಇದು ಒಂದು ಭಾಗ, ಕರ್ಮಕಾಂಡದ ಭಾಗ. ಹೀಗೆ ಪುಣ್ಯ ಗಳಿಸ್ಬೇಕು, ಪಾಪ ಕಡಿಮೆ ಆಗ್ಬೇಕು, ಭೌತಿಕ ಸುಖಗಳು ಪಡಿಬೇಕು ಅನ್ನುವಂಥದ್ದನ್ನ ಈ ಕರ್ಮಕಾಂಡದ ಭಾಗ. ಯಜ್ಞ ಹವನದಲ್ಲಿ ನೀವು ನೋಡ್ತೀರಾ, ಅಗ್ನಿಹೋತ್ರ, ವಿವಿಧ ಯಜ್ಞಗಳು, ಮಳೆ ಬರ್ಲಿಕ್ಕೆ ಮಾಡುವಂತ ಸಂಸ್ಕಾರ. ಅಂದ್ರೆ ನೋಡಿ, ಗರ್ಭದಾನ ಸಂಸ್ಕಾರ, ನಾಮಕರಣ ಎಲ್ಲ ಮಾಡ್ತೀರಲ್ಲ ನೀವೆಲ್ಲ, ಅನ್ನಪ್ರಾಶನ ಮಾಡ್ತೀರಾ, ವಿವಾಹ ಮಾಡ್ತೀರಾ, ಇವೆಲ್ಲ ಸಂಸ್ಕಾರಗಳಲ್ಲಿ ಬರುತ್ತೆ. ಇವೆಲ್ಲ ಕರ್ಮಕಾಂಡಗಳಲ್ಲಿ ನಾವು ಕಾಣ್ತೇವೆ. ಈ ಕರ್ಮಕಾಂಡಗಳು ಬೇಕು, ವ್ರತ ಉಪವಾಸಗಳನ್ನ ಮಾಡ್ತೇವೆ. ಇವೆಲ್ಲ ಯಾವತಕ್ಕೆ?
ಯಾವುದು ನಮಗೆ ಭೌತಿಕವಾದ ಇಚ್ಛೆ ಇಟ್ಟುಕೊಂಡು ನಾವು ಇವುಗಳನ್ನ ಮಾಡಿಬಿಟ್ರೆ ಅದು ಕರ್ಮಕಾಂಡ. ಆದ್ರೆ ಯಾವಾಗ ನಾನು ವ್ರತ ಮಾಡ್ತೇನೆ, ಭಗವಂತನ ಭಕ್ತಿ ಪಡಿಲಿಕ್ಕೆ ವ್ರತ ಮಾಡ್ತಾ ಇದ್ದೇನೆ, ಉಪವಾಸ ಮಾಡ್ತಾ ಇದ್ದೇನೆ ಅಂತಂದ್ರೆ ನಾನು ಭಗವಂತನ ಜೊತೆಗೆ ಸಂಪರ್ಕ ಕಲ್ಪಿಸಿಕೊಳ್ಳಿಕ್ಕೆ ಮಾಡ್ತಾ ಇರುವಂತದ್ದು ಆ ಒಂದು ಕರ್ಮಕಾಂಡ ಹೇಳಿರುವಂತದ್ದು ವೇದಗಳಲ್ಲಿ. ಆದ್ರೆ ಬಹಳಷ್ಟು ಜನರು ಏನ್ ಮಾಡ್ತಾ ಇದ್ದಾರೆ, ಕರ್ಮಕಾಂಡವನ್ನ ತಮ್ಮ ಭೌತಿಕ ಇಚ್ಛೆಗಳನ್ನ ಪೂರ್ಣ ಮಾಡ್ಕೊಳ್ಳಿಕ್ಕೆ, ಮಕ್ಕಳನ್ನ ಪಡಿಲಿಕ್ಕೆ, ಅವರ ಒಳ್ಳೆ ವಿದ್ಯಾಭ್ಯಾಸಕ್ಕೆ ಹೀಗೆ ಅವುಗಳನ್ನ ಬಳಸ್ಕೊಳ್ತಾ ಇರುವಂತದ್ದು. ಆಮೇಲೆ ನಾವು ಇನ್ನೊಂದು ನೋಡ್ತೇವೆ, ಈ ಒಂದು ಜ್ಞಾನ ಕಾಂಡ ಅಂತ. ಈ ಉಪಾಸನ ಕಾಂಡ ಅನ್ನುವಂಥದ್ದು ಮಧ್ಯದಲ್ಲಿರುವಂತಹ ಒಂದು ಸ್ಟಫಿಂಗ್. ಈ ಜ್ಞಾನ ಕಾಂಡ ಏನು ಅಂತಂದ್ರೆ ಜ್ಞಾನ ತತ್ವದ ಅರಿವನ್ನ ತಿಳ್ಕೊಳ್ಳುವಂಥದ್ದು. ಸೊ ಅದು ಜ್ಞಾನವನ್ನಾಗಿ ನಾವು ಕಾಣ್ತೇವೆ. ಅಂದ್ರೆ ಉದಾಹರಣೆಗೆ ಆತ್ಮಜ್ಞಾನ, ಬ್ರಹ್ಮ ತತ್ವವನ್ನ ಅರ್ಥಕೊಳ್ಳುವಂಥದ್ದು, ಮೋಕ್ಷವನ್ನ ಅರ್ಥಕೊಳ್ಳುವಂಥದ್ದು. ಮತ್ತೆ ನಾನು ದೇಹ ಅಲ್ಲ, ನಾನು ಆತ್ಮ ಅಂತ ತಿಳ್ಕೊಳ್ಳುವಂಥದ್ದು. ನಿನ್ನೆ ಅಧ್ಯಾಯದಲ್ಲಿ ನೀವು ಅದನ್ನೇ ತಿಳ್ಕೊಂಡ್ರಿ, ನಾನು ದೇಹ ಅಲ್ಲ, ನಾನು ಆತ್ಮ ಅನ್ನುವಂಥ ಅರಿವು. ಉಪನಿಷತ್ತುಗಳ ಅಧ್ಯಯನವನ್ನ ಮಾಡುವಂಥದ್ದು, ಬ್ರಹ್ಮ ತತ್ವದ ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದು. ಇವೆಲ್ಲವುಗಳನ್ನ ನಾವು ಏನ್ ಕಾಣ್ತೇವೆ ಇಲ್ಲಿ ಈ ಜ್ಞಾನ ಕಾಂಡದಲ್ಲಿ ನಾವು ಕಾಣ್ತೇವೆ. ಆದ್ರೆ ಮುಖ್ಯವಾಗಿ ಇರುವಂತದ್ದು ಉಪಾಸನ ಕಾಂಡ ವೇದಗಳಲ್ಲಿ. ಅಲ್ಲಿ ಆಸನ ಅಂತ ಕರೀತಾರೆ. ಅಂದ್ರೆ ಹತ್ತಿರ, ಆಸನ ಅಂದ್ರೆ ಕುಳಿತುಕೊಳ್ಳೋದು ಅಂತ, ಅಂದ್ರೆ ಇರುವುದು ಅಂತ. ಭಗವಂತನ ಹತ್ತಿರ ಇರುವಂತದ್ದು, ದೇವರ ಹತ್ತಿರ ಹೋಗಿ ಭಕ್ತಿಯಿಂದ ಆರಾಧಿಸುವಂತದ್ಕೆ ಉಪಾಸನ ಕಾಂಡ ಅಂತ ಕರೀತಾರೆ. ಅಂದ್ರೆ ಅದನ್ನ ಹೇಗೆ ಮಾಡ್ಬಹುದು, ಭಗವಂತನನ್ನ ಧ್ಯಾನ ಪೂಜೆಯಿಂದ ಆರಾಧಿಸುವಂತ ಒಂದು ವಿಭಾಗ ಅಂತ ನಾವು ಕರೀತೇವೆ. ಇಲ್ಲಿ ಭಗವಂತನ ಮೇಲೆ ಭಕ್ತಿ ಜ್ಞಾನ ಪೂಜೆ ಮೂಲಕ ನಮ್ಮ ಮನಸ್ಸನ್ನ ಏನ್ ಮಾಡ್ಕೋಬಹುದು, ಶುದ್ಧೀಕರಿಸ್ಕೊಳ್ಬಹುದು. ಈಗ ಕರ್ಮಕಾಂಡದಲ್ಲಿ ನಮಗೆ ಶುದ್ಧೀಕರಿಸ್ಕೊಳ್ಲಿಕ್ಕೆ ಆಗಲ್ಲ, ಪಾಪ ಮಾತ್ರ ನಷ್ಟ ಆಗುತ್ತೆ ಅಲ್ಲಿ ಅಲ್ಲ. ನಾವು ನಾಮಕರಣ ಮಾಡಬಾರ್ದು ಅಂತ ಹೇಳಲ್ಲ. ಮದುವೆ ಮಾಡುವಾಗ ಈಗ ಎಲ್ರು ಹೋಗಿ ಕೋರ್ಟ್ ಅಲ್ಲಿ ಮದ್ವೆ ಮಾಡ್ಕೊಳ್ತಾರೆ. ಆ ಮದ್ವೆನ ಹೇಳಿರುವಂತದ್ದಲ್ಲ ವೇದಗಳಲ್ಲಿ ಹೇಳಿರುವಂತದ್ದು ಶಾಸ್ತ್ರೋಕ್ತವಾದಂತಹ ಒಂದು ಮದುವೆಯನ್ನ ಹೇಳುವಂತದ್ದು. ಅದು ಮಾಡಿದ್ರೆ ಮಾತ್ರ ನಿಮ್ಮ ಪಾಪಗಳು ಶುದ್ಧಗೊಳ್ಳುತ್ತೆ ಅಂತ ಹೇಳಿ ಅಲ್ಲಿ ಹೇಳ್ತಾ ಇರುವಂತದ್ದು. ಮನಸ್ಸುಗಳು ಶುದ್ಧಗೊಳ್ಳುತ್ತೆ. ಹೀಗೆ ಪೂಜೆಗಳಿಂದ ನಮ್ಮ ಮನಸ್ಸು ಶುದ್ಧಗೊಂಡಾಗ ಏನಾಗುತ್ತೆ, ಭಗವಂತನ ಮೇಲಿನ ಭಕ್ತಿ ಆಧ್ಯಾತ್ಮಿಕತೆ ಪ್ರಗತಿ ಆಗ್ತಾ ಹೋಗುತ್ತೆ. ಲೈಕ್ ಉದಾಹರಣೆಗೆ ಭಗವಂತನ ಪೂಜೆ, ನಾಮ ಜಪವನ್ನ ಮಾಡುವಂಥದ್ದು, ಭಜನೆ ಮಾಡುವಂಥದ್ದು, ಕೀರ್ತನೆಯನ್ನ ಮಾಡುವಂಥದ್ದು, ದೇವಸ್ಥಾನಗಳಲ್ಲಿ ಸೇವೆಯನ್ನ ಕೊಡುವಂಥದ್ದು. ಸೊ ಭಕ್ತ ಪ್ರತಿದಿನ ಕೃಷ್ಣನ ಜ್ಞಾನದಲ್ಲಿ, ಭಗವಂತನ ಜ್ಞಾನದಲ್ಲಿ ತೊಡುವಂಥದ್ದನ್ನ ಇಲ್ಲಿ ಏನ್ ಹೇಳ್ತಾರೆ, ಉಪಾಸನ ಕಾಂಡ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಕರ್ಮಿಗಳು ಏನ್ ಮಾಡ್ತಾರೆ, ಕೇವಲ ಭೌತಿಕ ಇಚ್ಛೆಗಳ ಈಡೇರಿಕೆಗಾಗಿ ಅವರು ಯಜ್ಞ ಯಾಗಾದಿಗಳನ್ನ ಮಾಡುವಂಥದ್ದು. ಸೊ ಇಲ್ಲಿ ಇಂದ್ರಿಯ ನಿಯಂತ್ರಣ ಇಲ್ಲ, ಕೇವಲ ಇಂದ್ರಿಯ ತೃಪ್ತಿಯನ್ನ ಇದು ಒಳಗೊಂಡಿರುವಂಥದ್ದು. ಇದು ಅಧಿಕೃತವಾದ ಮಾರ್ಗದಲ್ಲಿ ಕೇವಲ ಆಸೆ ಈಡೇರಿಕೆಗೆ ಇರುತ್ತೆ ವಿನಃ ಬೇರೆ ಯಾವುದಕ್ಕೂ ಅಲ್ಲ. ಮತ್ತೆ ಇದರ ಉದ್ದೇಶ ಏನು, ಕೇವಲ ಪ್ರತಿಫಲ ಪಡಿಲಿಕ್ಕೆ ಇರುತ್ತೆ. ಮತ್ತೆ ಎರಡನೇ ಒಂದು ಸ್ಟೇಜ್ ಅನ್ನ ನೋಡ್ತೀರಿ ನೀವು, ಕರ್ಮಕಾಂಡ ಅಂತ. ಈ ಕರ್ಮಕಾಂಡ ಈಗಾಗಲೇ ನಿಮ್ಗೆ ಹೇಳಿರುವಂತದ್ದು. ನಾನು ಇದ್ರ ಒಂದು ಕೇವಲ ಶ್ರಮ ಹೇಗಿರುತ್ತೆ, ಶಾಶ್ವತವಾಗಿ ಸಂತೋಷ ಇರ್ಲಿಕ್ಕೆ, ಒಳ್ಳೆಯ ಒಂದು ಲೋಕವನ್ನ ಪಡಿಲಿಕ್ಕೆ ಇರುತ್ತೆ. ಹಾಗೆ ಮುಂದೆ ನಾವು ಇನ್ನೊಂದು ಪ್ರಜ್ಞೆ ಏರಿಕೆಯನ್ನ ನೋಡಿದಾಗ ಅಲ್ಲಿ ನಮ್ಗೆ ಕಾಣುವಂಥದ್ದು ಈ ಸಕಾಮ ಕರ್ಮಯೋಗ, ನಿಷ್ಕಾಮ ಕರ್ಮಯೋಗ. ಅದ್ರ ಕುರಿತಾಗಿ ಈಗಾಗಲೇ ಹೇಳಿದ್ವಿ. ಸಕಾಮ ಕರ್ಮಯೋಗ ಮೇಲೆ ಇರುವಂತದ್ದು, ಇದರಿಂದ ಕರ್ಮಕಾಂಡದ ಮೇಲೆ ಇರುವಂತದ್ದು. ಇದು ಏನು ಲಕ್ಷಣ ಇರುತ್ತೆ, ಇರೋದು ಕರ್ಮದ ಫಲದ ಮೇಲೆ ಆಸಕ್ತಿ ಇಲ್ಲ, ಆದ್ರೆ ಜೀವನದ ನೈಜ ಉದ್ದೇಶದ ಅರಿವು ಅವನಿಗೆ ಇರುತ್ತೆ. ತನಗೆ ಬೇಕಾದದ್ದನ್ನ ಭಗವಂತನಿಂದ ಪಡೆದು ತೃಪ್ತಿ ಪಟ್ಟು ಉಳಿದದ್ದನ್ನ ಭಗವಂತನಿಗೆ ಕೊಡ್ತಾನೆ, ಉಳಿದದ್ದನ್ನ ಭಗವಂತನಿಗೆ ಮೀಸಲಿಡ್ತಾನೆ. ಅಂದ್ರೆ ಫಸ್ಟ್ ತಾನು, ನೆಕ್ಸ್ಟ್ ಭಗವಂತ, ಈ ತರ ಒಂದು ಇರುತ್ತೆ. ಅಂದ್ರೆ ಕೆಲಸ ಮಾಡ್ತಿದ್ರು ಕೂಡ ಕರ್ಮ ಬಂಧನದಿಂದ ಅವನು ಸಂಪೂರ್ಣ ಮುಕ್ತಿ ಅವನು ಪಡೆಯೋದಿಲ್ಲ ಅಂತ. ಆದ್ರೆ ಈ ಇನ್ನೊಂದಿದೆ, ಯಾವುದು, ಈ ನಿಷ್ಕಾಮ ಕರ್ಮ. ಈ ನಿಷ್ಕಾಮ ಕರ್ಮದಲ್ಲಿ ಅವನು ಕೆಲಸ ಮಾಡ್ತಾನೆ, ಭಗವಂತನಿಗೂ ಕೊಡ್ತಾನೆ, ತಾನು ಉಪಯೋಗಿಸ್ಕೊಳ್ತಾನೆ. ಹಾಗಾಗಿ ಇದರಿಂದ ಕರ್ಮ ಬಂಧನದಿಂದ ಅವನು ಮುಕ್ತನಾಗ್ತಾನೆ ಅನ್ನೋದನ್ನ ನೋಡ್ತೇವೆ. ಸಕಾಮ ಕರ್ಮ ಅನ್ನುವಂಥದ್ದು ತುಂಬಾನೇ ಆಸಕ್ತಿ ಇಟ್ಕೊಂಡು ಜ್ಞಾನ ಇದ್ರೂ ಕೂಡ, ಜ್ಞಾನ ಇದ್ರೂ ಕೂಡ ಅದನ್ನ ಅರಿದೇ ಅವನು ಕರ್ಮವನ್ನ ಮಾಡುವಂಥದ್ದು. ನಿಷ್ಕಾಮ ಕರ್ಮ ಕೇವಲ ಭಗವಂತನಿಗಾಗಿ ಅವನು ಪ್ರತಿಫಲದ ಆಸಕ್ತಿ ಇಲ್ಲದೆ ಕರ್ಮವನ್ನ ಮಾಡುವಂಥದ್ದು. ಹಾಗಾದ್ರೆ ಭಕ್ತಿ ಯಾವ್ದು ಬೇಕು ನಮ್ಗೆ, ಯಾವ್ದು ಕರ್ಮವನ್ನ ಮಾಡ್ಬೇಕು, ಯಾವ ಕರ್ಮ ಮಾಡ್ಬೇಕು ಅಂದ್ರೆ ಭಕ್ತಿ ಯೋಗದ ಕರ್ಮವನ್ನ ನಾವು ಮಾಡ್ಬೇಕು. ಅದೇ ಒಂದು ನೇರವಾಗದ ಇರುವಂತಹ ಮಾರ್ಗ ಅಂತ ಹೇಳ್ತೇವೆ. ಈಗ ಒಂದು ಊರಿಗೆ ಹೋಗ್ಲಿಕ್ಕೆ ಸುಮಾರು ದಾರಿಗಳಿರುತ್ತೆ ಅಲ್ಲ. ಒಂದು ಸಿಟಿ ಒಳಗಡೆಯಿಂದ ಹೋಗೋದಿರುತ್ತೆ, ಒಂದು ಬೈಪಾಸ್ ಇರುತ್ತೆ, ಇವನ್ನೆಲ್ಲ ನಾವು ನೋಡ್ತೇವೆ. ಆದ್ರೆ ಭಕ್ತಿಯಲ್ಲಿನೂ ಕೂಡ ಒಂದು ನೇರವಾದ ಮಾರ್ಗ ಇದೆ. ಈ ತರ ಎಲ್ಲ ನೀವು ಕರ್ಮಕಾಂಡ ಜ್ಞಾನಕಾಂಡ ಮಾಡೋದಕ್ಕಿಂತ ಒಂದು ನೀವು ಮಾಡಬಹುದು ಅಂತ ಹೇಳಿ ಭಗವಂತ ಹೇಳ್ತಾನೆ. ಕೇವಲ ಕರ್ಮ ಮತ್ತು ಜ್ಞಾನದ ಮೆಟ್ಟಿಲನ್ನ ಹತ್ತುವುದು ಶ್ರಮದಾಯಕ. ಭಕ್ತಿ ಅನ್ನುವಂಥದ್ದು ನೇರವಾಗಿ ತ್ವರಿತವಾಗಿ ನಿಮ್ಮನ್ನ ಭಗವಂತನ ಹತ್ರ ಕರ್ಕೊಂಡು ಹೋಗುವಂಥದ್ದು ಅಂತ.
ಈ ಸಾಧನೆ ಅನ್ನುವಂಥದ್ದೇನು ಕಠಿಣ ಮೆಟ್ಟಲು ಇವೆಲ್ಲ ಜ್ಞಾನಕಾಂಡ, ಕರ್ಮಕಾಂಡ. ಅದರಲ್ಲಿ ಭಕ್ತಿ ಅನ್ನುವಂಥದ್ದು ನಮ್ಮನ್ನ ನೇರವಾಗಿ ಭಗವಂತನ ಹತ್ರ ಕರ್ಕೊಂಡು ಹೋಗುವಂಥದ್ದು. ಹೇಗೆ ಕರ್ಕೊಂಡು ಹೋಗುತ್ತೆ? ಸಾಧನಾ ಭಕ್ತಿ, ನಮ್ಮ ಕರ್ಮದ ಪ್ರತಿಫಲವನ್ನ ತ್ಯಜಿಸುವಂಥದ್ದು. ಬದವಾ ಕರ್ಮವನ್ನ ತ್ಯಜಿಸಬೇಡಿ, ಕರ್ಮದ ಪ್ರತಿಫಲವನ್ನ ಮಾತ್ರ ತ್ಯಜಿಸುವಂಥದ್ದು. ಮತ್ತೆ ಕರ್ಮವನ್ನ ಬಿಡಬೇಡಿ ಅಂತ ಹೇಳಲ್ಲ, ಕರ್ಮವನ್ನ ಮಾಡಿ ಬದಲಾಗಿ ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸಿ. ಇಲ್ಲಿ ಭಕ್ತಿ ಸೇವಾ ಕಾರ್ಯಮಾರ್ಗ ಇರ್ಲಿ ಅನ್ನುವಂಥದ್ದು ಹೇಳೋದು. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ವಿಷ್ಣುವಿಗಾಗಿ ಮಾಡಿದ ತ್ಯಾಗ ಒಂದು ಕರ್ಮವನ್ನ ಮಾಡಬೇಕು, ಇಲ್ಲವಾದರೆ ಕರ್ಮವು ಇಹ ಬಂಧನವನ್ನು ಸೃಷ್ಟಿ ಮಾಡುತ್ತದೆ. ಅದುದರಿಂದ ಕೌಂತೆಯ ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನ ಮಾಡು, ಈ ರೀತಿಯಲ್ಲಿ ಇನ್ನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀಯ ಅಂತ ಇಲ್ಲಿ ಹೇಳ್ತಾರೆ. ಬಂಧನದಿಂದ ಮುಕ್ತನಾಗ್ಲಿಕ್ಕೆ ನಾವು ಕರ್ಮವನ್ನ ಮಾಡ್ಬೇಕು. ಹಾಗಾದ್ರೆ ಈಗಾಗ್ಲೇ ಹೇಳಿದ್ವಿ ಭಕ್ತಿ ಅನ್ನುವಂಥದ್ದು ಎಲಿವೇಟರ್ ಅಂತ ಹೇಳಿ. ಈ ಒಂದು ಯುಗದಲ್ಲಿ, ಎಲ್ಲ ಯುಗದಲ್ಲಿ ಕೂಡ ಒಂದೇ ಇದೆಯಾ ಭಕ್ತಿಯನ್ನ ಮಾಡುವಂಥದ್ದು ಅಂತ ಕೇಳಿದಾಗ ಇಲ್ಲ. ಕಲಿಯುಗದಲ್ಲಿ ಇರುವಂತಹ ಒಂದು ತ್ಯಾಗ ಬೇರೆ ಆಗಿರುವಂಥದ್ದು, ಯಜ್ಞ ಬೇರೆ ಆಗಿರುವಂಥದ್ದು ಕಲಿಯುಗದ ಯಜ್ಞ. ಸತ್ಯಯುಗದಲ್ಲಿ ನಾವು ನೋಡ್ತೇವೆ, ದ್ವಾಪರ ಯುಗದಲ್ಲಿ ನಾವು ಬೇರೆ ರೀತಿಯಾಗಿ ಕಾಣ್ತೇವೆ. ಸತ್ಯಯುಗದಲ್ಲಿ ದಾನವನ್ನ ಕಾಣ್ತೇವೆ, ತ್ರೇತಾಯುಗದಲ್ಲಿ ಯಜ್ಞ ಯಾಗದಿಗಳನ್ನ ಕಾಣ್ತೇವೆ, ದ್ವಾಪರ ಯುಗದಲ್ಲಿ ಅರ್ಚಾ ವಿಗ್ರಹದ ಪೂಜೆಯನ್ನ ಕಾಣ್ತೇವೆ. ಕಲಿಯುಗದಲ್ಲಿಯೂ ಕೂಡ ಒಂದು ಯಜ್ಞ ಇದೆ, ಅದಕ್ಕೇನಂತ ಹೇಳ್ತಾರೆ? ಜಪ ಯಜ್ಞ ಅಂತ ಹೇಳಿ ಕರೀತಾರೆ. ಆ ಜಪಯಜ್ಞಕ್ಕೆ ಮಹಾಮಂತ್ರ ಅಂತ ಕರೀತಾರೆ. ಯಾಕೆಂದ್ರೆ ಇದೇ ಒಂದು ಮಹಾಮಂತ್ರ ನಮ್ಗೆ ಎಲಿವೇಟರ್, ತ್ವರಿತವಾಗಿ ಭಗವಂತನ ಹತ್ರ ಕರ್ಕೊಂಡು ಹೋಗುವಂಥದ್ದು. ಯಾಕೆಂದ್ರೆ ನಮ್ಗೆ ಧ್ಯಾನ ಮಾಡುವಷ್ಟು ಪುರುಸೊತ್ತಿಲ್ಲ, ಯಾಕೆಂದ್ರೆ ನಮ್ಗೆ ಪೂಜೆ ಪುರಸ್ಕಾರ ಮಾಡುವಷ್ಟು ವಯಸ್ಸು ನಮ್ಗೆ ಭಗವಂತ ನಮ್ಗೆ ಕೊಟ್ಟಿಲ್ಲ. ಯಾಕಂದ್ರೆ ತ್ರೇತಾಯುಗದಲ್ಲಿ ನೋಡೋದಾದ್ರೆ 10,000 ವರ್ಷ ಅವರಿಗೆ ಆಯುಸ್ ಇರ್ತಿತ್ತು, ದ್ವಾಪರದಲ್ಲಿ 1,000 ಇರ್ತಿತ್ತು. ಆದ್ರೆ ಈ ಒಂದು ಕಲಿಯುಗದಲ್ಲಿ 100, ಅದರಲ್ಲಿನೂ ಕೂಡ 60 ಅದೊಂದು ಸ್ಟ್ಯಾಂಡರ್ಡ್ ಆಗೋಗ್ಬಿಟ್ಟಿದೆ ಎಲ್ಲರದ್ದು ಕೂಡ. ಅದಕ್ಕಾಗಿ ಎಲ್ಲರ ಹತ್ರ ಸಮಯ ಇಲ್ಲ. ಅದಕ್ಕೆ ಭಗವಂತ ನಮ್ಗೆ ಸ್ವತಃ ತಾನೇ ಎಳ್ದ್ ಬಂದ್ಬಿಟ್ಟು ಈ ಹರಿಕೃಷ್ಣ ಮಹಾಮಂತ್ರವನ್ನ ಕೊಟ್ರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರ್ ಕೊಟ್ರು ಇದನ್ನ? ಹೇಗ್ ಬಂದ್ರು ಕೊಟ್ರು? ದ್ವಾಪರ ಯುಗದಲ್ಲಿ ಕೃಷ್ಣ ಬಂದ್ರು. ಅದೇ ಮತ್ತೆ ಈ ಒಂದು ಕಲಿಯುಗದಲ್ಲಿ ಸಾಕ್ಷಾತ್ ಭಗವಾನ್ ಕೃಷ್ಣ ಚೈತನ್ಯ ಮಹಾಪ್ರಭುಗಳ ಅವತಾರವನ್ನ ಪಡೆದು 500 ವರ್ಷಗಳ ಹಿಂದೆ ಭೂಮಿ ಮೇಲೆ ಈ ಹರೇ ಕೃಷ್ಣ ಮಹಾಮಂತ್ರದ ಒಂದು ವಿಶೇಷತೆಯನ್ನ ಜನರಿಗೆ ಪ್ರತಿಯೊಬ್ಬರಿಗೂ ಕೂಡ ಮುಟ್ಟಿಸ್ಲಿಕ್ಕೆ, ಸಾರ್ಲಿಕ್ಕೆ ಅವರು ಈ ಒಂದು ಅವತಾರವನ್ನ ತಗೊಂಡ್ ಬಂದ್ರು. ಚೈತನ್ಯ ಮಹಾಪ್ರಭುಗಳು ಯಾರು ಅಂತ ಮುಂದೆ ನಾವು ನೋಡ್ತೇವೆ. ಈ ಚೈತನ್ಯ ಮಹಾಪ್ರಭುಗಳನ್ನು ಕುರಿತಾಗಿ ನಾವು ತಿಳ್ಕೊಳ್ಳೋದಾದ್ರೆ, ಈ ಪಂಚತತ್ವ ಮಹಾಮಂತ್ರದಲ್ಲಿ ಇರುವಂತವ್ರು, ಈ ಫೋಟೋದಲ್ಲಿ ನಿಮ್ಗೆ ಕಾಣ್ತಾ ಇರುವಂತದ್ದು ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಮಧ್ಯದಲ್ಲಿ ನಿಮ್ಗೆ ಕಾಣಿಸ್ತಾ ಇರುವಂತದ್ದು ಶ್ರೀ ಚೈತನ್ಯ ಮಹಾಪ್ರಭುಗಳು ಅಂತ ಹೇಳ್ತೇವೆ. ಅವರ ಪಕ್ಕದಲ್ಲಿ ನೀಲಿ ಒಂದು ಇದನ್ನ ತೊಟ್ಟಿರುವಂತವ್ರು ನಿತ್ಯಾನಂದ ಪ್ರಭುಗಳು. ಸೊ ಇವರು ಬಲರಾಮನ ಒಂದು ಅವತಾರ ವ್ಯಕ್ತಿ ಬಂದ್ರು. ಅವರ ಕೆಳಗಡೆ ಇರುವಂತದ್ದು ಬಿಳಿ ಒಂದು ಧೋತಿಯನ್ನ ತೊಟ್ಕೊಂಡಿರುವಂತವ್ರು, ಅವ್ರಿಗೆ ಅದ್ವೈತಾಚಾರ್ಯ ಅಂತ ಹೇಳ್ತವೆ. ಇವರು ವಿಷ್ಣು ಮತ್ತೆ ಸದಾಶಿವನ ಒಂದು ಅವತಾರ ಅಂತ ಹೇಳಿ ನಾವಿಲ್ಲಿ ಕರಿತೇವೆ. ಆಮೇಲೆ ಇಲ್ಲಿ ಪಿಂಕ್ ಧೋತಿನ ಹಾಕೊಂಡಿದ್ದಾರಲ್ಲ ಚೈತನ್ಯ ಮಹಾಪ್ರಭುಗಳ ಎಡಗಡೆ ಇರುವಂತವ್ರು ಗದಾಧರ ಪಂಡಿತ್, ಅವರು ರಾಧಾರಾಣಿಯಾಗಿ ಅವತಾರವನ್ನ ಎತ್ತಿದ್ದಾರೆ. ಆಮೇಲೆ ಕೊನೆಗೆ ಇಲ್ಲಿ ಆರೆಂಜ್ ಧೋತಿಯಲ್ಲಿ ಇರುವಂತವ್ರು ಶ್ರೀವಾಸಾದಿ ಗೌರ ಭಕ್ತ ವೃಂದ. ಶ್ರೀವಾಸ ಅಂದ್ರೆ ಇವರು ನಾರದ ಮುನಿಗಳು. ಸೊ ಹೀಗೆ ಪ್ರತಿಯೊಂದು ಯುಗದಲ್ಲಿ ಕೂಡ ಭಗವಂತ ತನ್ನ ಒಂದು ಸಹಚರರೊಂದಿಗೆ ಅವತಾರ ಎತ್ತಿ ಬರ್ತಾನೆ. ಕಲಿಯುಗದಲ್ಲಿ ಕೂಡ ಅವರು ನಾಮ ಸಂಕೀರ್ತನೆಯನ್ನ ಈ ಕಲಿಯುಗದ ಜನರಿಗೆ ಭಕ್ತಿಯನ್ನ ಮಾಡೋದು ಹೇಗೆ ತಿಳಿಸ್ಬೇಕು, ಅವರಿಗೆ ಯಾವುದಕ್ಕೆ ಮಹತ್ವವನ್ನ ಕೊಡಬೇಕು ಅನ್ನೋದು ಗೊತ್ತಾಗ್ಬೇಕು ಅನ್ನೋಕೋಸ್ಕರ ಒಂದು ಯಜ್ಞವನ್ನ ಕೊಡ್ಲಿಕ್ಕೆ, ಪ್ರತಿಯೊಂದು ಯುಗದಲ್ಲಿ ಯಜ್ಞ ಇತ್ತು, ಈ ಒಂದು ಯುಗದಲ್ಲಿ ನಾನು ಯಜ್ಞವನ್ನ ಕೊಡ್ಬೇಕು ಅನ್ನುವಂತ ಉದ್ದೇಶದಿಂದ ಅವತಾರ ಎತ್ತಿ ಬಂದ್ರು. ಅದೇ ನಮ್ಗೆ ಜಪ ಯಜ್ಞವನ್ನ ಕೊಟ್ಟಿರುವಂತದ್ದು ಹರೇ ಕೃಷ್ಣ ಮಹಾಮಂತ್ರವನ್ನ. ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಜಪಿಸೋದು ಹೇಗೆ? ಯಾಕಂದ್ರೆ ಇದು ನಮ್ಗೆ ಎಲ್ಲ ಪಾಪಗಳಿಂದ ಮುಕ್ತ ಮಾಡುವಂಥದ್ದು. ನೀವು ಈಗ 3ನೇ ದಿನ ಇದ್ದೀರಾ, 18 ದಿನಗಳವರೆಗೂ ನೀವು ಅಟ್ಲೀಸ್ಟ್ 1 ರೌಂಡ್ ಆದ್ರೂ ಜಪವನ್ನ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಅದರ ಒಂದು ಪರಿಣಾಮ ಏನು ಅಂತ. ಯಾಕಂದ್ರೆ ನಾವು ಹೇಳಿದ್ರೆ ಗೊತ್ತಾಗಲ್ಲ. ನಾವು ಕೂಡ ಮೊದ್ಲು ಗೀತಾ 18 ಕೇಳುವಾಗ ಅವ್ರು ಗುರುಗಳು ಹೇಳಿದ ಹಾಗೇನೆ ನಾನು ನಡ್ಕೊಂಡಿರುವಂತದ್ದು. ಅದಕ್ಕೋಸ್ಕರ ನಾವು ಈಗ ಇಲ್ಲಿ ನಿಮ್ಗೆ ಈ ತರ ಹೇಳಲಿಕ್ಕೆ ನಮ್ಗೆ ಟೆಂಪಲ್ ಅವಕಾಶವನ್ನ ಮಾಡಿ ಕೊಟ್ಟಿರುವಂತದ್ದು. ಮತ್ತೆ ಜಪದಿಂದ ನಾವೆಲ್ಲ ಹೇಗೆ ಜೀವನವನ್ನ ಬದಲಾಯಿಸ್ಕೊಂಡ್ವಿ ಅನ್ನೋದು ನಿಮ್ಗೆ ಮತ್ತೊಮ್ಮೆ ನಾವು ಯಾವಾಗಾದ್ರೂ ತಿಳಿಸ್ತೇವೆ ಅದರ ಕುರಿತಾಗಿ.
ನೀವನು ಕೂಡ ಹೇಗೆ ನಿಮ್ಮ ಜೀವನವನ್ನ ಬದಲಾಯಿಸಬಹುದು, ಈ 18 ದಿನಗಳಲ್ಲೇ ಬದಲಾಗುತ್ತೆ ಅನ್ನೋದನ್ನ ನಾವು ಕಾಣ್ಬಹುದು. ಇದು ಜಪಮಾಲೆ ಕಾಣಿಸ್ತಾ ಇರ್ಬೋದು ನಿಮ್ಗೆಲ್ರಿಗೂ ಕೂಡ. ಸ್ವಲ್ಪ ನನಗೆ ಇಲ್ಲಿ ಕಾಣಿಸ್ತಾ ಇಲ್ಲ, ಎಲ್ರು ನನಗೆ ಸ್ವಲ್ಪ ರಿಪ್ಲೈ ಮಾಡಿ. ಜ್ಯೋತಿ ಮಾತಾಜಿ ಏನ್ರ ಇದ್ರೆ ನನಗೆ ತಿಳಿಸಿ. ಕಾಣಿಸ್ತಾ ಇದೆ. ಸರಿ, ಇದು ಜಪಮಾಲೆ. ಏನ್ ಹೇಳ್ತಾನ ಓಕೆ, ಇಲ್ಲಿ ನಿಮ್ಗೆ ಮೇಲ್ ಕಾಣಿಸ್ತಾ ಇದೆಯಲ್ಲ, ಮೇಲ್ಗೆ ಇದು ಏನಂತಾರೆ, ಸುಮೇರು ಅಂತ ಹೇಳಿ ಕರೀತಾರೆ. ಅಂದ್ರೆ ಮೇರು ಪರ್ವತದ ಸಂಕೇತ ಸುಮೇರು ಅಂತ ಹೇಳಿ. ಸುಮೇರು ಒಂದು ಗುರುವಿನ ಪಾತ್ರವನ್ನ ನಿರ್ವಹಿಸುತ್ತೆ ಸುಮೇರು ಅಂತ ಹೇಳಿ. ಯಾವಾಗ್ಲೂ ನಾವು ಇದನ್ನ ಕೌಂಟ್ ಮಾಡಲ್ಲ. ಸೊ ಇದನ್ನ ನಾವು ಹಿಡ್ಕೊಂಡು ಜಪವನ್ನ ಪ್ರಾರಂಭ ಮಾಡ್ತೇವೆ. ಸೊ ಮೊದಲು ಇದ್ರ ಮೇಲೆ ನಾವು ಈ ಎರಡು ನಮ್ಮ ಒಂದು ಹೆಬ್ಬೆರಳು ಮತ್ತೆ ಈ ಒಂದು ಮಧ್ಯದ ಬೆರಳುಗಳನ್ನ ಇದ್ರ ಮೇಲೆ ಹಿಡಿಬೇಕು. ಮತ್ತೆ ನಮ್ಮ ತೋರ್ ಬೆರಳನ್ನ ಇದಕ್ಕೆ ಮುಟ್ಸೋ ಹಾಗಿಲ್ಲ. ಯಾಕಂದ್ರೆ ತೋರ್ ಬೆರಳು ಅನ್ನುವಂಥದ್ದು ಯಾವಾಗ್ಲೂ ಅಹಂ, ನಿನ್ನ ಭಾವ ಮತ್ತೆ ಅಹಂಕಾರವನ್ನ ತೋರ್ಸುತ್ತೆ, ಬೇರೆಯವರ ತಪ್ಪನ್ನ ಕಂಡು ಹಿಡಿಯುವಂಥದ್ದು. ಹಾಗಾಗಿ ಈ ಬೆಟ್ಟನ್ನ ಇಲ್ಲಿ ಹಚ್ಚೋ ಹಾಗಿಲ್ಲ. ಇದಕ್ಕೆ ಮತ್ತೆ ಬೇರೆ 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 ಅರ್ಥಗಳಿದೆ. ಈ ಒಂದು ತೋರ್ಬೆರಳು ಯಾಕೆ ನಾವು ಉಪಯೋಗಿಸಬಾರ್ದು, ಬಹಳ ಕಡೆಗೆ ಉಪಯೋಗಿಸ್ತೇವೆ ನಾವು, ತೋರಿಸ್ಲಿಕ್ಕೂ ಈಗ ತೋರಿಸಬಾರ್ದು, ಅದು ಒಳ್ಳೇದು ಲಕ್ಷಣ ಅಲ್ಲ. ಸೊ ಹಾಗಾಗಿ ಇದನ್ನ ಬಳಸೋ ಹಾಗಿಲ್ಲ. ನಾವು ಬಳಸುವಾಗ ಇದನ್ನ ಸುಮೇರುವನ್ನ ಹಿಡ್ಕೊಂಡು ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಅನ್ನುವಂತಹ ಮಹಾಮಂತ್ರವನ್ನ ಹೇಳಿ, ಈಗೇನು ನಾವು 5 ಪಂಚತತ್ವದಲ್ಲಿ ಇರುವಂತಹ 5 ಅವತಾರಗಳನ್ನ ನಾವು ನೆನೆಸ್ಕೊಂಡು ಈ ಮೊದಲನೇ ಒಂದು ಬೀಡಲ್ಲಿ ಈಗ ಜಪ ನಾನು ಪ್ರಾರಂಭ ಮಾಡಿದ್ದೆ. ಫಸ್ಟ್ ಸ್ಟಾರ್ಟಿಂಗ್ ನೀವು ಯಾರ್ಯಾರಿದ್ರೋ ನಿಮ್ಗೆ ಗೊತ್ತಾಗಿರ್ಬೋದು. ಇನ್ನೊಮ್ಮೆ ನಾನು ರಿಪೀಟ್ ಮಾಡ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇಲ್ಲಿ ನಾವು 16 ಅಕ್ಷರಗಳನ್ನ ಕಾಣ್ತೇವೆ. ಈ 16 ಅಕ್ಷರಗಳು ನಮ್ಗೆ ಏನ್ ತಿಳಿಸುತ್ತೆ ಅಂತಂದ್ರೆ, ನಮ್ಗೆ ಭಗವಂತನ ನಾವು ಕೇಳ್ಕೊಳ್ತಾ ಇದ್ದೇವೆ. ನಮ್ಗೆ ಭಗವಂತನ ಒಂದು ಭಕ್ತಿಯನ್ನ ಅನುಗ್ರಹಿಸು. ಹರೇ ಅಂತಂದ್ರೆ ರಾಧಾ, ಕೃಷ್ಣ ಅಂದ್ರೆ ನಿಮ್ಗೆ ಗೊತ್ತು ಕೃಷ್ಣ. ಸೊ ಹೀಗೆ ರಾಮ ಅಂದ್ರೆ ರಾಮನ್ ಹೇಳ್ತಾ ಇರುವಂತದ್ದು, ಹರಿ ಅಂದ್ರೆ ಮತ್ತೆ ರಾಧಾ. ಹೀಗೆ ರಾಧಾ, ಕೃಷ್ಣ, ರಾಮ ಇವೆಲ್ಲ ಒಂದು ಸಂಯೋಗವನ್ನ ನಾವು ಈ ಒಂದು ಮಹಾಮಂತ್ರದಲ್ಲಿ ನಾವು ಕಾಣ್ತೇವೆ. ಹಾಗಾಗಿ ಅವರ ಒಂದು ಅನುಗ್ರಹವನ್ನ ಬೇಡ್ತಾ ಇದ್ದೇವೆ ನಾವು. ಆನಂದವನ್ನ, ಭಗವಂತನ ಭಕ್ತಿಯ ಆನಂದವನ್ನ ನಮಗೆ ಅನುಗ್ರಹಿಸು ಅನ್ನುವಂಥದ್ದು. ಇದಕ್ಕೆ ಒಂದು ಅರ್ಥ ಇದೆ, ಅದನ್ನ ಈಗ ಬೇಡ, ಇಷ್ಟೇ ನೀವು ತಿಳ್ಕೊಂಡಿರಿ. ಇದನ್ನ ಇದರಲ್ಲಿ 108 ಮಣಿಗಳಿರುತ್ತೆ. 108 ಮಣಿ. ಈ 108 ಮಣಿಗಳಿಗೆ ಪೂರ್ಣ ಎಲ್ಲ ನಾವು ಒಂದು ರೌಂಡ್ ಜಪ ಮಾಡಿ ಕೊನೆ ಒಂದು ಇದಕ್ಕೆ ಬಂದಾಗ, ಕೊನೆ ಬಿಡ್ಡಿಗೆ ಬಂದಾಗ ಮತ್ತೆ ನಾವು ಈ ಸುಮೇರುವನ್ನ ದಾಟೋ ಹಾಗಿಲ್ಲ. ಕೊನೆಗೆ ಬಂದು 108 ಸಲ ನಾವು ಮಹಾಮಂತ್ರ ಹೇಳ್ತೇವೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮತ್ತೆ ಈ ಸುಮೇರುವನ್ನ ದಾಟಿ ನಾವು ಹೋಗೋ ಹಾಗಿಲ್ಲ. ಯಾಕೆ ಅಂದ್ರೆ ಇದು ಒಂದು ಗುರುವಿನ ಪಾತ್ರವನ್ನ ನಿರ್ವಹಿಸುತ್ತೆ. ಗುರು ಇದ್ದ ಹಾಗೆ ಇದು ನಮ್ಗೆ. ಗುರುವನ್ನ ನಾವು ದಾಟಬಾರ್ದು ಅಂತ ಹೇಳಿ, ಹಾಗಾಗಿ ಮತ್ತೆ ನಾವು ತಿರುಗಿ ಹಿಂದಿನಿಂದಾನೇ ಹೋಗ್ಬೇಕು. ಪ್ರತಿ ಸಲನೂ ಕೂಡ ನಾವು ಹಿಂದಿನಿಂದಾನೇ ಆ ಒಂದು ಜಪವನ್ನ ಮಾಡಿ ಮತ್ತೆ ಫಸ್ಟ್ ಬಿಡ್ಗೆ ನಾವು ಹೋದಾಗ ಮತ್ತೆ ಹಾಗೆ ಮಾಡ್ಬೇಕು, ಮತ್ತೆ ದಾಟಬಾರ್ದು ಕಂಟಿನ್ಯೂಸ್ ಮಾಡುವಾಗ. ಒಂದ್ ವೇಳೆ ನೀವೇನಾದ್ರೂ ಮತ್ತೆ ಜಪ ಮುಗಿದ್ಮೇಲೆ ತೆಗೆದು ಬ್ಯಾಗ್ ಅಲ್ಲಿ ಇಟ್ರೆ ಅವಾಗ ಮತ್ತೆ ಸುಮೇರನ್ನ ಹಿಡ್ಕೊಂಡು ನೀವು ಪ್ರಾರಂಭ ಮಾಡಬಹುದು. ಬಟ್ ಕಂಟಿನ್ಯೂಸ್ ಆಗಿ ಮಾಡುವಾಗ ಆ ಸುಮೇರುವನ್ನ ದಾಟಬಾರ್ದು ಅಂತ ಹೇಳ್ತಾರೆ. ಎಲ್ರಿಗೂ ಇದು ಗೊತ್ತಾಯ್ತು ಅಂತ ಅನ್ಕೊಳ್ತೇನೆ. ಗೊತ್ತಾಗದಿದ್ರೆ ಕೊನೆಗೆ ನಾವು ಮತ್ತದನ್ನ ಚರ್ಚೆಯನ್ನ ಮಾಡೋಣ. ಹೀಗೆ ಮನೆಯಲ್ಲೂ ಕೂಡ ನೀವು ಮಹಾಮಂತ್ರದ ಪಠಣವನ್ನ ಮಾಡಬಹುದು. ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಮಕ್ಕಳಿಗೆ ಆದಷ್ಟು ನೀವು ಹೇಳ್ಕೊಟ್ರೆ ಮಕ್ಕಳು ಆ ಸಂಸ್ಕಾರವನ್ನ ಕಲ್ತು ಮೊದಲಿನಿಂದಾನೇ ಆ ಒಂದು ಸಂಸ್ಕಾರದ ಪಾಠ ನೀವು ಪ್ರಾರಂಭ ಮಾಡಿದ ಹಾಗೆ ಅವ್ರಿಗೆ ಆಗತ್ತೆ. ಯಾಕೆ ಇದೇ ಒಂದು ಮಹಾಮಂತ್ರ ಅಂತ ನಿಮ್ಗೆ ಪ್ರಶ್ನೆ ಉದ್ಭವಿಸಬಹುದು. ಯಜ್ಞ ಸಂಕೀರ್ತನ ಪ್ರೇಯರ್ ಯಜಂತಿ ಹೀಸು ಅಂತ ಹೇಳಿ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ. ಮತ್ತೆ ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತ ಭಗವದ್ಗೀತೆಯಲ್ಲೂ ಭಗವಂತ ಹೇಳ್ತಾನೆ. ಅಂದ್ರೆ ಈ ಹರೇ ಕೃಷ್ಣ ಮಹಾಮಂತ್ರ ಅನ್ನುವಂಥದ್ದು ಯಜ್ಞಾನಂ ಜಪ ಯಜ್ಞೋಸ್ಮಿ, ಯಜ್ಞಗಳಲ್ಲಿ ಇರುವಂತದ್ದು ಜಪಯಜ್ಞ ಶ್ರೇಷ್ಠವಾಗಿರುವಂತದ್ದು ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳ್ತಾ ಇರುವಂತದ್ದು. ಅಂದ್ರೆ ಕಲಿಯುಗಕ್ಕೆ ಹೇಳಿರುವಂತದ್ದು ಜಪಯಜ್ಞವನ್ನ. ಉಳಿದ ಯಜ್ಞ ಯಾಗಾದಿಗಳನ್ನ ಮಾಡಿದ್ರೆ ನಮ್ಗೆ ಯಾವುದೇ ಅದರಿಂದ ವೇದಗಳಲ್ಲಿ ಹೇಳಿರುವಂತ ಫಲ ಸಿಗೋದಿಲ್ಲ. ಯಾಕಂದ್ರೆ ನಾವು ಈಗ ಇರುವಂತಹ ಯುಗ ಯಾವುದು? ನಾವು ಇರುವಂತಹ ಯುಗ ಕಲಿಯುಗ. ನಾವು ಸತ್ಯಯುಗದಲ್ಲಿ ಇಲ್ಲ, ನಾವು ತ್ರೇತಾಯುಗದಲ್ಲಿ ಇಲ್ಲ ಯಜ್ಞ ಮಾಡ್ಲಿಕ್ಕೆ. ಧ್ಯಾನವನ್ನ ಮಾಡ್ಲಿಕ್ಕೆ ನಾವು ಸತ್ಯಯುಗದಲ್ಲಿ ಇಲ್ಲ. ಹಾಗಾಗಿ ನಾವು ಈ ಯುಗದಲ್ಲಿ ಯಾವ ಯಜ್ಞ ಹೇಳಿದಾರೋ ಅದನ್ನೇ ನಾವು ಆಚರಿಸಬೇಕು. ಇದರಿಂದ ನಾವು ಪಾಪದಿಂದ ಮುಕ್ತಿಯಾಗಿ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಈ ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ, ಹರೇರ್ ನಾಮ ಇವ ಕೇವಲಂ ಕಲವು ನಾಸ್ತೇವ ಗತಿರನ್ಯತ.
ಈ ಜಗಳ ಮತ್ತು ಬೂಟಾಟಿಕೆ ಈ ಯುಗದಲ್ಲಿ ವಿಮೋಚನೆಯ ಏಕೈಕ ಸಾಧನವೆಂದರೆ ಭಗವಂತನ ಪವಿತ್ರ ಹೆಸರುಗಳನ್ನು ಜಪಿಸುವುದು. ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ. ನೋಡಿ, ತುಂಬಾನೇ ಮುಖ್ಯವಾಗಿರುವಂತಹ ಹರೇ ರಾಮೈವ ಕೇವಲಂ. ಇದು ಸಾಕ್ಷಾತ್ಕಾರ ಪಡಿಸಿಕೊಂಡು ತಿಳಿಸಿರುವಂತಹ ಒಂದು ಶ್ಲೋಕ ಇದು. ಯಾಕಂದ್ರೆ ಈ ಕಲಿಯುಗ ಅಂತಂದ್ರೆ ಕಲಹದ ಯುಗ, ಜಗಳ ಬುಟಾಟಿಕೆ ತುಂಬಾ ಇದೆ. ಈ ಯುಗದಲ್ಲಿ ನಮ್ಗೆ ವಿಮೋಚನೆ ಬೇಕು ಅಂತಂದ್ರೆ ಇರುವಂತದ್ದು ಒಂದೇ ಒಂದು ದಾರಿ, ಅದೇ ಭಗವಂತನ ಪವಿತ್ರ ನಾಮವನ್ನ ಜಪಿಸುವಂತದ್ದು. ಇದು ಬಿಟ್ರೆ ನಮ್ಗೆ ಬೇರೆ ದಾರಿ ಇಲ್ಲ, ದಾರಿ ಇಲ್ಲ. 3 ಸಲ ಹೇಳ್ತಾ ಇದ್ದಾರೆ ನೋಡಿ. ಯಾವಾಗ್ಲೂ ಯಾವುದೇ ಒಂದು ವಿಷಯವನ್ನ 3 ಸಲ ಹೇಳ್ಬಿಟ್ರೆ ಅದು ಕಟ್ಟ ಕಡೆಯ ಆಜ್ಞೆ ಅಂತ ಹೇಳ್ತಾರೆ. 3 ಸಲ ಹೇಳುವಂತದ್ದು. ಸೊ ಹಾಗಾಗಿ ಇಲ್ಲಿ ಹೇಳುವಂತದ್ದು ಬೇರೆ ಗತಿನೇ ಇಲ್ಲ ನಿನ್ಗೆ, ಬೇರೆ ದಾರಿನೇ ಇಲ್ಲ, ಇದೊಂದೇ ಇರುವಂತ ದಾರಿ ನಿನ್ಗೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ಯಜ್ಞ, ಜಪ ಯಜ್ಞ ಯಾಕೆ ನಾವು ಮಾಡ್ಬೇಕು ಅಲ್ಲ? ಯಾಕೆ ನಾವು ಮಾಡ್ಬೇಕು? ಮತ್ತೆ ಇದರಿಂದ ಏನಾಗುತ್ತೆ? ಯಜ್ಞದ ಕುರಿತಾಗಿ ಇಲ್ಲಿ ಹೇಳ್ತಾ ಇರುವಂತದ್ದು ಭಗವಂತ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯ ದನ್ನ ಸಂಭವ ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಅನುವಾದ: ಎಲ್ಲಾ ಜೀವಿಗಳು ಆಹಾರ ಧಾನ್ಯಗಳಿಂದ ಬದುಕುತ್ತವೆ. ಧಾನ್ಯಗಳು ಮಳೆ ಉತ್ಪತ್ತಿ ಮಾಡುತ್ತವೆ. ಯಜ್ಞದ ಆಚರಣೆಯಿಂದ ಮಳೆಯಾಗುತ್ತದೆ. ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತವೆ. ಸೊ ಇದರಿಂದ ಏನಾಗುತ್ತೆ? ಮಾಡೋದ್ರಿಂದ ಕೇವಲ ನನಗೊಂದೇ ಸಹಾಯ ಆಗತ್ತಾ ಅಥವಾ ಇತರರು ಕೂಡ ಆಗತ್ತಾ ಅಂತ ಕೇಳೋದಾದ್ರೆ ಭಗವಂತ ಹೇಳ್ತಾರೆ, ಈ ಒಂದು ಎಲ್ಲಾ ಜೀವಿಗಳು ಬದುಕೋದ್ ಹೇಗೆ? ಆಹಾರ ಧಾನ್ಯಗಳಿಂದ ಬದುಕುತ್ತೆ. ಆ ಧಾನ್ಯಗಳಿಂದ ಮಳೆ ಆಗತ್ತೆ. ಇದಕ್ಕೆ ಒಂದು ಯಜ್ಞ ಚಕ್ರ ಅಂತ ಹೇಳಿ ಕರೀತಾರೆ. ಮತ್ತೆ ಯಾರು ಈ ಯಜ್ಞ ಚಕ್ರದ ಪ್ರಕಾರ ಮಾಡ್ತಾರೋ ಆ ಮನುಷ್ಯ ಒಂದು ಜೀವನ ತುಂಬಾನೇ ಸುಲಲಿತವಾಗಿ ನಡೆಯುತ್ತೆ. ಯಾರು ತನ್ನ ಇಂದ್ರಿಯ ತೃಪ್ತಿಗಾಗಿ ಮಾಡ್ತಾರೋ ಅದು ನಡೆಯಲ್ಲ. ಹಾಗಾಗಿ ಯಜ್ಞ ಚಕ್ರ ಹೇಗಿರ್ಬೇಕು ಅಂತ ಹೇಳ್ತಾರೆ ಅಂದ್ರೆ ವೇದಗಳಲ್ಲಿ ಹೇಳಿರುವಂತಹ ಕರ್ತವ್ಯಗಳನ್ನ ನಾವು ಪಾಲಿಸ್ತೇವೆ. ಆ ಕರ್ತವ್ಯಗಳಿಂದ ಏನಾಗತ್ತೆ? ಸಮಯಕ್ಕೆ ಸರಿಯಾಗಿ ಮಳೆ ಬೆಳೆ ಆಗತ್ತೆ. ನಾವು ಯಜ್ಞ ಮಾಡಿದಾಗ ಮಳೆ ಬೆಳೆ ಆಗತ್ತೆ. ಆ ಮಳೆ ಬೆಳೆ ಮಾಡಿದಾಗ ಧಾನ್ಯ ಉತ್ಪತ್ತಿ ಆಗತ್ತೆ. ಧಾನ್ಯದಿಂದ ಮತ್ತೆ ಎಲ್ಲಾ ಜೀವಿಗಳು ಅದನ್ನ ಸ್ವೀಕರಿಸ್ತಾರೆ. ಆ ಸ್ವೀಕರಿಸುವುದಕ್ಕಿಂತ ಮುಂಚೆ ಇದೆಲ್ಲ ಬಂದಿರೋದು ಯಾರಿಂದ? ಭಗವಂತನಿಂದ. ಹಾಗಾಗಿ ಭಗವಂತನಿಗೆ ನಾವು ಅರ್ಪಿಸಿ ಅದನ್ನ ನಾವು ಸ್ವೀಕರಿಸಿದಾಗ ಏನಾಗತ್ತೆ? ಮತ್ತೆ ವೇದಗಳ ಪ್ರಕಾರ ನಾವು ಆ ಒಂದು ಕರ್ತವ್ಯಗಳನ್ನ ನಿರ್ವಹಿಸಿದ ಹಾಗೆ ಅಂದ್ರೆ ಒಂದು ಯಜ್ಞ ಅಂದ್ರೆ ನಾವು ಅದನ್ನ ನೇರವಾಗಿ ತಿಂದ್ರೆ ನಾವು ಪಾಪವನ್ನ ತಿಂದ ಹಾಗೆ. ಕಳ್ಳರು ಅಂತ ಹೇಳಿ ನಾವು ಕರಿತೇವೆ. ಯಾಕೆ ಕಳ್ಳರು ನಾವೆಲ್ಲರೂ ಅಂತಂದ್ರೆ, ಈಗ ನಾವು ಭೌತಿಕವಾಗಿ ನಾವು ನೋಡಿದಾಗ ಪ್ರತಿಯೊಂದಕ್ಕೂ ಕೂಡ ನಾವು ಟ್ಯಾಕ್ಸ್ ಕಟ್ತೇವೆ, ಪೇ ಮಾಡ್ತೇವೆ, ಫೀಸ್ ಪೇ ಮಾಡ್ತೇವೆ. ಒಂದಿಲ್ಲ ಒಂದು ನಾವು ಅವ್ರಿಗೆ ಕೊಡ್ತೇವೆ. ಕಾಲೇಜ್ಗೆ ಹೋಗ್ಬೇಕು ಅಂತಂದ್ರೆ ಫೀ ಪೇ ಮಾಡ್ತೇವೆ. ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ಅಲ್ಲಿ ಕೂಡ ಬಿಲ್ ಪೇ ಮಾಡ್ತೇವೆ. ಒಂದಿಲ್ಲ ಒಂದಕ್ಕೆ ಪೇ ಅನ್ನೋದಿದೆ. ಆದ್ರೆ ಜಗತ್ತಿನಲ್ಲಿ ಭಗವಂತ ನಮ್ಗೆ ಎಷ್ಟೊಂದು ಫ್ರೀ ಆಗಿ ಕೊಟ್ಟಿದ್ದಾನೆ. ನಾವು ಅವನಿಗೆ ಏನ್ ಕೊಡ್ತಾ ಇದ್ದೇವೆ? ಏನ್ ಕೊಡ್ತಾ ಇದ್ದೇವೆ? ಆಧುನಿಕ ವಿಜ್ಞಾನಿಗಳೆಲ್ಲ ಏನೇನು ಕಂಡಿಡ್ದಿರ್ಬಹುದು, ತುಂಬಾನೇ ಕಂಡಿಡ್ದಿದ್ದಾರೆ. ಆಧುನಿಕತೆ ಅನ್ನೋದು ಹೋಗಿದೆ. ಆದ್ರೂ ಅಲ್ಲಿ ಏನಿಲ್ಲ, ಆಧುನಿಕತೆ ಅನ್ನೋದು ಮುಂದುವರೆದಿದ್ರು ಕೂಡ ಯಾವುದೇ ತಮ್ಮದ ಒಂದು ವಸ್ತುವನ್ನ ಬಳಸಿ ಅವರು ಆ ವಸ್ತುವನ್ನ ತಯಾರಿಸ್ತಾ ಇಲ್ಲ. ಎಲ್ಲವನ್ನ ಭೂಮಿಯಿಂದಾನೇ ತಗೊಳ್ತಾ ಇದ್ದಾರೆ. ಒಂದಿನ ಒಬ್ಬ ವ್ಯಕ್ತಿ ಭಗವಂತನ ಹತ್ರ ವಿಜ್ಞಾನಿ ಸದ್ಬಿಟ್ಟು ಹೋಗ್ತಾನಂತೆ, ನೋಡು ಈಗ ನೀನ್ ಹೇಗೆ ಮನುಷ್ಯನನ್ನ ಸೃಷ್ಟಿ ಮಾಡ್ತೀಯಲ್ಲ, ನಾನು ಕೂಡ ಸೃಷ್ಟಿ ಮಾಡ್ಬಲ್ಲೆ ಈಗ ಮನುಷ್ಯನಾಗಿ, ನಾನು ಕೂಡ ಆ ಕಲೆ ನನ್ನ ಹತ್ರ ಇದೆ ಅಂತ ಹೇಳಿದಾಗ, ಹೌದಪ್ಪ ನಿನ್ನ ಹತ್ರ ಆ ಕಲೆ ಇದೆ, ಹಾಗಿದ್ರೆ ಒಂದು ಮೂರ್ತಿ ಮಾಡು, ಅದಕ್ಕೆ ಜೀವನವನ್ನ ಕೊಟ್ಟು ತೋರಿಸು ಅಂತ ಹೇಳ್ತಾನೆ. ಆವಾಗ ಅವನು ಒಂದು ಮಣ್ಣಿನ ಮೂರ್ತಿಯನ್ನ ಮಾಡ್ತಾನೆ. ಮೂರ್ತಿ ಮಾಡಿದಕ್ಕೆ ಜೀವ ಕೊಡ್ತಾನೆ. ಜೀವಿತವಾಗತ್ತೆ ಅದು. ಆವಾಗ ಹೇಳ್ತಾನೆ ಭಗವಂತ, ಮತ್ತೆ ನಗ್ತಾನೆ, ಯಾಕೆ ನಿನ್ ತರಾನೇ ನಾನು ಮಾಡಿದ್ದೇನೆ, ನಾನು ನಿನಗೆ ಸಮ ಅಂತ ಹೇಳ್ತಾನೆ ಆ ಒಂದು ವಿಜ್ಞಾನಿ. ಅವಾಗ ಭಗವಂತ ನಕ್ಬಿಟ್ಟು ಹೇಳ್ತಾನೆ, ಅಲ್ಲ ಹುಚ್ಚ, ಮೊದಲು ನೀನು ನಿನ್ನ ಮಣ್ಣನ್ನ ಉತ್ಪಾದನೆ ಮಾಡ್ಲಿಕ್ಕೆ ಕಲ್ಕೊ ಅಂತ. ನೀ ಮಣ್ಣು ಎಲ್ಲಿಂದ ತಗೊಂಡಿದೀಯಾ? ನಾನ್ ಸೃಷ್ಟಿ ಮಾಡಿರೋ ಮಣ್ಣನ್ನ ತಾನೇ ನೀನು ಉಪಯೋಗಿಸ್ತಾ ಇರೋದು ಅಂತ ಹೇಳಿ ನಗ್ತಾನೆ. ಸೊ ಹೀಗೆ ಇಲ್ಲಿ ಇರುವಂತಹ ಎಲ್ಲ ಆಧುನಿಕತೆ ಭಗವಂತ ಕೊಟ್ಟಿರುವಂತಹ ಎಲ್ಲ ಪಂಚಭೂತಗಳಿಂದನೇ ಆಗಿರುವಂತದ್ದು. ಹಾಗೆ ಭಗವಂತ ಕೊಟ್ಟಿರುವಂತಹ ಈ ಎಲ್ಲಾ ವಸ್ತುಗಳಿಗೆ ನಾವೇನ್ ಪೇ ಮಾಡ್ತಾ ಇದ್ದೇವೆ? ಏನೂ ಇಲ್ಲ. ಹಾಗಾಗಿ ನಾವು ಮಾಡ್ಬೇಕಾಗಿರೋದೇನು? ಭಗವಂತನಿಗೆ ಅವುಗಳನ್ನ ಅರ್ಪಿಸೋದು ಅಂತಂದ್ರೆ ಭಗವಂತನಿಗೆ ಬೇಡ್ತಾನ? ಇಲ್ಲ. ಭಗವಂತ ನೀನೆ ಹೇಳಿರುವಂತದ್ದು ಷಡೈಶ್ವರ್ಯಗಳನ್ನ ಹೊಂದಿರುವಂತದ್ದು ಅವನಿಗೆ ಅವಶ್ಯಕತೆ ಇಲ್ಲ. ಅವನಿಗೆ ಬೇಕಾಗಿರುವಂತದ್ದು ನಮ್ಮ ಭಾವ. ಯಾವ ಭಾವದಿಂದ ನಾವು ಅವನಿಗೆ ಕೊಡ್ತಾ ಇದ್ದೇವೆ ಅನ್ನುವಂಥ ಭಾವ ಮಾತ್ರ ಅವನಿಗೆ ಬೇಕಾಗಿರುವಂತದ್ದು. ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತಿ ಹಯಃ ಅಘಾಯೂರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ. ಅನುವಾದ: ಅರ್ಜುನ, ವೇದಗಳು
ಪ್ರವರ್ತಿಸಿದ ಈ ಯಜ್ಞ ಚಕ್ರವನ್ನು ಯಾರು ಮಾನವ ಜೀವನದ ಅನುಸರಿಸುವುದಿಲ್ಲವೋ ಅವರದು ನಿಶ್ಚಯವಾಗಿ ಪಾಪವೇ ತುಂಬಿದ ಬದುಕು. ಇಂದ್ರಿಯಗಳ ತೃಪ್ತಿಗಾಗಿ ಬದುಕುವ ಇಂತಹ ಮನುಷ್ಯ ಬದುಕು ವ್ಯರ್ಥ ಅಂತ ಹೇಳ್ತಾ ಇರುವಂತದ್ದು ಭಗವಂತ. ಹಾಗಾಗಿ ನಾವು ಏನ್ ಮಾಡ್ಬೇಕು, ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿ ಯಜ್ಞ ಚಕ್ರವನ್ನ ನಾವು ಅನುಸರಿಸಿ ಕರ್ಮವನ್ನ ಮಾಡ್ಬೇಕು. ಕೇವಲ ಇಂದ್ರಿಯ ತೃಪ್ತಿಗಾಗಿ ನಾವು ಮಾಡಬಾರ್ದು. ಇಲ್ಲಿ ಹೇಳ್ತಾ ಇರುವಂತದ್ದು ನಾಯಕತ್ವದ ತತ್ವಗಳನ್ನ ಹೇಳ್ತಾ ಇರುವಂತದ್ದು, ಮಹಾಪುರುಷರ ಹೆಜ್ಜೆ ಗುರುತುಗಳು ಹೇಗಿರಬೇಕು ಅಂತ ಹೇಳಿ. ಅಂದ್ರೆ ಕರ್ಮಗಳು ಹೇಗಿರ್ಬೇಕು ಅಂದ್ರೆ ನಮ್ಮನ್ನ ಇತರರು ಅನುಸರಿಸುವ ಹಾಗೆ ಇರಬೇಕು ಅನ್ನುವಂಥದ್ದನ್ನ ಹೇಳ್ತಾನೆ ಭಗವಂತ. ಅಲ್ಲ, ಕರ್ಮಗಳು ನಾನು ಹೀಗೆ ಮಾಡ್ಬೇಕು, ನನ್ನನ್ನು ಅನುಸರಿಸುವಂತರಾಗಿರ್ಬೇಕು, ಅಥವಾ ಯಾರು ಮಹಾಪುರುಷರಿದ್ದಾರೋ ಅವರನ್ನ ನಾವು ಅನುಸರಿಸಬೇಕು ಅಂತ. ಆ ಮಹಾಪುರುಷರು ಏನ್ ಮಾಡ್ತಾರೋ ಆ ಸಾಮಾನ್ಯ ಜನರು ಕೂಡ ಅದನ್ನೇ ಅನುಸರಿಸ್ತಾರೆ. ಹಾಗಾಗಿ ಕೃಷ್ಣನು ಕೂಡ ಕಲಿಯುಗ ಇದರಲ್ಲಿ ದ್ವಾಪರ ಯುಗದಲ್ಲಿ ಯಾವಾಗ ಕೃಷ್ಣನ ಅವತಾರವನ್ನ ತಗೊಂಡ್ ಬಂದ್ನೋ ಅವನು ಕೂಡ ಬೆಳಿಗ್ಗೆ ಎಲ್ಲ ಪೂಜೆ ಪುರಸ್ಕಾರ ಅವನು ಕೂಡ ಮಾಡ್ತಾ ಇದ್ನಂತೆ. ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ತಾ ಇದ್ನಂತೆ. ಸೊ ಸೂರ್ಯನೇ ಅವನ ಪ್ರತಿನಿಧಿ, ಅವನ್ ಯಾಕೆ ಅರ್ಘ್ಯವನ್ನ ಕೊಡ್ಬೇಕಿತ್ತು ಅಂದ್ರೆ ನಾನು ಅದನ್ನ ಮಾಡ್ದಿದ್ರೆ ಜನಸಾಮಾನ್ಯರು ಕೂಡ ನನ್ನನ್ನ ಅನುಸರಿಸ್ತಾರೆ ಅನ್ನೋಕೋಸ್ಕರ ಅವನು ಬಂದು ನಾನು ದೇವೋತ್ತಮ ಪರಮ ಪುರುಷನಿದ್ದೇನೆ, ನನಗೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇರ್ಬೋದಿತ್ತು. ಇಲ್ಲ, ಅವನು ಕೂಡ ಅವುಗಳನ್ನೆಲ್ಲ ಅನುಸರಿಸಿದ. ಮತ್ತೆ 3 ಲೋಕಗಳಲ್ಲಿ ಕೃಷ್ಣನಿಗೆ ಮಾಡಬೇಕಾದ ಕೆಲಸ ಇಲ್ಲ, ಪಡೆಬೇಕಾದದ್ದು ಏನೂ ಇಲ್ಲ. ಆದ್ರೂ ಸಾಮಾನ್ಯ ಜನರಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಅವನು ತನ್ನ ಕರ್ತವ್ಯದಲ್ಲಿ ತೊಡಗ್ತಾನೆ. ಆದ್ರೆ ಮತ್ತೆ ಒಂದು ಅರ್ಜುನನಿಗೆ ಪ್ರಶ್ನೆ ಇಲ್ಲಿ ಉಂಟಾಗತ್ತೆ. ಏನಂದ್ರೆ ಈಗ ಕರ್ತವ್ಯವನ್ನ ಮಾಡುವಂತ ಹೇಳ್ತೀಯ, ಕರ್ತವ್ಯವನ್ನ ಮಾಡ್ತೇವೆ, ಆದ್ರೂ ಕೆಲವೊಮ್ಮೆ ನಮ್ಮಿಂದ ತಪ್ಪಾಗಿ ಹೋಗುತ್ತಲ್ಲ. ಕರ್ತವ್ಯ ನಾವು ಮಾಡ್ಬಾರ್ದು ಅಂತಿದ್ದೇವೆ, ಅಂತ ಒಂದು ಕಾರ್ಯವನ್ನ ನಾವು ಮಾಡಿಬಿಡ್ತೇವೆ, ಅಥವಾ ಅಂತ ಒಂದು ಕೆಲಸವನ್ನ ನಾವು ಮಾಡ್ಬಿಡ್ತೇವೆ. ಅದಕ್ಕೆ ಏನು ಅಂತ, ಪಾಪ ಕಾರ್ಯ ಮಾಡಲು ನಮ್ಮನ್ನ ಏನು ಪ್ರಚೋದಿಸುತ್ತೆ? ಮಾಡ್ಬಾರ್ದು ಅಂತ ನನ್ಗೆ ಗೊತ್ತಿರುತ್ತೆ, ಆದ್ರೂ ಕೂಡ ನಾನು ಮಾಡ್ಬಿಡ್ತೇನೆ. ಯಾವ್ದು ನನ್ನನ್ನ ಪ್ರಚೋದಿಸುತ್ತೆ? ಕರ್ತವ್ಯಗಳನ್ನ ಏನೋ ನಾವು ಮಾಡ್ಬೇಕು ಅಂತ ಹೊರಟಿರ್ತೇವೆ, ಆದ್ರೆ ಒಂದು ಕೆಟ್ಟಾಗ್ಬಿಡುತ್ತೆ. ಸೊ ಏನು ನಮ್ಮನ್ನ ಪ್ರಚೋದಿಸುತ್ತೆ ಅಂತ ಕೇಳಿದಾಗ ಅವಾಗ ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದು ನಿನ್ನ ಕಾಮ ಅಂತ ಹೇಳಿ. ನಮ್ಮ ನಿಜವಾದ ಶತ್ರು ಹೊರಗಿಲ್ಲ, ಒಳಗಡೆ ಇದೆ ಅಂತ ಹೇಳ್ತಾನೆ. ಅದೇ ಯಾರು? ಅದುವೇ ಕಾಮ, ಲಸ್ಟ್ ಅಂತ. ಅದು ಹೇಗೆ ಹುಟ್ಟುತ್ತೆ? ಅದು ರಜೋಗುಣದಿಂದ ಹುಟ್ಟುತ್ತೆ. ಆ ರಜೋಗುಣ ಇದು ಕ್ರೋಧವಾಗಿ ಬದಲಾಗತ್ತೆ, ಮತ್ತೆ ಜಗತ್ತಿನ ಅತಿ ದೊಡ್ಡ ಪಾಪಿ ಶತ್ರ ಆಗತ್ತೆ ಅಂತ ಹೇಳಿ. ಅರಿಷಡ್ ವೈರಿಗಳನ್ನ ನೋಡಿದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇವ್ 6ಗಳು ಕೂಡ ಅದರಲ್ಲಿ ಮೊದಲನೇದಾಗಿರುವಂತದ್ದು ಕಾಮ. ಕಾಮದಿಂದಾನೇ ಕ್ರೋಧ ಪ್ರಾರಂಭ ಆಗುವಂಥದ್ದು. ಹಾಗಾಗಿ ಕಾಮನೇ ಇಲ್ಲದೆ ಇದ್ರೆ ಮುಂದಿನ 6 ವೈರಿಗಳು ನಮ್ಮಲ್ಲಿ ಇರೋದಿಲ್ಲ. ಈ ಬಾಹ್ಯದ ಇಂದ್ರಿಯಗಳನ್ನ ನಾವು ನಿಯಂತ್ರಣ ಮಾಡ್ಕೊಳ್ಬಹುದು ಅಂತ ಇಟ್ಕೊಳ್ಳಿ. ಬಾಹ್ಯದ ಏನು ಇಂದ್ರಿಯಗಳಿದೆಯೋ ಅವುಗಳನ್ನು ಒಂದ್ ರೀತಿಯಿಂದ ನಾವು ನಿರ್ವಹಿಸಬಹುದು. ಆದ್ರೆ ಒಳಗಡೆ ಏನ್ ಕಾಮ ಅನ್ನೋದು ಇದೆಯಲ್ಲ, ಅದನ್ನ ನಿರ್ವಹಿಸೋದು ತುಂಬಾ ಕಷ್ಟವಾಗಿರುವಂತದ್ದು. ಯಾಕೆಂದ್ರೆ ಕಾಮ ಅನ್ನುವಂಥದ್ದು ನಮ್ಮ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿಯಲ್ಲಿ ಕುಳಿತಿರುತ್ತೆ ಅಂತ ಹೇಳ್ತಾರೆ. ಹೀಗೆ ನಮ್ಮ ಒಂದು ಶುದ್ಧ ಜ್ಞಾನವನ್ನ ಈ ಕಾಮ ಮುಚ್ಚಿ ಹಾಕತ್ತೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ಯಾಕೆ ಇದು ಶುದ್ಧ ಜ್ಞಾನವನ್ನ ಮುಚ್ಚಿ ಹಾಕತ್ತೆ? ಇಲ್ಲಿ ಸ್ಲೈಡ್ ಒಂದ್ ಸ್ವಲ್ಪ ಆ ಕಡೆ ಆಗಿದೆ, ಅದಕ್ಕೋಸ್ಕರ ನಾನು ನಿಮ್ಗೆ ಹರೇ ಕೃಷ್ಣ. ಹೇಗೆ ಈ ಕಾಮ ಅನ್ನುವಂಥದ್ದು ಮುಚ್ಚಿಬಿಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಇಂದ್ರಿಯ ವಿಷಯಗಳು ಅಂದ್ರೆ ಈ ಪ್ರಪಂಚದ ಭೌತಿಕ ವಸ್ತುಗಳೇನಿದೆಯೋ ಇಲ್ಲಿಂದ ಪ್ರಾರಂಭ ಆಗತ್ತೆ ನಮ್ಮ ಒಂದು ಕಾಮ ಅನ್ನುವಂಥದ್ದು. ಸೊ ಇದು ಇಂದ್ರಿಯಗಳು ಏನ್ ಮಾಡುತ್ತೆ?
ಪ್ರಪಂಚವನ್ನ ನೋಡುತ್ತೆ, ಒಂದು ಕೇಳುವ ಸಾಧನ, ಪ್ರಪಂಚದಿಂದ ಏನನ್ನು ಪಡೆಯುವಂತಹ ಸಾಧನ ಈ ಇಂದ್ರಿಯಗಳು. ನನಗೇನೋ ಒಂದು ವಸ್ತು ಬೇಕು ಅಂತಂದ್ರೆ ನಾ ಇಂದ್ರಿಯಗಳನ್ನ ಬಳಸ್ಕೊಳ್ತೇನೆ. ಆದ್ರೆ ಭೌತಿಕ ವಸ್ತುಗಳು ಹೊರಗಡೆ ಇರುತ್ತೆ, ವಿಷಯಗಳು ಅದು ಬೇಕು ಅಂತಂದ್ರೆ ನಾನು ನನ್ನ ಇಂದ್ರಿಯವನ್ನ ಬಳಸ್ಕೊಳ್ತೇನೆ. ಇದು 2ನೇ ಸ್ಟೆಪ್. 3ನೇ ಸ್ಟೆಪ್, ನನ್ಗೆ ಬೇಕು ಅಂದಾಗ ನನ್ನ ಮನಸ್ಸು ಆಲೋಚನೆ ಮಾಡುತ್ತೆ, ಭಾವನೆಗಳನ್ನ ಪಡ್ಕೊಳ್ಳುತ್ತೆ, ಆಮೇಲೆ ನನ್ನ ಬುದ್ಧಿ ನಿರ್ಧಾರ ತೆಗೆದುಕೊಳ್ಳುತ್ತೆ. ಇದು ವಸ್ತು ವಿಷಯದಲ್ಲಿ ನಾವು ಹೇಗೆ ಹೋಗ್ತೀವೋ ಹಾಗೆ ಇದು ಬುದ್ಧಿ ಕೂಡ ವಸ್ತು ವಿಷಯ ಯೋಚನೆ ಮಾಡುತ್ತೆ. ಅವಾಗ ಆತ್ಮಕ್ಕೆ ಏನ್ ಸಿಗ್ಬೇಕು ಅದು ಸಿಗೋದಿಲ್ಲ. ಹಾಗಾಗಿ ನಾವು ದೇಹ ಬದ್ಧವಾದಂತಹ ಆತ್ಮಬದ್ಧವಾದಂತಹ ದೇಹ ಅಂತ ಹೇಳಿ ನಾವು ಕರಿತೇವೆ. ಬಟ್ ಯಾವಾಗ ಇಂದ್ರಿಯ ವಿಷಯಗಳನ್ನ ಭಗವಂತನಿಗಾಗಿ ನಾವು ಮೀಸಲಿಟ್ಟಾಗ, ನಮ್ಮ ಮನಸ್ಸು ಭಗವಂತನ ಕುರಿತಾಗಿ ಆಲೋಚನೆಯನ್ನ ಮಾಡಿದಾಗ, ಭಗವಂತನ ಕೀರ್ತನೆ ಜಪದಲ್ಲಿ ನಾವು ತೊಡ್ಕೊಂಡಾಗ ನಮ್ಮ ಒಂದು ಬುದ್ಧಿ ಅನ್ನುವಂಥದ್ದು ಒಂದು ಉನ್ನತ ನಿರ್ಧಾರಕ್ಕೆ ಬರುತ್ತೆ. ಆ ಉನ್ನತ ನಿರ್ಧಾರ ನಮ್ಮ ಆತ್ಮಕ್ಕೂ ಕೂಡ ಅತೀಂದ್ರಿಯವಾಗಿ ಒಂದು ಶುದ್ಧ ಪ್ರಜ್ಞೆಯನ್ನ ಕೊಡುವುದರಲ್ಲಿ ಸಾಗತ್ತೆ. ಈಗ ನಾವು ನೋಡೋದಾದ್ರೆ ಸ್ವಯಂ ನಿಯಂತ್ರಣವನ್ನ ಮಾಡ್ಲಿಕ್ಕೆ ಈಗ ಭಗವದ್ಗೀತೆಯ ಮೇಲಿನ ಒಂದು ಕವರನ್ನ ನೀವು ನೋಡ್ಬಹುದು. ಅಲ್ಲಿ ನಿಮ್ಗೆ 5 ಕುದುರೆಗಳು ಕಾಣಿಸುತ್ತೆ. ಇವು 5 ಕುದುರೆಗಳಿಗೆ ಏನಂತ ಕರಿತೇವೆ? ಪಂಚೇಂದ್ರಿಯಗಳು. ಪಂಚೇಂದ್ರಿಯಕ್ಕೆ ಹೋಲಿಸ್ತದೆ. ಕಣ್ಣು, ಮೂಗು, ಬಾಯಿ, ನಮ್ಮ ಕಿವಿ ಮತ್ತೆ ಚರ್ಮ. ಮತ್ತೆ ಈ ಒಂದು ಹಗ್ಗಕ್ಕೆ ಲಗಾಮು ಅಂತ ಕರೀತಾರೆ, ಅದು ನಮ್ಮ ಮನಸ್ಸಿಗೆ ಹೋಲಿಸಲಾಗಿದೆ. ಈ ರಥ ಅನ್ನುವಂಥದ್ದು ದೇಹಕ್ಕೆ ಹೋಲಿಸಲಾಗಿದೆ. ಅಲ್ಲಿ ಕುಳಿತಿರುವಂತಹ ಸಾರಥಿ ಯಾರು? ನಮ್ಮ ಬುದ್ಧಿ. ಮತ್ತೆ ಒಳಗಡೆ ಇರುವಂತಹ ಪ್ರಯಾಣಿಕ ನಮ್ಮ ಆತ್ಮ. ಈಗ ನೋಡಿ, ಕುದುರೆಯನ್ನ ನಿಯಂತ್ರಣ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಮ್ಮ ಒಂದು ಮನಸ್ಸನ್ನುವಂತ ಲಗಾಮಿಂದ ನಾವು ಜಗ್ಗಿ ಹಿಡಿಬೇಕು, ಯಾವುದು ವಿಷಯ ವಸ್ತುಗಳಿಂದ. ನಾವು ಜಗ್ಗಿ ಹಿಡಿಲಿಲ್ಲ ಅಂದ್ರೆ ಏನಾಗತ್ತೆ? 5 ಕುದುರೆಗಳು ಬೇರೆ ಬೇರೆ ಕಡೆ ಹೋಗುತ್ತೆ. ಅಂದ್ರೆ ನಮ್ಮ ಪಂಚೇಂದ್ರಿಯಗಳು ಏನ್ ಮಾಡುತ್ತೆ? ನಮ್ಗೆ ಏನ್ ಆಸೆ ಇದೆಯೋ ಪಡ್ಕೊಳ್ಬೇಕನ್ನುವಂಥದ್ದು, ಅವು ಆ ಪಡ್ಕೊಳ್ಳಿಕ್ಕೆ ಮುಂದೆ ಹೋಗ್ಬಿಡುತ್ತೆ. ನನಗೆ ಇವತ್ತು ಗುಲಾಬ್ ಜಾಮೂನ್ ತಿನ್ಬೇಕು, ನನ್ಗೆ ಶುಗರ್ ಇದೆ ಅಂತ ಗೊತ್ತಿದೆ, ಆದ್ರೂ ಕೂಡ ನಾನು ಹೋಗಿ ತಿಂತಾ ಇದ್ದೇನೆ. ಅಂದ್ರೆ ನಮ್ಗೆ ಆ ಲಂಗು ಲಗಾಮು ಇಲ್ಲ ಅಂತ ಹೇಳಿ ನನ್ನ ಮನಸ್ಸಿನ ಮೇಲೆ ಹಿಡಿತಾ ಇಲ್ಲ. ಯಾವಾಗ ಮನಸ್ಸಿನ ಮೇಲೆ ಹಿಡಿತವನ್ನ ತರೋದು ಯಾರು? ನಮ್ಮ ಬುದ್ಧಿ. ಹಾಗಾಗಿ ನೋಡಿ, ಸಾರಥಿ ರೂಪದಲ್ಲಿ ಕೃಷ್ಣ ಕುಳಿತಿದ್ದಾನೆ, ನಮ್ಮ ಬುದ್ಧಿಯಿಂದ ಆ ಲಗಾಮನ ಹಿಡಿದಿರ್ತೇವೆ. ಹಾಗಾಗಿ ನಮ್ಮ ಬುದ್ಧಿಯನ್ನ ಎಲ್ಲಿ ನಾವು ತೊಡಗಿಸ್ಬೇಕು? ಕೃಷ್ಣ ಅನ್ನುವಂತಹ ಸಾರಥಿಯ ಮೇಲೆ ನಾವು ತೊಡಗಿಸಬೇಕು ನಮ್ಮ ಬುದ್ಧಿಯನ್ನ. ಆವಾಗ ಈ ಒಂದು ನಮ್ಮ ಒಳಗಡೆ ಇರುವಂತ ಪ್ರಯಾಣಿಕ ಆತ್ಮ ಏನಿದ್ದಾನಲ್ಲ, ಸರಿಯಾದ ಜಾಗಕ್ಕೆ ನಮ್ಮ ಬುದ್ಧಿ ಕರ್ಕೊಂಡು ಹೋಗುತ್ತೆ ಅಲ್ಲ. ಸಾರಥಿಗೆ ನಾವು ಅವಕಾಶ ಕೊಡ್ತೇವೆ ಕರ್ಕೊಂಡು ಹೋಗ್ಲಿಕ್ಕೆ. ಮತ್ತೆ ಒಳಗಡೆ ಇರುವ ಆತ್ಮ ನಿಜವಾದ ಮಾಲೀಕ ಈ ಒಂದು ದೇಹದ್ದು. ಆಮೇಲೆ ಭಗವಂತನ ಹತ್ತಿರ ಅದಕ್ಕೆ ಸಾಗ್ಲಿಕ್ಕೆ ಅನುಕೂಲ ಆಗತ್ತೆ. ಇಲ್ಲಾಂದ್ರೆ ಏನಾಗತ್ತೆ? ಬುದ್ಧಿ ಎಚ್ಚರವಾಗದೇ ಇದ್ದಾಗ ಈ ಒಂದು ರಥ ಸುರಕ್ಷಿತವಾಗಿರೋದಿಲ್ಲ. ನೋಡಿ, ಅಲ್ಲಿ ಇಲ್ಲಿ ಮುಂದೆ ಕೂತಿರುವಂತ ಬುದ್ಧಿ ಏನಾಗೋಗಿದೆ? ಮಲಗಿದೆ, ಅಥವಾ ಅದು ಲಗಾಮನ ಬಿಟ್ಬಿಟ್ಟಿದ್ದಾನೆ. ಇಂದ್ರಿಯಗಳು ಅಲ್ಲಿ ಇಲ್ಲಿ ಓಡ್ತಾ ಇದೆ, ನಿಯಂತ್ರಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅಪಘಾತ ಆಗ್ಬಿಡುತ್ತೆ. ಹಾಗಾಗಿ ನಾವು ಎಷ್ಟೋ ಅಪಘಾತಗಳನ್ನ ನಾವು ಕಾಣ್ತೇವೆ. ಏನ್ ಅಪಘಾತಗಳಿರುತ್ತೆ? ಕ್ರೋಧದಿಂದ ನಾವು ಯಾವ್ದೋ ಒಂದು ಕೆಟ್ಟ ಕಾರ್ಯಗಳನ್ನ ಮಾಡ್ತೇವೆ. ಕ್ರೋಧದಿಂದ ನಾವು ಇತರರನ್ನ ಹೀಯಾಳಿಸ್ತೇವೆ. ಕೊಲೆಗಳಾಗೋಗುತ್ತೆ, ಕಳ್ತನಗಳಾಗೋಗುತ್ತೆ. ಇವೆಲ್ಲವೂ ಏನು? ಕಾಮದಿಂದಾನೇ ಆಗೋಗುವಂಥದ್ದು. ಯಾಕಂದ್ರೆ ಲಗಾಮಿನ ಮೇಲೆ ಹಿಡಿತಾ ಇಲ್ಲ. ಹೀಗಾಗಿ ಸಾರಥಿ ಎಚ್ಚರವಾಗದಿದ್ರೆ ಅವನು ಲಗಾಮನ್ನ ಬಿಗಿಯಾಗಿ ಹಿಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಸಾರಥಿ ಅಂದ್ರೆ ನಮ್ಮ ಬುದ್ಧಿ ಎಚ್ಚರವಾಗಿರ್ಬೇಕು ಅಂತ ಹೇಳ್ತಾರೆ. ಕಾಮನ್ನ ಗೆಲ್ಲಿಕ್ಕೆ ಬೇಕಾಗಿರುವಂತದ್ದೇನು? ಆಧ್ಯಾತ್ಮಿಕ ಜ್ಞಾನ. ಅದು ನಿಮ್ಮ ಬುದ್ಧಿಯನ್ನ ಬಲಪಡಿಸುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಕಾಮವನ್ನ ಹೋಗ್ಲಾಡಿಸ್ಬೇಕಂದ್ರೆ ಏನು ಬೇಕು? ನಮ್ಗೆ ಬುದ್ಧಿಯನ್ನ ನಾವು ಬಲಪಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಆ ಬುದ್ಧಿ ಬಲಪಡಿಸ್ಲಿಕ್ಕೆ ಸಾಧ್ಯ ಎದ್ರಿಂದ ಆಗತ್ತೆ? ಆಧ್ಯಾತ್ಮಿಕ ಜ್ಞಾನದಿಂದ ಆಗತ್ತೆ. ಆಧ್ಯಾತ್ಮಿಕ ಜ್ಞಾನ ಇದ್ರೆ ಕಾಮ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹೀಗೆ ಸ್ವಯಂ ನಿಯಂತ್ರಣ ಅನ್ನುವಂಥದ್ದು ನಮ್ಮ ಒಂದು ಸರಿಯಾದ ಕ್ರಿಯೆ. ನಿಸ್ವಾರ್ಥ ಸೇವೆ ಮಾಡುವಂಥದ್ದು, ಫಲದ ಅಪೇಕ್ಷೆ ಇಲ್ಲದೆ ನಾವು ಕರ್ಮವನ್ನ ಮಾಡುವಂಥದ್ದು. ಹೀಗೆ ನಮ್ಮ ಒಂದು ಒಳಗಡೆ ಇರುವಂತಹ ಇಂದ್ರಿಯಗಳು, ಈಗಾಗ್ಲೇ ಹೇಳಿದ್ನಲ್ಲ, ಇವೆ ಯಾವುದು ಇಂದ್ರಿಯಗಳು? ಮನಸ್ಸು, ಬುದ್ಧಿ, ಆತ್ಮ. ಹೊರಗಡೆ ನಾವು ಇವುಗಳನ್ನ ಕಾಮದ ರೂಪದಲ್ಲಿ ನಿಯಂತ್ರಣ ಮಾಡ್ಲಿಕ್ಕೆ ಎಷ್ಟೇ ನೋಡಿದ್ರು ಕೂಡ ಒಳಗಡೆ ನಿಯಂತ್ರಣ ಮಾಡ್ಲಿಕ್ಕೆ ಆಗಲ್ಲ. ಯಾವಾಗ ಒಳಗಡೆಯಿಂದ ಬುದ್ಧಿಯಿಂದ ನಾವು ನಿಯಂತ್ರಣ ಮಾಡ್ತೇವೆ, ಆವಾಗ ಆತ್ಮಕ್ಕೆ ಭಗವಂತನ ಒಂದು ಶಾಶ್ವತವಾದಂತ ಸಂಪರ್ಕ ದೊರಕಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾದ್ರೆ ನಾವು ಬುದ್ಧಿಯನ್ನ ಯಾರ ಮೇಲೆ ತೊಡಗಿಸ್ಬೇಕು? ಆತ್ಮಜ್ಞಾನವನ್ನ ಪಡೆದು ಮನಸ್ಸನ್ನ ಮುಕ್ತಗೊಳಿಸುವ ಪ್ರಾಯೋಗಿಕ ವಿಧಾನದಲ್ಲಿ ನಾವು ತೊಡಗಬೇಕು. ಆ ಮುಕ್ತವಾದಂತ ಪ್ರಾಯೋಗಿಕ ವಿಧಾನ ಯಾವುದು? ಇಂದ್ರಿಯ ನಿಗ್ರಹದ ರಹಸ್ಯ ಏನು? ಕೃತಕವಾಗಿ ಇಂದ್ರಿಯಗಳನ್ನ
ನಿಗ್ರಹಿಸೋದಲ್ಲ, ಮಿಥ್ಯಾಚಾರ ಅಲ್ಲ. ಯಾವ ತರ ಮನಸ್ಸು ಮತ್ತೆ ಇಂದ್ರಿಯಗಳನ್ನ ಉನ್ನತ ಮಟ್ಟದ ಆಧ್ಯಾತ್ಮಿಕಕ್ಕೆ ನಾವು ಒಯ್ಬೇಕು. ಉನ್ನತ ಮಟ್ಟ ಅಂತಂದ್ರೆ ಹೈಯರ್ ಟೇಸ್ಟ್ ಅಂತ ಹೇಳ್ತೇವೆ. ಈಗ ಒಂದು ಮಗು ಸ್ಕೂಲಿಗೆ ಹೋಗ್ಲಿಲ್ಲ ಅಂತಂದ್ರೆ ನಾವು ಒಂದಿನ ಹೇಳ್ತೇವೆ, ಚಾಕ್ಲೇಟ್ ಕೊಡ್ತೇವೆ ನಾವು ಅದಕ್ಕೆ, ನೀನು ಇವತ್ತು ನಾನೊಂದು ಚಾಕ್ಲೇಟ್ ಕೊಡ್ತೇನೆ, ನೀನ್ ಸ್ಕೂಲಿಗೆ ಹೋಗು ಅಂತ. ಸೊ ಅವಾಗ ಅದು ಖುಷಿಯಿಂದ ಹೋಗುತ್ತೆ. ಅದು ಡೈಲಿ ಏನ್ ಮಾಡುತ್ತೆ, ಚಾಕ್ಲೇಟ್ ಕೊಟ್ರೆ ಹೋದಾಗ ಅದಕ್ಕೆ ರೂಢಿ ಆಗ್ಬಿಡುತ್ತೆ ನಾನ್ ಸ್ಕೂಲಿಗೆ ಹೋಗ್ಬೇಕು ಅಂತ ಹೇಳಿ. ಅಂದ್ರೆ ಸ್ಕೂಲಿಗೆ ಹೋಗ್ಬೇಕು ಅಂದ್ರೆ ನಾವೊಂದು ಟೇಸ್ಟ್ ಕೊಟ್ಟೆ ಅದಕ್ಕೆ, ರುಚಿ ಇನ್ನ ಕೊಡ್ಬೇಕು ಅಂತ ಏನಿಲ್ಲ, ಬಟ್ ನಮ್ಗೆ ಒಮ್ಮೆ ಗೊತ್ತಾಗ್ಬಿಡುತ್ತೆ. ಆ ಮಗು ನಿರಂತರವಾಗಿ ತಾನು ಸ್ಕೂಲಿಗೆ ಹೋಗುತ್ತೆ, ಡೈಲಿ ಅದು ಕಿರಿಕಿರಿ ಮಾಡಲ್ಲ. ಹಾಗೇನೆ ನಮಗೂ ಕೂಡ ಭಕ್ತಿಯಲ್ಲಿ ನಾವು ಮುಂದುವರಿಬೇಕಂದ್ರೆ ನಮಗೂ ಕೂಡ ಒಂದು ಹೈಯರ್ ಟೇಸ್ಟ್ ಬೇಕು. ಆ ಹೈಯರ್ ಟೇಸ್ಟ್ ಅನ್ನ ನಾವು ತಗೊಳ್ಬೇಕು ಅಂತಂದ್ರೆ ಈ ಒಂದು ಬುದ್ಧಿ ಮತ್ತೆ ಮನಸ್ಸು ಅನ್ನುವಂಥದ್ದು ಏನಿದೆ ಅದನ್ನ ನಾವು ಹರೇ ಕೃಷ್ಣ ಮಹಾಮಂತ್ರದಲ್ಲಿ ನಾವು ತೊಡಗಿಸ್ಕೊಂಡಾಗ, ಅದು ನಿಮ್ಮ ಮನಸ್ಸಿರ್ಲಿ ಮನಸ್ಸಿಲ್ದೇ ಇರ್ಲಿ, ಭಗವಂತ ಹೇಳೋದೇನು ಅಂತಂದ್ರೆ, ಯಾಕಂದ್ರೆ ನಮ್ಗೆಲ್ರು ಕೂಡ ಮನಸ್ಸಿಟ್ಟು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಹರೇ ಕೃಷ್ಣ ಮಹಾಮಂತ್ರ ಆಗಿರ್ಬಹುದು, ಏನೇ ಮತ್ತೆ ಪೂಜೆ ಪುರಸ್ಕಾರ ಆಗಿರ್ಬಹುದು, ಯಾಕಂದ್ರೆ ಮನಸ್ಸು ಎಲ್ಲೆಲ್ಲೋ ಓಡಿ ಹೋಗುತ್ತೆ. ಆದ್ರೆ ನಾವ್ ಏನು ಮಾಡೋ ಕಾರ್ಯ ಇದೆ ಅಲ್ಲ, ಅದಕ್ಕಾದ್ರೂ ಆ ಕರ್ಮದಲ್ಲಿ ಏನಿರುತ್ತೆ, ಆ ಕರ್ತವ್ಯದಲ್ಲಿ ಭಗವಂತನ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ, ಭಗವಂತನನ್ನ ನಾವು ಇನ್ಕ್ಲೂಡ್ ಮಾಡಿ ಮಾಡ್ತಾ ಇರ್ತೇವೆ. ಹಾಗಾಗಿ ಅದಕ್ಕೊಂದು ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ನಾನ್ ಮನಸ್ಸು ಇಲ್ಲೇ ಮಾಡ್ತಾ ಇದ್ರು ಕೂಡ ಅದಕ್ಕೆ ಪ್ರತಿಕ್ರಿಯೆ ಇದ್ದೇ ಇರುತ್ತೆ ಅಲ್ಲ. ಸೊ ಮನಸ್ಸಿಟ್ಟುನೇನೆ ಮಾಡ್ಬೇಕು ಅಂತ ಏನಿಲ್ಲ. ಈಗ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಜಪಿಸ್ತಾ ಇರ್ತೇವೆ, ಜಪಿಸುವಾಗ ಮನಸ್ಸು ಎಲ್ಲೋ ಹೋಗುತ್ತೆ. ಹಾಗೆ ಭಗವಂತ ಹೇಳಿದಾನೆ ಮನಸ್ಸಿಡು ಅಂತ, ಹಾಗಾದ್ರೆ ನಾನು ಭಕ್ತಿ ಮಾಡ್ತಾ ಇಲ್ಲ ಅಂತ ಅದರ್ಥ ಅಲ್ಲ. ನೀನು ಮನಸ್ಸಿಲ್ದೇ ಇದ್ರೂ ಕೂಡ ನೀನು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡಿದ್ರೆ, ಪೂಜೆಯನ್ನ ಮಾಡಿದ್ರೆ, ಭಗವಂತನ ದೇವಸ್ಥಾನಕ್ಕೆ ಹೋದ್ರೆ, ಮನಸ್ಸಿಲ್ದೇ ಇದ್ರೂ ಕೂಡ ಹೋದ್ರೆ ಅದಕ್ಕೊಂದು ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಅದಕ್ಕೂ ಕೂಡ ಭಕ್ತಿಯ ಒಂದು ಭಾಗ ಮುಂದುವರಿತಾ ಹೋಗುತ್ತೆ ಅನ್ನೋದನ್ನು ಕೂಡ ನಿನ್ನೆ ಒಂದು ಇದರಲ್ಲಿ ನಾವು ತಿಳ್ಕೊಂಡ್ವಿ. ಹಾಗಾಗಿ ನಮ್ಮ ಇಂದ್ರಿಯ ನಿಗ್ರಹದ ರಹಸ್ಯ ಏನು, ಉನ್ನತ ಮಟ್ಟದ ಟೇಸ್ಟ್ ಅನ್ನ ಕೊಡ್ಬೇಕು ಅದಕ್ಕೆ. ಆ ಉನ್ನತ ಮಟ್ಟದ ಟೇಸ್ಟ್ ಯಾವ ರೀತಿ ಬರುತ್ತೆ, ಈ ಮಹಾಮಂತ್ರ. ಇದಕ್ಕೆ ಮಂತ್ರ ಅನ್ನೋದಿಲ್ಲ, ಮಹಾಮಂತ್ರ ಅಂತ ಕರೀತಾರೆ. ಈ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇದರಿಂದ ನಾವು ಉನ್ನತ ಮಟ್ಟದ ಒಂದು ಆಧ್ಯಾತ್ಮಿಕ ರುಚಿಯನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ನಮ್ಮ ಮನಸ್ಸು ಇಲ್ಲದೆ ಇದ್ರೂ ಕೂಡ ಇದರಲ್ಲಿ ನಾವು ತೊಡಗಿಸ್ಕೊಂಡ್ರೆ ಅದರ ಒಂದು ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಹಾಗಾಗಿ ಒಟ್ಟಾರೆ ಏನ್ ಹೇಳುತ್ತೆ, ಸ್ಥಾನೇ ಸ್ಥಿತಾಹ, ನಿಮ್ಮ ಸ್ಥಾನದಲ್ಲಿಯೇ ಇರಿ, ಪ್ರಜ್ಞೆಯನ್ನ ಎತ್ತರಕ್ಕೆ ಒಯ್ಯಿರಿ. ನೀವ್ ಎಲ್ಲಿದ್ದೀರೋ ಅಲ್ಲೇ ಇರಿ. ನೀವು ಎಲ್ಲ ಬಿಟ್ಬಿಟ್ಟು ದೇವಸ್ಥಾನದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಲ್ಲ, ಎಲ್ಲ ಕೆಲಸವನ್ನ ಬಿಟ್ಟು ನೀವು ಜಪ ಮಾಡಿ ಅಂತ ಹೇಳಲ್ಲ, ಭಗವಂತನ ಪೂಜೆ ಮಾಡಿ ಅಂತ ಹೇಳಲ್ಲ. ಈ ಅಧ್ಯಾಯ ಭಗವಂತ ಹೇಳ್ತಾ ಇರೋದೇನು, ನೀನು ಪಲಾಯನ ಮಾಡ್ಬೇಡ, ನಿನ್ನಲ್ಲಿ ಪರಿವರ್ತನೆಯನ್ನ ಮಾಡ್ಕೋ. ಯಾವ ಪರಿವರ್ತನೆಯನ್ನ ಮಾಡ್ಕೋ, ವಾಸ್ತವವಾಗಿ ನೀನು ಬದಲಿಸಬೇಡ. ಕಾಡಿಗೆ ಹೋಗಿ ಕುಳಿತುಕೊಳ್ಳೋದು ಪರಿಪೂರ್ಣತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಗೃಹಸ್ಥರಾಗಿದ್ರೂ ಕೂಡ, ವೃತ್ತಿಪರರಾಗಿದ್ರೂ ಕೂಡ ನಿಮ್ಮ ಕರ್ತವ್ಯವನ್ನು ಬಿಡಬೇಡಿ ಅಂತ ಹೇಳ್ತಾ ಇರುವಂತದ್ದು. ತಾಯಿಯಾಗಿಯೋ ತಂಗಿಯಾಗಿಯೋ ನೀವು ಮಾಡ್ತಾ ಇರುವಂತಹ ಇತರ ಪ್ರೊಫೆಷನಲ್ ಕಾರ್ಯಗಳಾಗಿರ್ಬೋದು, ಅವುಗಳನ್ನ ನೀವು ಭಗವತ್ ಪ್ರಜ್ಞೆಯಲ್ಲಿ ಮಾಡಿ ಅಂತ ಹೇಳಿ. ಸೊ ಕೇವಲ ನಿಮ್ಮ ಉದ್ದೇಶವನ್ನ ಬದಲಿಸಿ, ನಿಮ್ಮ ಕರ್ಮದ ಫಲವನ್ನ ಭಗವಂತನಿಗೆ ಕೃತಜ್ಞತೆಯ ಒಂದು ಯಜ್ಞವಾಗಿ ಅರ್ಪಿಸಿ ಅಂತ ಹೇಳ್ತಾರೆ. ಹಾಗಾಗಿ ಯಜ್ಞದ ಚಕ್ರ ಹೇಳಿದ್ವಲ್ಲ, ಹೇಗೆ ನಾವು ಅರ್ಪಿಸ್ತೀವೋ ಅದೇ ತರ ನಮಗ್ ಬರುತ್ತೆ. ಯಾವ ತರ ಅರ್ಪಿಸ್ತೀವಿ ಅದೇ ತರ ಬರುತ್ತೆ. ಯಾವಾಗ ಅರ್ಪಿಸೋದಿಲ್ವೋ ಅದು ನಮ್ಗೆ ಮರಳಿ ಬರೋದಿಲ್ಲ. ಹಾಗಾಗಿ ಯಾವಾಗ್ಲೂ ನಮ್ಮ ಕಾರ್ಯಗಳೇನಾಗಿರ್ಬೇಕು, ಪೂಜೆ ಆಗಿರ್ಬೇಕು. ಈ ಒಂದು ಉದ್ದೇಶ ನಾವು ಬದಲಿಸಿದ್ರೆ, ನಾವು ಮಾಡುವಂತ ಕಾರ್ಯದಲ್ಲಿ ಭಗವಂತನನ್ನ ತೊಡಗಿಸಿದ್ರೆ, ಉದಾಹರಣೆಗೆ ಒಬ್ಬ ಗೃಹಿಣಿ ಅಡಿಗೆ ಮಾಡುವಾಗ ಒಂದು ಭಗವತ್ ಪ್ರಜ್ಞೆಯಲ್ಲಿ ಭಜನೆಯನ್ನ ಮಾಡ್ತಾನೋ ಅಥವಾ ಮಹಾಮಂತ್ರವನ್ನ ಕೇಳ್ತಾನೋ, ಆ ಪ್ರಜ್ಞೆಯಲ್ಲಿ ನೀವು ಅಡಿಗೆ ಮಾಡಿದ್ರೆ ಆ ಅಡಿಗೆ ಅಷ್ಟು ಚೆನ್ನಾಗಿ ರುಚಿ ಆಗುತ್ತೆ. ಯಾಕಾಗುತ್ತೆ, ಯಾಕಂದ್ರೆ ಆ ಪ್ರಜ್ಞೆಯಲ್ಲಿ ನೀವು ಮಾಡ್ತಾ ಇರ್ತೀರಾ, ಅದ್ರಲ್ಲಿ ಏನು ಪ್ರತಿಫಲದ ಅಪೇಕ್ಷೆ ನಿಮ್ಗೆ ಇರೋದಿಲ್ಲ. ಸೊ ಹೀಗೆ ಇಲ್ಲಿ ಸಂಪರ್ಕವನ್ನ ನಾವು ಕಲ್ಪಿಸಿಕೊಳ್ಳುವಂಥದ್ದು ಭಗವಂತನ ಜೊತೆಗೆ. ಈ ಒಂದು ಉದ್ದೇಶವನ್ನ ಬದಲಿಸಿದಾಗ ಮಾತ್ರ ನಾವು ಸಂಪರ್ಕವನ್ನ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾರೊಂದಿಗೆ, ಭಗವಂತನೊಂದಿಗೆ. ಹಾಗಾಗಿ ಆಂತರಿಕ ಶತ್ರುವನ್ನ ನಾವು ಸೋಲಿಸ್ಬೇಕು. ಆಂತರಿಕ ಶತ್ರು ಯಾವುದು, ನಮ್ಮ ಕಾಮ. ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಇಲ್ಲಿ ನಮ್ಮ ಆಂತರಿಕ ಕಾಮ. ಆಂತರಿಕ ಕಾಮವನ್ನ ನಾವು ಸೋಲಿಸ್ಬೇಕು ಅಂತಂದ್ರೆ ನಮಗ್ ಬೇಕಾಗಿರುವಂತದ್ದು ಮಹಾಮಂತ್ರ ಅನ್ನುವಂತ ಒಂದು ಅಸ್ತ್ರದಿಂದ ನಾವೇನ್ ಮಾಡ್ಬೋದು, ಈ ಒಂದು ಕಾಮವನ್ನ ನಾವು ಸೋಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹರೇ ಕೃಷ್ಣ. ಈ ಒಂದು ಅಧ್ಯಾಯದ ಒಂದು ಸಾರಾಂಶವನ್ನ ನೋಡೋಣ. ಇಲ್ಲಿ ಭಗವಂತ ನಮ್ಗೆ ತಿಳಿಸ್ತಾರೆ, ಈ ಒಂದು ತ್ಯಾಗ, ನಾನ್ ತ್ಯಾಗ ಮಾಡ್ಬೇಕಾ ಅಥವಾ ಕರ್ತವ್ಯವನ್ನ ಮಾಡ್ಬೇಕಾ ಅಂತ ಹೇಳ್ದಾಗ, ಒಂದೇ ಏಕಂವತ್, ಯಾವ್ದಾದ್ರು ಒಂದನ್ನ ಹೇಳು ಅಂತ ಹೇಳಿದಾಗ ಭಗವಂತ ಹೇಳ್ತಾನೆ, ತ್ಯಾಗಕ್ಕಿಂತ ಕರ್ಮ ಶ್ರೇಷ್ಠವಾಗಿರುವಂತದ್ದು ಅಂತ ಹೇಳಿ. ತ್ಯಾಗ ಮಿಥ್ಯಾಚಾರವಾಗಿದೆ, ಕರ್ತವ್ಯನೇ ಸ್ಥಾನೇ ಸ್ಥಿತಿಗತೆ. ನೀನ್ ಎಲ್ಲೇ ಇದೆಯೋ ಅಲ್ಲೇ ಇರು,
ನಿನ್ನ ಒಂದು ಕರ್ತವ್ಯವನ್ನ, ನಿಗದಿತ ಕರ್ತವ್ಯವನ್ನ ನೀನು ಭಗವತ್ ಪ್ರಜ್ಞೆಯಲ್ಲಿ ಮಾಡು ಅಂತ ಹೇಳ್ತಾ ಇರುವಂತದ್ದು. ಯಾವುದು ಕರ್ತವ್ಯವನ್ನ ನೀನು ಬಿಡಬೇಡ. ಮತ್ತೆ ನಿಷ್ಕಾಮ ಕರ್ಮ ಯೋಗದ ಕುರಿತಾಗಿ ತಿಳಿದ್ವಿ. ಜ್ಞಾನ ಯೋಗ, ನಿಷ್ಕಾಮ ಕರ್ಮದಿಂದ ಜ್ಞಾನ ಯೋಗ ಹೇಗೆ, ನಿತ್ಯಂ ಕುರು ಕರ್ಮ, ಕರ್ಮದ ಮೇಲೆ, ಕರ್ತವ್ಯದ ಮೇಲೆ ನಿನಗೆ ಅಧಿಕಾರ ಇದೆ, ಆದ್ರೆ ಈ ಒಂದು ಫಲದ ಮೇಲೆ ನಿನಗೆ ಅಧಿಕಾರ ಇಲ್ಲ ಅಂತ ಹೇಳಿ ಭಗವಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ನೀನು ಕೇವಲ ಕರ್ತವ್ಯವನ್ನ ಮಾಡು, ಫಲ ಅನ್ನುವಂಥದ್ದು ನನ್ನ ಮೇಲೆ ಬಿಟ್ಬಿಡು ಅಂತ ಹೇಳ್ತಾನೆ. ಹಾಗಾಗಿ ಕಾಂಡ ಅನ್ನುವಂಥದ್ದು ವೇದದಲ್ಲಿ ಕರ್ಮಕಾಂಡ ಇದೆ. ಆ ಕರ್ಮಕಾಂಡದ ಕರ್ಮಯೋಗ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗಂತ ಹೇಳಿ ಕರ್ಮಕಾಂಡ ಬೇಡ, 100% ಬೇಡ ಅಂತನೂ ಕೂಡ ಇಲ್ಲಿ ಹೇಳಲ್ಲ. ಆದ್ರೆ ಪ್ರತಿಫಲದ ಆಪೇಕ್ಷೆ ಅನ್ನುವಂಥದ್ದು ಭೌತಿಕ ಐಶ್ವರ್ಯಗಳನ್ನ, ಸಂಪತ್ತನ್ನ ಪಡ್ಕೊಳ್ಳಿಕ್ಕೆ ಇಲ್ಲಿ ಇರಬಾರ್ದು. ಕೇವಲ ಆ ಒಂದು ಕರ್ಮಕಾಂಡ ಯಾವತ್ತಕ್ಕೆ ಹಾಕಿರ್ಬೇಕು, ಈ ಮಗುವಿಗೆ ನಾಮಕರಣ ಆಗಿರ್ಬಹುದು, ಗರ್ಭ ಸಂಸ್ಕಾರ ಆಗಿರ್ಬಹುದು, ಮದ್ವೆ ಆಚರಣೆಗಳಾಗಿರ್ಬಹುದು. ಸೊ ಇವುಗಳನ್ನ ಮಾಡೋದ್ರಿಂದ ನಾವು ಶುದ್ಧೀಕರಣಕ್ಕೆ ಒಳಗಾಗ್ತೇವೆ. ಅದಕ್ಕೋಸ್ಕರ ಮಾತ್ರ ಈ ಕರ್ಮಕಾಂಡ ಬೇಕಾಗಿರುವಂತದ್ದು. ಆದ್ರೆ ಆ ಕರ್ಮಕಾಂಡದಿಂದ ಕರ್ಮ ಯೋಗಕ್ಕೆ ನೀನು ಬಾ ಅಂತ ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಭಗವಂತನ ಜೊತೆಗೆ ಸಂಪರ್ಕವನ್ನ ಆ ಒಂದು ಕಾರ್ಯದೊಂದಿಗೆ ಕಲ್ಪಿಸಿಕೊಳ್ಳುವಂಥದ್ದು ಅಂತ. ಅದಕ್ಕಿಂತ ಮುಖ್ಯವಾಗಿರುವಂತದ್ದು ನಿಷ್ಕಾಮ ಕರ್ಮ ಯೋಗದ ಹೇಳ್ತಾರೆ. ಆಮೇಲೆ ಉದಾಹರಣೆಯಿಂದ ಹೇಳು ಅಂತ ಹೇಳಿದಾಗ, ಉದಾಹರಣೆಯಿಂದ ಅಂದ್ರೆ ನಾಯಕತ್ವ, ನಾಯಕರು ಯಾರು ನಾಯಕರು ಇರ್ತಾರೋ ಅವರನ್ನ ನಾವು ಅನುಸರಿಸಿದ್ರೆ ಹಾಗೇನೆ ಅಲ್ಲಿ ಅವರ ಒಂದು ಅನುಚರರು ಕೂಡ ಹಾಗೆ ಇರ್ತಾರೆ ಅನ್ನೋದನ್ನ ನಾವು ನೋಡ್ತೇವೆ. ಒಂದು ಶಾಲೆಯಲ್ಲಿ ಟೀಚರ್ ಹೇಗೆ ಇರ್ತಾರೋ ಅದೇ ತರ ವಿದ್ಯಾರ್ಥಿಗಳಿರ್ತಾರೆ. ಯಾಕಂದ್ರೆ ಅವರನ್ನ ಅನುಸರಿಸ್ತಾ ಇರ್ತಾರೆ. ಮನೆಯಲ್ಲೂ ಕೂಡ ತಂದೆ ತಾಯಿಗಳು ಹೇಗಿರ್ತಾರೋ ಹಾಗೆ ಮಗು ಅನುಕರಣೆಯನ್ನ ಮಾಡುತ್ತೆ ಅಲ್ಲ. ಹಾಗಾಗಿ ನಾವು ಏನಾಗಿರ್ಬೇಕು, ನಾಯಕತ್ವದಲ್ಲಿ ಇದ್ದಾಗ ನಾವು ಅದನ್ನ ಪ್ರಾಯೋಗಿಕವಾಗಿ ಇತರರಿಗೆ ಒಂದು ಆದರ್ಶ ಪ್ರಾಯರಾಗಿ ನಾವು ಇರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇತರರಿಗೆ ನಾವು ಆದರ್ಶ ಪ್ರಾಯರಾಗಿ ಇರಬೇಕು. ಆದರ್ಶ ಪ್ರಾಯರಾಗ್ಬೇಕು ಅಂತಂದ್ರೆ ನಾವು ಮೊದಲು ಆಚರಿಸಬೇಕು. ನಾವು ಯಾವ್ದು ಒಳ್ಳೇದನ್ನ ಆಚರಿಸ್ತೀವೋ, ಒಳ್ಳೆ ಕರ್ತವ್ಯಗಳನ್ನ ನಾವು ಮಾಡ್ತೀವೋ ಅದೇ ತರನೇ ಕರ್ತವ್ಯಗಳನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ ಎಲ್ರು ಕೂಡ. ತಾಯಿ ಹೇಗೆ ಇರ್ತಾಳೋ ಅದೇ ತರ ಮಕ್ಕಳು ಅವುಗಳನ್ನ ಆಚರಣೆ ಮಾಡ್ತಾರೆ. ಅದಕ್ಕಾಗಿ ತಾಯಿ ಮೊದ್ಲು ಮಾಡ್ಬೇಕು ಅಂತ. ನಾಯಕರುನು ಕೂಡ ಹೇಗೆ ಆಚರಿಸ್ತಾರೋ ಹಾಗೇನೆ ಅಲ್ಲಿರುವಂತಹ ಪ್ರಜೆಗಳಿರ್ತಾರೆ. ಹಾಗಾಗಿ ನಾಯಕರು ಮುಖ್ಯವಾಗಿ ಆಚರಿಸ್ಬೇಕು ಅಂತ. ಅದಕ್ಕಾಗಿ ನೀನ್ ಆಚರಿಸು ಅಂತ ಹೇಳ್ಬೇಡ, ಮೊದಲು ನಾನು ಆಚರಿಸ್ಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕು. ಯಾಕಂದ್ರೆ ನಾನು ನಾಯಕನಾಗಿ ಆದರ್ಶ ಪ್ರಾಯನಾಗಬೇಕು ಅನ್ನೋದನ್ನ ನಾವ್ ಇದರಿಂದ ತಿಳ್ಕೋಬಹುದು. ಯಾಕಂದ್ರೆ ನಾವೆಲ್ಲರೂ ಇತರರಿಗೆ ಆದರ್ಶ ಪ್ರಾಯರಾಗ್ಲಿಕ್ಕೆ ಆಲೋಚನೆಯನ್ನ ಮಾಡೋಣ, ಇತರರಿಗೆ ಉದಾಹರಣೆ ಆಗೋಣ, ನಮ್ಮನ್ನ ಇತರರು ಅನುಸರಿಸ್ಲಿ. ಆ ತರ ನಾವು ಪ್ರಾಯೋಗಿಕವಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂತ ಒಂದು ಸಂದೇಶವನ್ನು ಇದರಿಂದ ನಾವು ಕಾಣಬಹುದು. ಕೊನೆಯದಾಗಿ ನಮ್ಗೆ ಶತ್ರು, ನಮ್ಮ ಒಂದು ಆಂತರಿಕ ಶತ್ರು ಯಾವುದು? ಅದೇ ಕಾಮ. ಕಾಮ ಅನ್ನುವಂಥದ್ದು ಹೊರಗಡೆ ಕಾಣಿಸೋದಲ್ಲ, ಕಾಮ ಅನ್ನುವಂಥದ್ದು ಇರೋದು ಒಳಗಡೆ. ಆ ಒಳಗಡೆ ಇರುವಂತಹ ಕಾಮವನ್ನ ನೀನು ಸೋಲಿಸ್ಬೇಕು ಅಂತ ಹೇಳ್ತಾ ಇರುವಂತದ್ದು. ಹೊರಗಡೆ ನೀನು ಯುದ್ಧ ಮಾಡಿ ಸೋಲಿಸ್ತೀಯ, ಆದ್ರೆ ಒಳಗಡೆ ಇರುವಂತಹ ಕಾಮ ಹೇಗೆ ಸೋಲಿಸ್ತೀಯ? ಒಳಗಡೆ ಇರುವಂತಹ ಕಾಮವನ್ನ ನೀನು ಈ ಒಂದು ಹರಿನಾಮ ಜಪದಿಂದ ನಾವು ಅದನ್ನ ಸೋಲಿಸಬಹುದು ಅಂತ ಹೇಳಿ ಹೇಳ್ತಾರೆ. ಹೀಗೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಕರ್ಮಯೋಗದ ಅಳವಡಿಕೆಯನ್ನ ನಾವು ಮಾಡ್ಕೊಳ್ಬಹುದು. ಎಲ್ಲೆಲ್ಲಿ ಮಾಡ್ಕೊಳ್ಬಹುದು? ಅಡುಗೆ ಮನೆಯಲ್ಲಿ, ಕಚೇರಿಯ ಕೆಲಸದಲ್ಲಿ, ಮತ್ತೆ ಒಳಗಡೆ ಮನಸ್ಸಿನಲ್ಲಿ. ನೀವು ಅಡಿಗೆ ಮಾಡುವಾಗ ಅದನ್ನ ಕೇವಲ ನಿಮ್ಗಾಗಿ ಅಲ್ಲ, ಅದನ್ನ ಕೃಷ್ಣನಿಗಾಗಿ ಪ್ರೀತಿಯಿಂದ ಯಜ್ಞವಾಗಿ ಅರ್ಪಿಸಿ ನೀವು ಆವಾಗ ಕಳ್ಳರಾಗಲ್ಲ. ನೀವು ಯಜ್ಞವಾಗಿ ಅರ್ಪಿಸ್ತಾ ಇದ್ದೀರಿ, ಆ ಯಜ್ಞ ಚಕ್ರವನ್ನ ಅನುಸರಿಸ್ತಾ ಇದ್ದೀರಿ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಆಮೇಲೆ ಕಚೇರಿ ಕೆಲಸದಲ್ಲಿ ಅನ್ನುವಂಥದ್ದು, ಉದ್ಯೋಗದಲ್ಲಿ ಲೆಕ್ಕಪತ್ರ ಮಾಡುವಾಗ, ಸ್ವಚ್ಛತಾ ಕಾರ್ಯವನ್ನ ಮಾಡುವಾಗ ಕೃಷ್ಣನ ಸೇವೆ ಎಂದು ಭಾವಿಸಿ ಸ್ವಂತ ಒಂದು ಪ್ರಜ್ಞೆಯಲ್ಲಿ, ಭಗವತ್ ಪ್ರಜ್ಞೆಯಲ್ಲಿ ನೀವು ಈ ಕೆಲಸವನ್ನ ಮಾಡಬಹುದು. ಮತ್ತೆ ಮನಸ್ಸಿನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಬಂದಾಗ ಎದುರಿಗಿರುವ ವ್ಯಕ್ತಿಯನ್ನ ದೂಷಿಸ್ಬೇಡಿ. ಯಾಕಂದ್ರೆ ಶತ್ರು ಒಳಗಿದ್ದಾನೆ. ನಮ್ಮ ಮುಂದೆ ಏನಾದ್ರೂ ತಪ್ಪು ಮಾಡಿದ್ರೆ ನಾವು ಅವರನ್ನ ದೂಷಿಸ್ತೇವೆ. ನಮ್ಮ ಒಳಗಡೆನೆ ಶತ್ರು ಇದ್ದಾನೆ ಕಾಮದ ರೂಪದಲ್ಲಿ. ಹಾಗಾಗಿ ಅದನ್ನ ಅರ್ಥಕೊಂಡು ಆ ಕಾಮವನ್ನ ಸೋಲಿಸ್ಬೇಕು ಅಂದ್ರೆ ನಮ್ಮ ಒಳಗಡೆ ಯಾರು ಬರ್ಬೇಕು? ಭಗವಂತ ಬರಬೇಕು. ಅವನು ಬಂದಾಗ ಆಗತ್ತೆ. ಆ ಭಗವಂತ ಒಳಗಡೆ ಬರೋದು ಹೇಗೋ ಈ ಒಂದು ಕಲಿಯುಗದಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಿದಾಗ. ಹೀಗೆ ಈ 3ನೇ ಅಧ್ಯಾಯದ ಒಂದು ಮಹಿಮೆಯನ್ನ ನಾವು
ಈ ಒಂದು ಕೆಲವೊಂದು ಕಥೆಗಳನ್ನ ನಾವು ನೋಡಿದ್ವಿ. ಜಡಭರತನ ಕಥೆಯನ್ನ ನಾವು ತಿಳ್ಕೊಂಡ್ವಿ. ಮತ್ತೆ ಜೊತೆಗೆ ಅಂಬರೀಷ ಮಹಾರಾಜರು ಕೂಡ ಕರ್ಮಯೋಗದಲ್ಲಿ ತೊಡಗಿದ್ರು. ಅದು ಒಂದು ಕತೆ ಇದೆ. ಅದು ಕೂಡ ನನ್ಗೆ ಆಗ್ಲಿಲ್ಲ ಸಮಯ. ಸೊ ಲೆಟ್ ಇಟ್ ಬಿ. ಯಾಕಂದ್ರೆ ಮುಂದಿನ ಅಧ್ಯಾಯಗಳಲ್ಲೂ ಕೂಡ ಅದು ರಿಪೀಟ್ ಆಗ್ಬಹುದು ನಿಮ್ಗೆ ಅದ್ ಕತೆ. ಆವಾಗ ನಾನು ಅದನ್ನ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಹೇಳ್ತೇನೆ. ಅಂಬರೀಷ ಮಹಾರಾಜರು ಏಕೈಕ ವ್ಯಕ್ತಿ ತಮ್ಮ ಎಲ್ಲಾ ನವವಿಧ ಗಳನ್ನು ಕೂಡ, ಅಂದ್ರೆ ಎಲ್ಲಾ ವಿಧದ ಭಕ್ತಿಯನ್ನ ಮಾಡಿದವರು ಏಕೈಕ ರಾಜ ಅಂಬರೀಷ ಮಹಾರಾಜರು. ಅವ್ರು ಹೇಗೆ ತಮ್ಮನ್ನ ತೊಡಗಿಸ್ಕೊಂಡಿದ್ರು ಈ ಒಂದು ಕರ್ತವ್ಯದಲ್ಲಿ ಅನ್ನೋದನ್ನ ಇನ್ನೊಂದ್ಸಲಿ ನಾವು ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ. ಇಲ್ಲಿಗೆ ನಮ್ಮ ಇವತ್ತಿನ ತರಗತಿಯನ್ನ ಮುಗಿಸೋಣ. ನಾಳಿನ ತರಗತಿಯಲ್ಲಿ ಮತ್ತೆ ನಾವು ಮುಂದುವರಿಸ್ತಾ ನಾಳೆ ಭಗವಂತ ಯಾವ ಯೋಗವನ್ನ ಹೇಳ ಇದ್ದಾನೆ ಅನ್ನೋದನ್ನ ನಾವು ನೋಡೋಣ. ಧನ್ಯವಾದಗಳು ಎಲ್ಲರಿಗೂ ಕೂಡ. वाञ्छाकल्पतरुभ्येव च पतितानां पावनेभ्यो वैष्णवेभ्यो नमो नमः। अनंत कोटि वैष्णववृंद की जय। ಶ್ರೀಲ ಪ್ರಭುಪಾದ್ ಕಿ ಜೈ। ಶ್ರೀಲ ಗುರುದೇವ್ ಕಿ ಜೈ। ಏನಾದ್ರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ನಿಮ್ಗೆ ಇಲ್ಲಿ ಶ್ಲೋಕಗಳನ್ನು ಕೂಡ ಹೇಳಿಸಲಾಗತ್ತೆ, ಹೇಳ್ಕೊಡ್ತಾರೆ ನಮ್ಮ ಹೋಸ್ಟ್ ಅವರು ಯಾರಿದ್ದಾರೆ. ಮಾತಾಜಿ ಜಪಮಾಲೆ ಸಿಗುತ್ತಾ ನಮ್ಗೆ ನಿಮ್ ಕಡೆಯಿಂದ? ನಾವು ತಗೊಳ್ತೀವಿ ಅಂದ್ರೆ. ಹೌದು ಇದೆ, ಅದಕ್ಕೊಂದು ಕಿಟ್ಟೆ ಇದೆ ಮಾತಾಜಿ. ಬುಕ್ಸ್ ಎಲ್ಲ ಬ್ಯಾಗ್ ಜೊತೆಗೆ ಬರುತ್ತೆ. ಅದನ್ನ ನೀವು ಗ್ರೂಪ್ ಅಲ್ಲಿ ಹಾಕ್ತಾರೆ ನಿಮ್ಗೆ. ಎಷ್ಟಿದೆ ಅದನ್ನೆಲ್ಲ ಅಲ್ಲಿ ಲಿಂಕ್ ಕೊಟ್ಟಿರ್ತಾರೆ. ಲಿಂಕ್ಗೆ ನೀವು ಪೇ ಮಾಡಿದ್ರೆ, ನೀವು ಅಡ್ರೆಸ್ ಹಾಕಿದ್ರೆ ನಿಮ್ ಮನೆಗೆ ತಲುಪುತ್ತೆ. ಓಕೆ. ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ ಮಂತ್ರ ಬಂದ್ಬಿಟ್ಟು ಅದಕ್ಕೆ 500 ವರ್ಷಗಳಿಂದ ಅಷ್ಟೇ ಆಗಿರೋದ? ಅದು ಚೈತನ್ಯ ಮಹಾಪ್ರಭುಗಳು ನಮ್ಗೆ ಹೇಳ್ಕೊಟ್ಟಿರೋದು ಅಂತ ಅಂದ್ರಿ. ಮೊದ್ಲಿಂದಾನು ಇದೆ. ಆದ್ರೆ ಅವಾಗ ಹರಿ ಅದು ಎಲ್ಲ ಹೇಳ್ತಾ ಇದ್ರು. ಆವಾಗ ಆ ಯಜ್ಞಗಳು ಬೇರೆ ಇತ್ತಲ್ಲ. ನಾನು ಈಗಾಗ್ಲೇ ನಿಮ್ಗೆ ಹೇಳ್ದೆ ಸತ್ಯಯುಗದಲ್ಲಿ ಇರುವಂತಹ ಯಜ್ಞ ಏನಿತ್ತು ಅಂತ ಹೇಳಿ. ಸತ್ಯಯುಗದಲ್ಲಿ ಇರುವಂತಹ ಯಜ್ಞ ಈ ಒಂದು ಧ್ಯಾನ ಮಾಡುವಂಥದ್ದು. ಅವಾಗ ಅವ್ರಿಗೆ 1 ಲಕ್ಷ ವರ್ಷಗಳ ಕಾಲ ವಯಸ್ಸಿರ್ತಿತ್ತು. ಹಾಗಾಗಿ ಅವರು ಧ್ಯಾನವನ್ನ ಮಾಡ್ತಾ ಇದ್ರು. ಆಮೇಲೆ ತ್ರೇತಾಯುಗದಲ್ಲಿ ಬಂದ್ಬಿಟ್ಟು ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ರು. ಹೋಮ ಹವನಗಳನ್ನ. ಆಮೇಲೆ ಈ ಒಂದು ದ್ವಾಪರ ಯುಗದಲ್ಲಿ ಪೂಜೆ, ಎಲ್ಲ ಕಡೆಗೆ ಪೂಜೆಯನ್ನ ತುಂಬಾ ಸುಂದರವಾಗಿ ಮಾಡುವಂಥದ್ದು. ಪೂಜಾ ವಿಧಿವಿಧಾನಗಳಿಂದನೇ ಅವರು ಲಿಬರೇಟ್ ಆಗುವಂಥದ್ದು, ಅಂದ್ರೆ ಮೋಕ್ಷವನ್ನ ಪಡೆಯುವಂಥದ್ದು, ಭಗವದ್ ಪ್ರೀತಿಯನ್ನ ಪಡೆಯುವಂಥದ್ದು ಇತ್ತು. ಆದ್ರೆ ಕಲಿಯುಗದಲ್ಲಿ ಅವು ಯಾವುದೂ ಮಾಡ್ಲಿಕ್ಕೆ ನಮ್ಮ ಹತ್ರ ಅಷ್ಟು ವಯಸ್ಸು ಇಲ್ಲ, ಅಷ್ಟು ಆಗಿನ ಕಾಲದಲ್ಲಿ ಇರುವಂತಹ ಸಂಪನ್ಮೂಲಗಳು, ಒಂದು ಶುದ್ಧತೆಯೂ ಕೂಡ ಇಲ್ಲ. ಆಗ ಹೇಳುವಂತಹ ಪಠಣ ಮಾಡುವಂತಹ ಆಚಾರ್ಯರುಗಳು ಹೇಗೆ ಇದ್ರೋ ಆ ತರ ಮಂತ್ರ ಶ್ಲೋಕಗಳನ್ನ ಮಾಡುವಂತ ಪಠಣಗಾರರು ಕೂಡ ಇಲ್ಲ. ಅದಕ್ಕಾಗಿ ಈ 500 ವರ್ಷಗಳ ಹಿಂದೆ ಕಲಿಯುಗದವ್ರು ಏನ್ ಮಾಡ್ಬೇಕು, ಇವ್ರಿಗೊಂದು ಯಜ್ಞ ಕೊಡ್ಬೇಕು ಅನ್ನೋಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಬಂದು ನಮ್ಗೆ ಈ ಯಜ್ಞ ಕೊಟ್ರು. ಇದು ಸತ್ಯಯುಗ, ತ್ರೇತಾಯುಗ ಮತ್ತೆ ದ್ವಾಪರ ಯುಗ, ಕಲಿಯುಗ ಅಂತ ಇದೆ ಅಲ್ವಾ ಮಾತಾಜಿ? ಅದ್ರಲ್ಲಿ ಫಸ್ಟ್ನೇ ಯುಗ ಮೊದಲನೇದು ಸತ್ಯಯುಗ ಅಲ್ವಾ? ಅಂದ್ರೆ ಇಲ್ಲಿ ಈ ಇಡೀ ಈ ಜಗತ್ತಲ್ಲಿ, ಈ ಸೃಷ್ಟಿಯಲ್ಲಿ ಮೊದಲು ಹುಟ್ಟಿದ ಮೊದಲನೇ ಮಾನವ ಯಾರು? ಆತರ ನೀವು ಕೇಳೋದಾದ್ರೆ ಮೊದಲು ಬಂದಿರೋದೇ ಬಲರಾಮ. ಮಾನವ ಅಂತ ಅನ್ನಂಗಿಲ್ಲ ಅವನಿಗೆ. ಮೊದ್ಲು ಬಂದಿರೋದೇ ಮನುಕುಲ, ಮನು ಅಂತ ಹೇಳಿ ಮಾನವ ಕುಲದಲ್ಲಿ ಬಂದವನು ಮನು. ಭಗವಂತನಿಂದ ಮೊದಲನೇ ಅವತಾರನೇ ಬಲರಾಮ. ಹೀಗೆ ಬಲರಾಮದಿಂದ ಚತುರ್ವಿವಾಹಗಳು ಹೀಗೆಲ್ಲ ಬಂದ್ಬಿಟ್ಟು ಆಮೇಲೆ ಕೊನೆಗೆ ಈ ಮಹಾವಿಷ್ಣುವಿನಿಂದ ಸದಾಶಿವ ಮತ್ತೆ ಇವರಿಂದ ಈ ಒಂದು ಮನುಕುಲದ ಸೃಷ್ಟಿಯನ್ನ ನಾವು ಕಾಣ್ತೇವೆ ಮುಂದೆ. ಮಹಾವಿಷ್ಣುವಿನಿಂದ ಮನು ಮೊದಲನೇ ವ್ಯಕ್ತಿನೇ ಮನು. ಓಕೆ. ಹಾಗಾದ್ರೆ ಮಾತಾಜಿ ಇದು ಮಂಗನಿಂದ ಮಾನವ ಅಂತ ಹೇಳ್ತಾರಲ್ಲ, ಸೈನ್ಸ್ ಪ್ರಕಾರ ಅದು ಸುಳ್ಳ ನಿಜನಾ? ಇಲ್ಲ, ಅದು ತಪ್ಪು. ಓಕೆ. ಹೇಗೆ ಹಂಗಾರೆ ಸೈನ್ಸ್ ಸುಳ್ಳು ಅಂತನಾ? ನೋಡಿ, ಈಗಾಗ್ಲೇ ಒಂದ್ ಕತೆ ಹೇಳಿದೆ ನಿಮ್ಗೆ. ಮಣ್ಣನ್ನು ಕೂಡ ಅವರು ನಿರ್ಮಾಣ ಮಾಡ್ಲಿಕ್ಕಾಗಲ್ಲ ಅವ್ರಿಗೆ, ಅಲ್ಲ? ಹೌದು. ಸೈನ್ಸ್ ಏನು, ನಮ್ದು ಲಿಮಿಟೇಷನ್ ಎಷ್ಟಿರುತ್ತೆ. ಈಗ ನಾನು ಈ ಗೋಡೆ ಒಳಗಡೆ ಇದ್ದೀನಿ ಅಂದ್ರೆ ಈ ಗೋಡೆ ಮಧ್ಯದಲ್ಲಿ ಮಾತ್ರ ನನ್ಗೆ ಸೌಂಡ್ ಕೇಳಿಸುತ್ತೆ. ಆ ಗೋಡೆ ಹೊರಗಡೆ ಇರೋದನ್ನ ನನ್ಗೆ ಕೇಳಿಸಲ್ಲ. ಹಾಗೇನೆ ವಿಜ್ಞಾನಿಗಳಿಗೂ ಕೂಡ ಇಲ್ಲಿ ಏನ್ ನಡೆಯುತ್ತೆ ಅದ್ ಮಾತ್ರ ಗೊತ್ತಾಗತ್ತೆ ಅವ್ರಿಗೆ. ಅದ್ರ ಮೇಲೆ ಮಾತ್ರ ಅವರು ಸಂಶೋಧನೆಯನ್ನ ಮಾಡಿ ಇದನ್ನ ತಿಳ್ಕೊಳ್ಳುವಂಥದ್ದು. ಆ ಸಂಶೋಧನೆ ಕೂಡ ಸೀಮಿತವಾಗಿರುವಂತದ್ದು. ಓಕೆ. ಮತ್ತೆ ಇತಿಹಾಸದಲ್ಲೆಲ್ಲ ಇದಾರಲ್ವಾ, ಇತಿಹಾಸದಲ್ಲಿ ಇದೇ ವಿಷಯವನ್ನ ಇಟ್ಟು ಮಕ್ಕಳಿಗೆ ಮಂಗನಿಂದ ಮಾನವ ಅಂತಾನೆ ಕಲಿಸ್ತಾ ಇದಾರಲ್ವಾ? ಹೌದು, ಕಲಿಸ್ತಾರೆ. ಅಂದ್ರೆ ಮಕ್ಕಳಿಗೆ ವಿಜ್ಞಾನದ ಪ್ರಕಾರವಾಗಿ ಅಜ್ಞಾನವನ್ನು ಕೊಡ್ತಾ ಇದ್ದಾರೆ ಅಂತಾಯ್ತು.
ಓಕೆ. ಮತ್ತಾಜಿ ಇನ್ನೊಂದು ವಿಷಯ ಏನಂದ್ರೆ ದ್ವಾಪರ ಯುಗಕ್ಕಿಂತ ಮೊದಲು ಪ್ರಾಣಿಗಳು ಮಾತಾಡ್ತಾ ಇದ್ವು ಅಂತ ಕೇಳ್ಪಟ್ಟೆ, ನಿಜನ ಸುಳ್ಳ? ಹೌದು, ಮಾತಾಡ್ತಿದ್ರು ಸತ್ಯಯುಗದಲ್ಲಿ. ಅದಕ್ಕಾಗಿ ಸತ್ಯಯುಗ ಅಂತ ಹೇಳಿ ಕರೀತಾರೆ ಇದಕ್ಕೆ. ಬಹಳ ಓಕೆ. ಪ್ರಾಣಿಗಳಿಗೂ ಕೂಡ ಮತ್ತೆ ಜೊತೆಗೆ ಮನುಷ್ಯರಿಗೂ ಕೂಡ ಬಹಳ ಒಂದು ಒಳ್ಳೆ ಪ್ರತಿಕ್ರಿಯೆ ಇರ್ತಿತ್ತು. ಓಕೆ. ಅದು ಬರ್ತಾ ಬರ್ತಾ ಹಂತವಾಗಿ ಕಡಿಮೆ ಆಗ್ತಾ ಬಂತು ಆ ಒಂದು ಪ್ರತಿಕ್ರಿಯೆ. ಯಾಕಂದ್ರೆ ನಮ್ ಜೊತೆ ನಾವು ಕನೆಕ್ಟ್ ಆಗಿರುವಂತದ್ದು ದೇಹದಿಂದ ಅಲ್ಲ, ನಾವು ಕನೆಕ್ಟ್ ಆಗೋದು ಆತ್ಮದಿಂದ ನಾವು ಕನೆಕ್ಟ್ ಆಗಿರುವಂತದ್ದು. ಅದರ ಒಂದು ಆತ್ಮದ ಭಾವ ಅಲ್ಲಿ ಅರ್ಥ ಆಗ್ತಾ ಇತ್ತು ಸತ್ಯಯುಗದಲ್ಲಿ. ಯಾವಾಗಿಂದ ಮತ್ತೆ ಪ್ರಾಣಿಗಳು ಮಾತಾಡೋದ್ ಬಿಟ್ಟಿದ್ದು? ಯಾವಾಗ ಹಂತ ಹಂತವಾಗಿ ಯುಗ ಬದಲಾಯಿದಾಗ. ಓಕೆ, ಥ್ಯಾಂಕ್ ಯು ಮಾತಾಜಿ, ಇವತ್ತು ನನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಿ. ಹರೇ ಕೃಷ್ಣ. ಈಗನು ಕೂಡ ಮಾತಾಡಲ್ಲ ಅಂತ ಇಲ್ಲ, ಪ್ರತಿಕ್ರಿಯಿಸುತ್ತೆ ನೋಡಿ. Okay. ಪ್ರತಿಕ್ರಿಯಿಸುತ್ತೆ ನೋಡಿ. ನಮ್ಗೆ ಶಕುನಗಳು ಗೊತ್ತಾಗುತ್ತೆ. ಹಲವಾರು ಪ್ರಾಣಿಗಳಿಂದ ನಿಸರ್ಗ ನಮಗೆ ಬಹಳಷ್ಟು ತಿಳಿಸುತ್ತೆ. ನಿಸರ್ಗದಿಂದ ಅಂತ ಇಲ್ಲ, ಪ್ರಾಣಿಗಳು ಮಾತಾಡಿದ್ರೇನೆ ಎಲ್ಲ ಗೊತ್ತಾಗ್ಬೇಕು ಅಂತ ಇಲ್ಲ. ಅವು ಮಾತಾಡ್ದೇನೆ ಸುಮಾರು ವಿಷಯಗಳನ್ನ ನಮ್ಗೆ ತಿಳಿಸುತ್ತೆ. ಮೈನಾ ಹೌದು. ಬಂದಾಗ ಆಗಿರ್ಬೋದು, ಮತ್ತೆ ಈ ಕಾಗೆ ಮನೆ ಮುಂದೆ ಓದಿರಿದಾಗ ಏನು ನಿಮ್ಗೆ ಶಕುನ ಕೊಡುತ್ತೆ. ಇವೆಲ್ಲ ಶಕುನಗಳ ರೂಪದಲ್ಲಿ ಬಂದ್ರು ಒಂದಿಲ್ಲ ಒಂದು ನಮ್ಗೆ ಹೇಳಲಿಕ್ಕೆ ಬಂದಿರುತ್ತೆ. ಪ್ರಕೃತಿ ಜೋರಾಗಿ ಗಾಳಿ ಬೀಸಿದಾಗ ಏನೋ ಒಂದು ಸಂಭವಿಸುತ್ತೆ. ಮಳೆ ಬಿಸಿಲು ಬಂದಾಗ ಕಾಮನಬಿಲ್ಲು ಮೂಡುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಒಂದಿಲ್ಲ ಒಂದು ರೀತಿಯಿಂದ ನಮ್ಗೆ ಸೂಚನೆಯನ್ನ ಕೊಡ್ತಾನೆ ಇರುತ್ತೆ ನಮ್ಗೆ ಪ್ರಕೃತಿ. ಬಟ್ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅರ್ಥ ಮಾಡ್ಕೊಳ್ಳುವಂತ ಒಂದು ಅರ್ಹತೆ ನಾವು ಆ ಪ್ರಜ್ಞೆ ಇನ್ನು ಪಡ್ಕೊಂಡಿಲ್ಲ. ಆ ಪ್ರಜ್ಞೆ ಪಡ್ಕೊಂಡಾಗ ಬರುತ್ತೆ. ಈಗ ಯಾರ್ಯಾರು ಆಚಾರ್ಯಗಳಿದ್ದಾರೋ, ಸಾಧು ಸಂತರಿದ್ದಾರೋ ನೋಡಿ, ಪ್ರಕೃತಿ ಜೊತೆಗೆ ಮಾತಾಡ್ತಾರೆ, ಗಿಡದ ಜೊತೆಗೆ ಮಾತಾಡ್ತಾರೆ, ಸ್ಪಂದಿಸುತ್ತಂತೆ ಅದು. ಓಕೆ. ಹಾಗಾದ್ರೆ ಮತ್ತಾಜಿ ಇದು ಕಾಗೆ ಅಂತ ಇದೆಯಲ್ಲ, ಕಾಗೆ ಅನ್ನೋ ಪಕ್ಷಿ ಅಂತ ಬಂದ್ಬಿಟ್ಟು ಅವರು ಹಿರಿಯವರು ಸತ್ ಮೇಲೆ ಕಾಗೆ ಆಗ್ತಾರೆ, ಏನೋ ಸೂಚನೆ ಕೊಡ್ತಾರೆ ಅಥವಾ ಈತನೂ ಹೇಳ್ತಾರಲ್ವಾ, ಕಾಗೆ ಅನ್ನೋದು ಏನು ಆಧ್ಯಾತ್ಮಿಕವಾಗಿ ಹಂಗಾದ್ರೆ? ಪಿತೃಗಳ ಲೋಕದಲ್ಲಿ ಇದ್ದಾರೆ ಅಂದ್ರೆ ಕಾಗೆ ಮೂಲಕ ಅದಕ್ಕೊಂದು ಇದು ಸಿಕ್ಕಿದೆ. ಈಗ ನಿಮ್ಗೆ ಒಬ್ಬ ವ್ಯಕ್ತಿ ತೀರ್ ಹೋದ್ಮೇಲೆ 12 ದಿನಗಳ ಕಾಲ ಅವನು ಪ್ರೇತನಾಗಿ ಇರ್ತಾನೆ. ಪ್ರೇತನಾಗಿ ಅಲ್ದಾಡ್ತಾ ಇರ್ತಾನಂತೆ, ಮನೆ ಸುತ್ತಾನೆ ಇರ್ತಾನೆ. ಅವನು ಎಲ್ಲೂ ಹೋಗಲ್ಲ, ಮನೆ ಸುತ್ತಾನೆ ಇರ್ತಾನೆ, ನಮ್ ಸುತ್ತ ಇರ್ತಾನೆ. ತನ್ನ ದೇಹವನ್ನ ಹೂಳೋದ್ ಅದನ್ನ ಮಣ್ ಮಾಡೋದ್ ನೋಡ್ತಾನೆ, ಅಥವಾ ಸುಡೋದನ್ನ ನೋಡ್ತಾನೆ. ನೋಡಿ ಪ್ರತಿಕ್ರಿಯಿಸ್ಲಿಕ್ಕೆ ಆಗಲ್ಲ ಅವನಿಗೆ. ಯಾಕೆ? ಪ್ರೇತನಾಗಿ ಅಲ್ದಾಡ್ತಾ ಇರ್ತಾನೆ. ಯಾವಾಗ ನೀವು ಅದಕ್ಕೆ ಪಿಂಡ ಪ್ರದಾನ ಮಾಡ್ತೀರಾ, ಆವಾಗ ಆ ಪಿಂಡವನ್ನ ಮುಟ್ಟಲಿಕ್ಕೆ ಆ ಕಾಗೆಗೆನೆ ಮಧ್ಯವಾಗಿ ಸಾಧನವಾಗಿ ತೆಗೆದುಕೊಂಡಿರುವಂಥದ್ದು, ಅದಕ್ಕೆ ಆ ವರವ ಸಿಕ್ಕಿರುವಂಥದ್ದು. ಆ ಕಾಗೆ ಮುಟ್ಟಿದಾಗ ಮಾತ್ರ ಅದ್ರ ಅರ್ಥ ಸತ್ತವರು ಅದನ್ನ ಸ್ವೀಕರಿಸಿದ್ದಾರೆ ಅಂತ ಹೇಳಿ. ಯಾಕೆ ಪಿಂಡ ಪ್ರದಾನ ಮಾಡುವಾಗ ಅನ್ನನೇ ಪಿಂಡ ಪ್ರದಾನ ಮಾಡ್ತಾರೆ ಅಂತಂದ್ರೆ ಅದು ಹಸ್ದಿರುತ್ತಂತೆ. ಈಗ ನಮ್ಮ ಒಂದು ದೇಹದಲ್ಲಿ ಹೊರ ಭಾಗದಲ್ಲಿ ಇರುವಂತದ್ದು ಸೂಕ್ಷ್ಮ ದೇಹ, ಒಳಗಡೆ ಇರುವಂತದ್ದು ಹೊರಗಡೆ ಇರುವಂತದ್ದು ಜಡ ದೇಹ, ಸ್ಥೂಲ ದೇಹ, ಒಳಗಡೆ ಇರುವಂತದ್ದು ಸೂಕ್ಷ್ಮ ದೇಹ. ಆ ಸೂಕ್ಷ್ಮ ದೇಹಕ್ಕೆ ಆಹಾರ ಬೇಕು ಅಂತಂದ್ರೆ ಅದು ಮನಸ್ಸು, ಬುದ್ಧಿ, ಅಹಂಕಾರವನ್ನ ತಗೊಂಡು ಹೋಗಿರುತ್ತೆ. ಆ ಮನಸ್ಸಿಗೆ ಆಹಾರ ಬೇಕು ಅಂತ ಹಸುವಾಗಿರುತ್ತಂತೆ. ಹಸುವಾದಾಗ ಅದನ್ನ ನಾನು ಪೂರೈಸ್ಕೊಳ್ಬೇಕು ಅಂತಂದ್ರೆ ಅದಕ್ ಬೇಕಾಗಿರುವಂತದ್ದೇನು? ಆಹಾರ. ಅದಕ್ ಬೇಕಾಗಿರುವಂತದ್ದು ಇಂದ್ರಿಯಗಳು. ಆ ಇಂದ್ರಿಯಗಳು ಇಲ್ದೇ ಇದ್ದಾಗ ಆಹಾರವನ್ನ ಸ್ವೀಕರಿಸ್ಲಿಕ್ಕೆ ಅದಕ್ಕಾಗಲ್ಲ. ಹಾಗಾಗಿ ಮುಂದೆ ಅದಕ್ಕೆ ಆಹಾರ ನೋಡಿದ್ರು ತಿನ್ಲಿಕ್ಕಾಗಲ್ಲ. ಬಟ್ ನೀವು ಕೊಟ್ರು ತಿನ್ಲಿಕ್ಕಾಗಲ್ಲ ಅದಕ್ಕೆ. ಬಟ್ ಯಾವಾಗ ಪಿಂಡ ಪ್ರದಾನ ಮಾಡಿದಾಗ, ಶಾಸ್ತ್ರೋಕ್ತವಾಗಿ ನೀವು ಪಿಂಡ ಪ್ರದಾನ ಮಾಡಿದಾಗ, ಆ ಕಾಗೆ ಬಂದು ಮುಟ್ಟಿದಾಗ ಆ ಕಾಗೆ ಮೂಲಕ ಆ ಒಂದು ಪಿಂಡವನ್ನ ಅದು ಆಹಾರವನ್ನ ಸ್ವೀಕರಿಸುತ್ತಂತೆ. ಅದಕ್ಕಾಗಿ ಮುಖ್ಯವಾಗಿ ಸತ್ತ ಮೇಲೆ ಆಹಾರನೇ ಹೆಚ್ಚಿಗೆ ಇಡ್ತೀರಾ ನೋಡಿ ನೀವು. ಬೇಕಾಗಿದ್ದನ್ನ, ಸ್ವೀಟ್ಗಳನ್ನ, ಇದನ್ನ ಇಡ್ಲಿಕ್ಕೆ ಕಾರಣನೇ ಇದು. ಆದ್ರೆ ಅವ್ರು ಬದುಕಿರುವಾಗಲಾನೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಕೆಲವ್ರು ಎಷ್ಟೋ ಜನ ಬದುಕಿರುವಾಗ್ಲೇ ಚೆನ್ನಾಗಿ ನೋಡ್ಕೊಂಡಿರೋದಿಲ್ಲ. ಆದ್ರೆ ಸತ್ ಮೇಲೆ ಅವ್ರಿಗೆ ಅಷ್ಟೊಂದೆಲ್ಲ ತಗೊಂಡೋಗಿ ಇಟ್ಟು ಏನು ಸಾರ್ಥಕತೆ ಸಿಗುತ್ತೆ ಅದ್ರಿಂದ? ಹಾಗೆ ಇಲ್ಲ ನೀವು ಅದು ಎಷ್ಟು ಚೆನ್ನಾಗಿ ನೋಡ್ಕೊಳ್ದೆ ಇರ್ರಿ. ಪಿಂಡ ಪ್ರದಾನ ಅನ್ನುವಂಥದ್ದು ಶಾಸ್ತ್ರೋಕ್ತ ಹೇಳ್ತಲ್ಲ, ಕರ್ಮಕಾಂಡದಲ್ಲಿ ಪಿಂಡ ಪ್ರದಾನ ಅಂತ ಹೇಳಿ ಬರುತ್ತೆ ಅಂತ. ಅದು ಮಾಡ್ಲೇಬೇಕಾದಂತ ವಿಧಿ. ಇಲ್ಲಾಂದ್ರೆ ಅದು ಒಂದು ಡೆಸ್ಟಿನೇಷನ್ ಇರುತ್ತೆ ಆತ್ಮಕ್ಕೆ. ಆತ್ಮ 12 ದಿನಗಳವರೆಗೆ ಸತ್ತ ಜಾಗದಲ್ಲೇ ಇರುತ್ತೆ. ಸತ್ತ ಮೇಲೆ ಅದಕ್ಕೆ ದಾರಿ
ಮಾರ್ಗ ನಾವು ಮಾಡ್ಕೊಡ್ಬೇಕು. ಅದಕ್ಕೆ ಎಲ್ಲಿ ಹೋಗ್ಬೇಕು ಅಂತ, ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತೀವಲ್ಲ ನಾವು. ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದ್ರೆ ಅದಕ್ಕೊಂದು ಮಾರ್ಗ ಕೊಡ್ಬೇಕು. ಆ ಮಾರ್ಗ ಅದಕ್ಕೆ ಪಿತೃಲೋಕಕ್ಕೆ ಹೋದ್ರೇನೆ ಡಿಸಿಷನ್ ಆಗುತ್ತೆ ಎಲ್ಲಿ ಹೋಗ್ಬೇಕು ಅಂತ. ಈಗ ನಾನು ಒಂದು ಬಸ್ ಸ್ಟ್ಯಾಂಡ್ ಹೋದ್ಮೇಲೆ ನನಗೆ ಗೊತ್ತಾಗುತ್ತೆ ನಾನು ಯಾವ ಬಸ್ ಹತ್ಬೇಕು ಅಂತ. ಹಾಗೆ ಆ ಸತ್ತ ಒಂದು ಆತ್ಮಕ್ಕೆ ಪಿತೃಲೋಕಕ್ಕೆ ಹೋದಾಗ್ಲೇನೆ ಗೊತ್ತಾಗುತ್ತೆ ನಾ ಎಲ್ಲಿ ಹೋಗ್ಬೇಕು ಅಂತ. ನಾನು ಮತ್ತೆ ಭೂಮಿಯಲ್ಲಿ ಜನ್ಮ ಪಡಿಬೇಕು ಅಥವಾ ಯಾವ ಯೋನಿಗೆ ಹೋಗ್ಬೇಕು, ಪ್ರಾಣಿ ಯೋನಿಗೆ ಹೋಗ್ಬೇಕಾ, ಮತ್ತೆ ಮನುಷ್ಯ ಯೋನಿಗೆ ಹೋಗ್ಬೇಕಾ, ಅಥವಾ ಕೆಳಲೋಕಕ್ಕೆ ಹೋಗ್ಬೇಕಾ, ಮೇಲೆ ಲೋಕಕ್ಕೆ ಹೋಗ್ಬೇಕಾ. ಸೊ ಇದೆಲ್ಲ ಡಿಸಿಷನ್ ಆ ಪಿತೃಲೋಕದಲ್ಲಿ. ಹಾಗಾಗಿ ನಾವು ಅದಕ್ಕೆ ಅಲ್ಲಿ ಕಳಿಸ್ಬೇಕು ಅಂದ್ರೆ ನಾವು ಅದನ್ನ ಮಾಡ್ಲೇಬೇಕು. ಒಂದ್ ವೇಳೆ ಅದನ್ನ ಮಾಡ್ಲಿಲ್ಲ ಅಂದ್ರೆ ಆ ಒಂದು ಪಿತೃಲೋಕಕ್ಕೆ ಅದು ಹೋಗಲ್ಲ, ಅಲ್ಲೇ ಅಲ್ದಾಡ್ತಾ ಇರುತ್ತೆ. ಎಷ್ಟು ಅದು ಅಲ್ದಾಡುತ್ತೋ ಅಷ್ಟು ನಮ್ಮ ಮನೆಯಲ್ಲಿ ಸಂಕಟಗಳು ದುಃಖಗಳು ಬರುತ್ತೆ. ಮಾತಾಜಿ